मोक्षं न मोक्षवधिं वा न चान्यं वृणेऽहं वरेशादपीह। इदं ते वपुर्नाथ गोपालबालं सदा मे मनस्यां विरस्तं किमन्ये। इदं ते मुखाम्बोजमत्यन्तनीलैर्वृतं कुन्तलैः स्निग्धरक्तैश्च गोप्या मुहुश्चुम्बितं बिम्बरक्तधरं मे मनस्या विरास्तम् अलं लक्ष्यलाभे। नमो देवदामोदरानन्त विष्णो प्रसीद प्रभो दुःखजालाब्धिमग्नम् कृपादृष्टिवृष्ट्यातिदीनं वतानो गृहाणेश माम् अग्नमेध्यक्षि दृश्यः कुबेरात्मजौ बद्धमूर्त्वैव मद्वत् त्वया मोचितौ भक्तिभाजौ कृतौ च तथा प्रेम भक्तिं स्वकं मे प्रयच्छ न मोक्षे ग्रहो मेऽस्ति दामोदरेह। नमस्तेऽस्तु दाम्ने स्फुरद्दीप्तिदाम्ने त्वदीयोदरायात् विश्वस्य धाम्ने नमो राधिकायै त्वदीयप्रियायै नमो अनन्तलीलाय देवाय तुभ्यम्। नमामीश्वरं सच्चिदानन्दरूपं लसत्कुण्डलं गोकुले भ्राजमानं यशोदाभियोलुकलाद्धावमानं परामृष्टमत्यन्ततो धृत्य गोप्या। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण माताजी, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇವತ್ತಿನ ತರಗತಿ ಎಲ್ಲರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಮಾತಾಜಿ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 3ನೇ ಹಂತದ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶೀಲ ಪ್ರೋಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಶ್ದಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ
ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗೆ ಪ್ರಭುಜಿಗೆ ಎಲ್ಲರೂ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭಕ್ತಿ ರಸಾಂಶ ಸಿಂಧುವಿನ ಜ್ಞಾನ ನಿಮಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾಗೋವಿಂದರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಈ ಒಂದು ಜ್ಞಾನವನ್ನ ನಿಮ್ಗೆ ಅರ್ಥ ಆಗುತ್ತೀನಿ ತಲುಪಿಸುವಂತ ಶಕ್ತಿನ ನನಗೆ ಗುರು ಪರಂಪರೆಯ ಕರುಣೆಯಿಂದ ನನಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವಿವಾಗ ಭಕ್ತಿ ರಸಾಮೃತ ಸಿಂಧುವನ್ನ ನಾವು ತಿಳ್ಕೊತಾ ಇದೀವಿ. ಇದನ್ನ ರೂಪಗೋಸ್ವಾಮಿ ಶ್ರೀಲ ರೂಪಗೋಸ್ವಾಮಿ ಅವರು ಬರ್ತಿದ್ದಾರೆ. ಚಕಿನ ಮಹಾಪ್ರಭುಗಳ ನೇರ ಶಿಷ್ಯರು ಅವರು, ಷಡ್ಗೋಸ್ವಾಮಿಗಳಲ್ಲಿ ಅವರು ಒಬ್ರು. ಅವರು ನಮ್ಗೆ ಈ ಭಕ್ತಿಯನ್ನ ಹೇಗೆ ಮಾಡ್ಬೇಕು, ಕೃಷ್ಣ ನಮ್ಗೆ ಭಕ್ತಿಯನ್ನ ಮಾಡಿ ಅಂತ ಹೇಳ್ಬಿಟ್ರು, ಆದ್ರೆ ಹೇಗೆ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರನೇ ಸೊ ಕೃಷ್ಣನೇ ಚೈತನ್ಯ ಮಹಾಪ್ರಭುವಾಗಿ ಬಂದಾಗ ಅವರು ರೂಪಗೋಸ್ವಾಮಿ ಅವರಿಗೆ ಆ ದಶಾಶ್ವಮೇಧ ಘಾಟ್ ಅಲ್ಲಿ 10 ದಿನಗಳ ಕಾಲ ಅವ್ರು ಈ ಭಕ್ತಿ ಹೇಗೆ ಮಾಡ್ಬೇಕು ಅನ್ನೋದನ್ನ ಅವ್ರಿಗೆ ತಿಳಿಸಿಕೊಟ್ರು ಚೈತನ್ಯ ಮಹಾಪ್ರಭುಗಳೇ. ಸೊ ಅದನ್ನ ನಮ್ಗೆ ಈ ಪುಸ್ತಕ ರೂಪದಲ್ಲಿ ರೂಪಗೋಸ್ವಾಮಿ ಅವರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನ ನಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳಿ ಇಂಗ್ಲಿಷ್ಗೆ ತರ್ಜುಮೆಯನ್ನ ಶ್ರೀಲ ಪ್ರಭುಪಾದರು ಮಾಡಿದ್ದಾರೆ. ಸೊ ಇವಾಗ ನಾವು ಈ ಭಕ್ತಿ ರಸಾಮೃತದಲ್ಲಿ ಹೇಗೆ ಭಕ್ತಿನ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊತಾ ಇದೀವಿ. ಇದು ಒಂದು ಸೈನ್ಸ್, ಇದು ಒಂದು ವಿಜ್ಞಾನ, ಇದು ಕೆಲಸ ಮಾಡುತ್ತೆ. ಇದು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇಟ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಪ್ರಭುಪಾದರು ಹೇಳ್ತಾರೆ. ಸೊ ಅದು ಕೆಲಸ ಮಾಡುತ್ತೆ, ನಾವು ಅದನ್ನ ಅಳವಡಿಸ್ಕೋಬೇಕು ಅಷ್ಟೇನೆ. ಬರೀ ಈ ಕಿವಿಯಿಂದ ಕೇಳಿ ನಾವು ಈ ಕಿವಿಯಿಂದ ಬಿಟ್ಬಿಟ್ರೆ ಪ್ರಯೋಜನ ಇಲ್ಲ. ಇವಾಗ ಎಷ್ಟೊಂದ್ ಜನ ಬರ್ತಾ ಇಲ್ಲ ಈ ಕ್ಲಾಸಿಗೆ, ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ, ಆತರ ಆಗತ್ತೆ. ಸೊ ಅದಕ್ಕೋಸ್ಕರ ನಾವು ಹೌದು ಎಷ್ಟೊಂದು ಹೇಳಿದಾರೆ ಇಲ್ಲಿ ಅಳವಡಿಸ್ಕೊಳ್ಲಿಕ್ಕೆ, ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂದ್ರೆ ಎಷ್ಟಾಗುತ್ತೋ ಅಷ್ಟನ್ನ ನಾವು ಅಳವಡಿಸ್ಕೊಂತ ನಾವು ಹೋಗ್ಬೇಕು. ಇಲ್ಲಾಂದ್ರೆ ನಾವು ನಮ್ಗೆ ಹೇಳಿದ್ರಲ್ವಾ ಉಪದೇಶ ಅಮೃತದಲ್ಲಿ, ನೀವು ಕನಿಷ್ಠ ಅಧಿಕಾರಿಯಾಗಿ ನೀವು ಉಳಿಬಾರ್ದು ಅಲ್ವಾ. ನೀವು ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ ಆಗ್ಲಿಕ್ಕೆ ನೀವು ಪ್ರಯತ್ನವನ್ನ ಪಡಬೇಕು ನೀವು. ಮತ್ತೆ ನಮ್ಗೆ ಏನು ಭಕ್ತಿ ರಸಾಮೃತ ಸಿಂಧುನಲ್ಲಿ ಆಗ್ಲಿ ಉಪದೇಶಾಮೃತದಲ್ಲಿ ನಮ್ಗೆ ಏನನ್ನ ಹೇಳಿದ್ರು ಆ ಪೀಠಿಕೆಯಲ್ಲಿ, ನಾವ್ ಇವಾಗ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ ಅದು ಯಾವುದ್ರ ಮೇಲೆ ಅವಲಂಬಿತವಾಗಿದೆ ಅಂತಂದ್ರೆ ಆ ಒಂದು ಸಾಧಕನ ಮನೋಧರ್ಮದ ಮೇಲೆ ಅವಲಂಬಿತವಾಗಿದೆ. ನಾವು ಮುಂದುವರಿಬೇಕು ಅಂತ ಅಂದ್ರೆ ಅಷ್ಟೇನೆ ನಾವು ದಾರಿಗಳನ್ನ ಹುಡುಕೋತೀವಿ, ಹೇಗಪ್ಪ ನಾನು ಮುಂದುವರಿಯೋದು ಅಂತ. ನಮ್ಗೆ ಮುಂದುವರಿಬೇಕು ಅಂತ ಇಷ್ಟ ಇಲ್ಲ ಅಂತಂದ್ರೆ ನಾವ್ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ ಅದು ನಮ್ಮ ಮನೋಧರ್ಮವನ್ನ ಅದು ಅವಲಂಬಿಸಿದೆ, ನಮ್ಮ ಆಟಿಟ್ಯೂಡ್ ನ ಮೇಲೆ ಇದೆ. ನಾವು ಮುಂದುವರಿಬೇಕಾ ಇಲ್ವಾ, ಹೀಗೆ ಇರೋದ ಕನಿಷ್ಠ ಅಧಿಕಾರಿಯಾಗಿ ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಇವಾಗ 64 ಭಕ್ತಿ ಸೇವೆಯ ವಿಧಗಳನ್ನ ಅವರು ಲಿಮ್ಸ್ ಆಫ್ ಭಕ್ತಿ ಅಂತ ಹೇಳ್ತೀವಿ. ಸೊ 64 ವಿಧಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಈಗ 64ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ನಮ್ಗೆ ಇಷ್ಟ ಮಾಡ್ಲಿಕ್ಕೆ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ 5 ಮಾಡಿ, ಇದು ತುಂಬಾ ಪ್ರಬಲವಾದಂತಹ ಭಕ್ತಿ ಸೇವೆಗಳು ಇವು, ಇದನ್ನಾದ್ರೂ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾರೆ. ನೋಡಿ ನಮ್ಗೆ ಕೃಷ್ಣನೂ ಅಷ್ಟೇ ಅಲ್ವಾ, ಅವರೆಷ್ಟು ಕರುಣಾಮಯಿ, ಅವರು ಕರುಣಾ ಸಿಂಧು ಅಲ್ವಾ, ಸಾಗರಕ್ಕೆ ಹೋಲಿಸ್ತಾರೆ ಅವರ ಕರುಣೆಯನ್ನ ಅಲ್ವಾ. ನಾವಿವಾಗ ಕರುಣೆ ತೋರಿಸಿದ್ರು ಸಹ 1 ನಿಮಿಷ ಅಷ್ಟೇ ನಮ್ದು, ಆಮೇಲೆ ನಮ್ಮ ಮನಸ್ಸು ಮತ್ತೆ ಕಲ್ಲಾಗ್ಬಿಡತ್ತೆ. ಆದ್ರೆ ಭಗವಂತನ್ ಹಾಗಲ್ಲ, ನಾವು ತಪ್ಪು ಮಾಡ್ತಾ ಇದ್ರು ನಮ್ಮನ್ನ ಫರ್ಗಿ ಮಾಡಿ ಅವ್ರು ಕೊಡ್ತಾನೇ ಇರ್ತಾರೆ ನಮ್ಗೆ ಅಲ್ವಾ. ಸೊ ಅಷ್ಟು ಕೃಪೆಯನ್ನ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ. ನಮ್ಗೆ 12ನೇ ಅಧ್ಯಾಯದಲ್ಲೂ ಸಹ ಏನ್ ಹೇಳಿದ್ರು, ನೀವು ಶುದ್ಧ ಭಕ್ತಿ ಅನನ್ಯ ಭಕ್ತಿಯನ್ನ ಮಾಡಿ ಅಂತ ಹೇಳಿದ್ರು. ಅಯ್ಯೋ ಅಪ್ಪ ನನ್ನ ಕೈಲಿ ಆಗಲ್ಲ ಅನನ್ಯ ಭಕ್ತಿ ಎಲ್ಲ ಮಾಡ್ಲಿಕ್ಕೆ, 3 ಹೊತ್ತು ನನ್ನ ಮನಸ್ಸು ಮತ್ತೆ ಬುದ್ಧಿಯನ್ನ ನಿನ್ನಲ್ಲಿ ಇಳಿಸ್ಲಿಕ್ಕೆ ಆಗೋದಿಲ್ಲ, ನಿನ್ನನ್ನೇ ಜ್ಞಾಪಿಸ್ಕೊಂಡು ಕುತ್ಕೊಳ್ಲಿಕ್ಕೆ ನನ್ಗೆ ಆಗಲ್ಲ ಅಂದ್ರೆ ಕೃಷ್ಣ ಏನ್ ಹೇಳಿದ್ರು, ಸರಿ ಹಾಗಾದ್ರೆ ನೀನು ಸಾಧನಾ ಭಕ್ತಿಯನ್ನ ಮಾಡು. ನಿನ್ಗೆ ಅನನ್ಯ ಭಕ್ತಿ ಆಗ್ಲಿಲ್ಲ ಅಂತಂದ್ರೆ ಆ ಸಾಧನೆಯ ನಿಯಂತ್ರಕ ತತ್ವಗಳಿದೆ, ಅದನ್ನೆಲ್ಲ ನೀನ್ ಪಾಲನೆ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರು. ಅಲ್ಲೋ ನಮ್ಗೆ ನೋಡಿ 16 ರೌಂಡ್ಸ್ ಮಾಡ್ಬೇಕು, 4:15 ಗಂಟೆಗೆ ಎದ್ದೊಳ್ಬೇಕು, ಈ ತರ ನಮ್ಗೆ ರೂಲ್ಸ್ ಇಟ್ಟಿದ್ದಾರೆ. ಆತರ ನಾವ್ ಇವಾಗ ಕೃಷ್ಣನ ಪ್ರೀತಿಸ್ಲಿಕ್ಕೆ ನಾವು ಹೊರಟಿದೀವಿ ಅಲ್ವಾ. ಆದ್ರೆ ಎಷ್ಟೊಂದ್ ಜನಕ್ಕೆ ಆಗೋದಿಲ್ಲ, ನೀವು ಚಾಂಟಿಂಗ್ ಮಾಡಿ ಅಂದ್ರೆ ನನ್ ಕೈಲಿ ಆಗಲ್ಲ, ಕುತ್ಕೊಂಡ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೃಷ್ಣ ಏನ್ ಹೇಳಿದ್ರು, ಸರಿ ನಿನ್ಗೆ ಸಾಧನಾ ಭಕ್ತಿನೂ ಮಾಡ್ಲಿಕ್ಕೆ ಆಗಲ್ವಾ, ಹಾಗಾದ್ರೆ ಅವ್ರು ಏನನ್ನ ಹೇಳಿದ್ರು ನಮ್ಗೆ, ಅದರ ನಿಷ್ಕಾಮ ಕರ್ಮವನ್ನ ಮಾಡು, ನೀನು ನನಗೋಸ್ಕರ ನೀನು ಕೆಲಸ ಮಾಡು. ನಿನ್ಗೆ ಎಷ್ಟೊಂದ್ ಕೆಲ್ಸಗಳು ಬರುತ್ತೆ ಅಲ್ವಾ, ಅಡ್ಗೆ ಕೆಲಸ ಬರುತ್ತೆ, ಕ್ಲೀನ್ ಮಾಡೋದ್ ಬರುತ್ತೆ ಅಲ್ವಾ, ಡ್ಯಾನ್ಸ್ ಮಾಡ್ಲಿಕ್ ಬರುತ್ತೆ, ಹಾಡ್ ಹೇಳಿಕ್ ಬರುತ್ತೆ, ಹೂವ ಕಟ್ಟಕ್ ಬರುತ್ತೆ, ಕಸೂತಿ ಹಾಕ್ಲಿಕ್ ಬರುತ್ತೆ, ಇದೆಲ್ಲ ನನಗೋಸ್ಕರ ಮಾಡು, ನೀನು ಏನನ್ನೋ ಅಪೇಕ್ಷೆ ಮಾಡಿದ್ರೆ ನನಗೋಸ್ಕರ ಮಾಡು ಅಂತ ಹೇಳಿದ್ರು ಅಲ್ವಾ. ಇವಾಗ ಎಷ್ಟೊಂದ್ ಜನಕ್ಕೆ ಚಾಂಟಿಂಗ್ ಮಾಡಿ ಅಂದ್ರೆ ಅವ್ರಿಗೆ ಆಗೋದಿಲ್ಲ, ಆದ್ರೆ ಅವ್ರು ದೇವಸ್ಥಾನಕ್ಕೆ ಬಂದು ಕಸ ಗುಡ್ಸಿ ಸಾರಿಸಿ ಅಡ್ಗೆ ಕೆಲಸ ಎಲ್ಲ ಮಾಡಿ ಪಾತ್ರೆ ಎಲ್ಲ ತೊಳೆದು ಆತರ ಭಗವಂತನ ಆ ಒಂದು ಏನು ಆರಾಧನೆಗೆ ಆ ಷೋಡಶೋಪಚಾರ ಪೂಜೆ ಏನೆಲ್ಲ ಬೇಕೋ ಅದನ್ನೆಲ್ಲ ಅವ್ರು ಮಾಡ್ಕೊಡ್ತಾರೆ ಅಲ್ವಾ. ಅಂದ್ರೆ ಭಗವಂತ ಏನ್ ಮಾಡಿದ್ರು,
ನಿಷ್ಕಾಮ ಕರ್ಮಯೋಗವನ್ನ ಮಾಡು ಅಂತ ಹೇಳಿದ್ರು. ನೋಡಿ, ಅವ್ರು ಮೂರನೇದು ಮಾಡ್ತಾ ಇದಾರೆ. ಭಗವಂತ ಹೇಳಿರೋದ್ರಲ್ಲಿ ಮೂರನೇದು ಮಾಡ್ತಾ ಇದಾರೆ. ಇವಾಗ ಇದ್ ಮೂರನ್ನು ಸಹ ನಾವ್ ಯಾವ್ದೇ ಮಾಡಿದ್ರು ಭಗವಂತನ ಬಳಿಗೆ ನಾವು ಹೋಗ್ಬೋದು ನೇರವಾಗಿ. ಆದ್ರೆ ಈ ಮೂರನ್ನ ನಮ್ಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕೃಷ್ಣ ಏನ್ ಹೇಳಿದ್ರು, ಸರಿ ನಿನ್ಗೆ ಅದು ಆಗಲ್ವಾ, ಕರ್ಮ ಫಲವನ್ನ ತ್ಯಾಗ ಮಾಡು ಅಂತ ಹೇಳಿದ್ರು ಅಲ್ವಾ. ನೀನ್ ಮಾಡುವಂತಹ ಕರ್ಮ, ಏನೇ ಕರ್ಮ ಮಾಡು, ಆ ಫಲವನ್ನ ನೀನು ನಿನಗೆ ಅಂತ ನಿನ್ನ ಇಂದ್ರಿಯ ಸುಖಕ್ಕೋಸ್ಕರ ನೀನು ಅದನ್ನ ಉಪಯೋಗಿಸ್ಬೇಡ, ನೀನು ನನಗೋಸ್ಕರ ಮಾಡು, ಕರ್ಮ ಫಲವನ್ನ ತ್ಯಾಗ ಮಾಡು ಅಂತ ಹೇಳಿದ್ರು. ಅಂದ್ರೆ ನನಗೋಸ್ಕರ ಅಂದ್ರೆ ಕೃಷ್ಣನಿಗೋಸ್ಕರ ಮಾಡಂಗಿಲ್ಲ ಅಲ್ಲಿ. ಯಾಕಂದ್ರೆ ಅವರು ಕೃಷ್ಣನನ್ನ ನಂಬದೇ ಇಲ್ಲ ಎಷ್ಟೊಂದ್ ಜನ. ಅವರು ಕರ್ಮವನ್ನ ಮಾಡ್ತಾರೆ, ಆದ್ರೆ ಕರ್ಮ ಫಲವನ್ನ ತ್ಯಾಗ ಹೇಗೆ ಮಾಡ್ತಾರೆ ಅಂದ್ರೆ ಅವರು ಆಸ್ಪತ್ರೆ ಕಟ್ಸೋದು ಅಥವಾ ವೃದ್ಧಾಶ್ರಮ ಕಟ್ಸೋದು, ಅನಾಥಾಶ್ರಮ ಕಟ್ಸೋದು, ಆತರ ಮಾಡ್ತಾರೆ ಅವರು. ಯಾಕಂದ್ರೆ ಅವ್ರು ಭಗವಂತನ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಭಗವಂತನಿಗೋಸ್ಕರ ಅವ್ರು ಕೊಡ್ಬೇಕಂದ್ರೆ ವೇಸ್ಟ್ ಅಂತ ಅನ್ಕೋತಾರೆ ಅಲ್ವಾ. ಹಾಲು ಏನು ಅಭಿಷೇಕ ಮಾಡಿದ್ರೆ ವೇಸ್ಟ್ ಅನ್ಕೋತಾರೆ ಅಲ್ವಾ. ಅದ್ರ ಬದಲು ಅವ್ರು ಏನ್ ಮಾಡ್ತಾರೆ, ದಾನ ಧರ್ಮ ಮಾಡ್ಬೋದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಆಯ್ತು ಅದನ್ನ ಮಾಡಿ ಅಂತಾನೆ ಹೇಳಿದ್ದಾರೆ. ಅವ್ರು 4ನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಯಾವ್ದಕ್ಕೆ ನಾವು ಮೊದಲನೇ ಸ್ಥಾನವನ್ನ ಕೊಟ್ಟಿದೀವೋ ಅದಕ್ಕೆ ಕೃಷ್ಣ 4ನೇ ಸ್ಥಾನವನ್ನ ಕೊಟ್ಟಿದ್ದಾರೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ. ಸೊ ಯಾಕಂದ್ರೆ ಅಲ್ಲಿ ಅವರು ಪುಣ್ಯವನ್ನ ಕಟ್ಕೊಂಡ್ಬಿಡ್ತಾರೆ. ಅವರು ಪುಣ್ಯವನ್ನ ಕಟ್ಕೊಂಡ್ರೆ ಏನಾಗುತ್ತೆ, ಅವರು ನಾವ್ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನಾವು ಉನ್ನತ ಲೋಕಕ್ಕೆ ಹೋಗ್ಬಿಡ್ತೀವಿ ಅಷ್ಟೇ ಅಲ್ವಾ. ನಾವು ಈ ಒಂದು ಭೌತಿಕ ಪ್ರಪಂಚವನ್ನ ದಾಟಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಈ ಎಲ್ಲ ಕೆಲಸಗಳನ್ನ ನಾವು ಮಾಡಿದ್ರೆ ಅಲ್ವಾ. ಅಗಾಧವಾದ ಪುಣ್ಯ ರಾಶಿನ ನಾವು ಹೊತ್ಕೊಂಡ್ಬಿಡ್ತೀವಿ. ಆದ್ರೆ ಇದನ್ನೇ ನಾವು ಕೃಷ್ಣನನ್ನ ಸೆಂಟರ್ ಆಗಿ ಇಟ್ಕೊಂಡು ಮಾಡಿದ್ರೆ ಏನಾಗುತ್ತೆ, ನಾವು ಅಕರ್ಮದಲ್ಲಿ ಮಾಡ್ದಂಗ ಆಗುತ್ತೆ. ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಸಿಕ್ಕಾಕೊಳೋದಿಲ್ಲ ಅಲ್ವಾ. ಯಾಕಂದ್ರೆ ನಾವು ಭೌತಿಕ ಪ್ರಪಂಚದಲ್ಲಿ ಪುಣ್ಯನೇ ಮಾಡ್ಲಿ ಪಾಪನೇ ಮಾಡ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಮೇಲೆ ಹೋಗೋದು ಕೆಳಗಡೆ ಹೋಗೋದು ಇದೇ ಒಂದು ಚಕ್ರದಲ್ಲಿ ಓಡಾಡ್ತಾ ಇರ್ತೀವಿ ಅಲ್ವಾ. ಸೊ ಅದಕ್ಕೋಸ್ಕರನೇ ಕೃಷ್ಣ ಅಕರ್ಮದಲ್ಲಿ ಮಾಡು ಅಂತ ಹೇಳಿದ್ರು. ಇಲ್ಲ ನನಗೆ ಕರ್ಮಫಲ ತ್ಯಾಗ ಇಲ್ಲ ಅಂದ್ರೆ ಏನ್ ಹೇಳಿದ್ರು ಕೃಷ್ಣ, ಸೊ ನೀನು ಜ್ಞಾನವನ್ನ ಬೆಳೆಸಿಕೋ. ಜ್ಞಾನಕ್ಕಿನ್ನ ಧ್ಯಾನ ಮಾಡೋದು ಉತ್ತಮ, ಧ್ಯಾನಕ್ಕಿನ್ನ ಕರ್ಮಫಲ ತ್ಯಾಗ ಉತ್ತಮ ಅಂತ ಹೇಳಿದ್ರು ಅಲ್ವಾ. ಸೊ ಈ 6 ನಮ್ಗೆ ಹೇಳಿದ್ರು. ಅಂದ್ರೆ ಇಷ್ಟನ್ನಾದ್ರೂ ಮಾಡಿ, ನಿಮ್ಗೆ ಏನು ಆಗಿಲ್ಲ ಅಂದ್ರೆ ಏನಾದ್ರೂ ಮಾಡಿ, ಕೇನ ಪ್ರಕಾರೇಣ ನಮ್ಮ ಮನಸ್ಸನ್ನ ನಾವು ಕೃಷ್ಣನಲ್ಲಿ ನಾವು ಇರಿಸ್ಬೇಕು, ಇದೇ ಇರೋದು. ಸೊ ಅದಕ್ಕೋಸ್ಕರ ನಮ್ಗೆ ಇಷ್ಟೆಲ್ಲ ಹೇಳ್ತಾ ಇದಾರೆ. ನಿಮ್ಗೆ ನೋಡಿ 64 ಹೇಳಿದ್ರು, ಇದೆಲ್ಲ ಅಪರಾಧ ಮಾಡ್ಬೇಡ ಅಂತ ಹೇಳಿದ್ರು. ಕೊನೆಗೆ ಏನ್ ಹೇಳ್ತಾ ಇದಾರೆ, ಇಷ್ಟನ್ನಾದ್ರೂ ಮಾಡಿ ನೀವು, ಈ 5 ಇದೆ ಪ್ರಬಲ ಸೇವೆಗಳು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ. ಇದನ್ನ ಆಲ್ರೆಡಿ ನಾವು ತಿಳ್ಕೊಂಡಿದೀವಿ. ಇವಾಗ ಮತ್ತೆ ನಮ್ಗೆ ಇದ್ರ ಮೇಲೆ ಅವರು ಸ್ಟ್ರೆಸ್ ಮಾಡ್ತಾ ಇದಾರೆ. ಯಾಕಂದ್ರೆ ನಮ್ಗೆ ಪದೇ ಪದೇ ಹೇಳಿದ್ರೇನೆ ನಮ್ಗೆ ಹೋಗೋದು ನಮ್ಮ ಮೆದುಳಿಗೆ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಡಿ. ಭಕ್ತಿ ಸೇವೆಯ 5 ಪ್ರಬಲ ವಿಧಗಳು. ಮಥುರಾವಾಸ ಪ್ರಭುವಿನ ಶ್ರೀ ವಿಗ್ರಹ ಪೂಜೆ, ಶ್ರೀಮದ್ ಭಗವತ್ ವಾಚನ, ಭಕ್ತಿ ಸೇವೆ ಹಾಗೂ ಹರೇ ಕೃಷ್ಣ ಮಹಾಮಂತ್ರ ಜಪ, ಈ 5 ಭಕ್ತಿ ಸೇವಾ ಕಾರ್ಯಗಳು ಎಷ್ಟು ಬಲಯುತವಾದವು ಎಂದರೆ, ಈ 5ರ ಪೈಕಿ ಯಾವುದಾದರೂ ಒಂದರಲ್ಲಿ ಕಿಂಚಿತ್ ಪ್ರೀತಿ ತೋರಿದಲ್ಲಿ ಆ ಪ್ರೀತಿಯು ಪ್ರಾರಂಭಿಕ ಭಕ್ತನಲ್ಲಿಯೂ ಕೂಡ ಭಕ್ತಿ ಪರವಶವನ್ನು ಉದ್ಭವಿಸುತ್ತದೆ ಎಂದು ಶ್ರೀಲ ರೂಪ ಗೋಸ್ವಾಮಿಯವರು ಹೇಳಿದ್ದಾರೆ. ಭಗವಂತನ ಶ್ರೀ ವಿಗ್ರಹ ಪೂಜೆಯನ್ನು ಕುರಿತಂತೆ ರೂಪ ಗೋಸ್ವಾಮಿಯವರು ಶ್ಲೋಕವೊಂದನ್ನು ರಚಿಸಿದ್ದಾರೆ. ಅದರ ಅರ್ಥ ಹೀಗಿದೆ: ಪ್ರಿಯ ಸಖಿ, ಈ ಐಹಿಕ ಜಗತ್ತಿನಲ್ಲಿರುವ ನಿನ್ನ ಸ್ನೇಹಿತರ ಸಂಘವನ್ನು ಅನುಭವಿಸುವ ಆಸೆ ನಿನಗಿನ್ನು ಇದ್ದಲ್ಲಿ ಕೇಶಿಘಟ್ಟದ ವೃಂದಾವನದ ಒಂದು ಸ್ನಾನ ಸ್ಥಳ ದಂಡೆಯಲ್ಲಿ ನಿಂತಿರುವ ಕೃಷ್ಣ ರೂಪವನ್ನು ನೋಡಬೇಡ. ಅವನು ಗೋವಿಂದನೆಂದು ಖ್ಯಾತನು. ಅವನ ಕಣ್ಣುಗಳು ಮರಳುಗೊಳಿಸುವಂತಿವೆ. ಅವನು ಕೊಳಲೂದುತ್ತಿದ್ದಾನೆ. ನವಿಲುಗರಿಯು ಅವನ ಶಿರವನ್ನಲಂಕರಿಸಿದೆ. ಆಕಾಶದ ಬೆಳದಿಂಗಳಿನಿಂದ ಅವನ ಮೈಗೆ ದೀಪಾಲಂಕಾರ ಮಾಡಿದಂತಿದೆ. ಮೇಲೆ ಹೇಳಲಾಗಿರುವ ಶ್ಲೋಕದ ಭಾವಾರ್ಥ ಇಷ್ಟು: ವ್ಯಕ್ತಿಯು ಶ್ರೀಮೂರ್ತಿ ಅಥವಾ ಕೃಷ್ಣ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸಿದರೆ ಸ್ನೇಹ, ಪ್ರೇಮ ಹಾಗೂ ಸಮಾಜವೆಂದು ಕರೆಸಿಕೊಳ್ಳುವ ಸಂಬಂಧಗಳನ್ನು ಮರೆತು ಬಿಡುತ್ತಾನೆ. ಆದ್ದರಿಂದ ಕೃಷ್ಣನ ವಿಗ್ರಹವನ್ನು ಮನೆಯಲ್ಲಿ ಸ್ಥಾಪಿಸಿ ಅವನೆಲ್ಲಾ ಬಂಧು ವರ್ಗದವರ ಜೊತೆಯಲ್ಲಿ ಸೇರಿಕೊಂಡು ಪೂಜಿಸಬೇಕಾದ್ದು ಪ್ರತಿಯೊಬ್ಬ ಗೃಹಸ್ಥನ ಕರ್ತವ್ಯವಾಗಿದೆ. ಈ ಕ್ರಿಯೆಯು ಕ್ಲಬ್ಗಳಿಗೆ, ಚಲನಚಿತ್ರ ಮಂದಿರಗಳಿಗೆ ಮತ್ತು ನಾಟ್ಯಗೃಹಗಳಿಗೆ ಹೋಗುವ ನಿರುಪಯೋಗಿ ಕಾರ್ಯಗಳಿಂದ, ಧೂಮಪಾನ, ಮದ್ಯಪಾನ ಮುಂತಾದ ಚಟಗಳಿಂದಲೂ ಎಲ್ಲರನ್ನೂ ರಕ್ಷಿಸುತ್ತದೆ. ಮನೆಯಲ್ಲಿ ಮಾಡುವ ಶ್ರೀ ವಿಗ್ರಹಗಳ ಪೂಜೆಗೆ ಒತ್ತು ಕೊಟ್ಟರೆ ಇಲ್ಲಿ ಹೇಳಲಾದ ಎಲ್ಲಾ ಹುಚ್ಚಾಟಗಳನ್ನು ಮರೆಯಬಹುದು. ಓದ್ಬೇಕಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಭಕ್ತಿ ಸೇವೆಯ 5 ಪ್ರಬಲ ವಿಧಗಳು ಯಾವುದು? ನಾನು ಅವತ್ತು ನಿಮ್ಗೆ ಶ್ಲೋಕ ಹೇಳಿದೆ ಅಲ್ಲ, ಅದನ್ನ ನೀವು ಪದೇ ಪದೇ ಹೇಳ್ಕೊಳ್ಳಿ, ಬರೀರಿ, 5 ಸತಿ ಬರೀರಿ, ಜ್ಞಾಪಕ ಬರುತ್ತೆ ನಿಮ್ಗೆ. ಸಾಧು ಸಂಘ, ನಾಮ ಸಂಕೀರ್ತನೆ, ಭಾಗವತ ಶ್ರವಣ. ಸಾಧು ಸಂಘ, ನಾಮ ಕೀರ್ತನೆ, ಭಾಗವತ ಶ್ರವಣ, ಮಧುರ ವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ,
ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಮಧುರವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಎಲ್ಲರೂ ಹೇಳಿ ಒಂದ್ಸತಿ ಅದನ್ನ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ. 5 ಯಾವ್ದು ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸಾಮ್ ಅಲ್ಲೂ ಸಹ ಕೇಳ್ತಾರೆ. ಸಾಧು ಸಂಗ ನಾಮ ಕೀರ್ತನ ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಭಾಗವತ ಶ್ರವಣ ಮಥುರ ವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಸಾಧು ಸಂಗ ನಾಮ ಕೀರ್ತನ ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಭಾಗವತ ಶ್ರವಣ ಮಥುರ ವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಸಾಧು ಸಂಗ ನಾಮ ಕೀರ್ತನ ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಶ್ರವಣ ಮಥುರ ವಾಸ ಶ್ರೀಮೂರ್ತಿರ ಮಧುರ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಮಥುರ ವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಶ್ರದ್ಧೆಯ ಸೇವಾನ. ಸಾಧು ಸಂಗ ನಾಮ ಕೀರ್ತನ ಭಾಗವತ ಶ್ರವಣ ಮಥುರ ವಾಸ ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಇದನ್ನ ನೀವು ನಾಲ್ಕು ಹೇಳ್ಕೊಂಡ್ರೆ ನೀವು ಯಾವ್ದು 5 ಪ್ರಬಲ ಸೇವೆಗಳು, ಭಕ್ತಿಯ ಸೇವೆಗಳು ಅಂದ್ರೆ ನಿಮ್ಗೆ ಹೇಳಿಕೆ ಸಾಧ್ಯ. ಇಲ್ಲಂದ್ರೆ ನಿಮ್ಗೆಲ್ಲ ಕನ್ಫ್ಯೂಸ್ ಆಗುತ್ತೆ, ಎಲ್ಲ ಗೊತ್ತಿದ್ದಂಗ ಅನ್ಸುತ್ತೆ, ಹೇಳಿಕೆ ಬರೋದಿಲ್ಲ, ಹಂಗಾಗತ್ತೆ. ಸೊ ಮತ್ತೆ ಇಲ್ಲಿ ನಮ್ಗೆ ಏನ್ ಹೇಳ್ತಿದಾರೆ, ಇದ್ರಲ್ಲಿ 5ರಲ್ಲಿ ಒಂದ್ರ ಮೇಲೆ ನಾವ್ ಯಾವ್ದಾದ್ರು ಒಂದನ್ನ ಮಾಡಿದ್ರು ಸಹ ನಾವು ಈ ಭಕ್ತಿಯಲ್ಲಿ ನಾವು ಆ ಒಂದು ಪಾರಮ್ಯತೆಯನ್ನ ಉತ್ತುಂಗವನ್ನ ನಾವು ಮುಟ್ಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿಗಳು ಹೇಳ್ತಾ ಇದಾರೆ. ಇಲ್ಲಿ ಫಸ್ಟ್ನೇದು ನಮ್ಗೆ ವಿಗ್ರಹ ಆರಾಧನೆ ಬಗ್ಗೆ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ. ಸೊ ಇದ್ರ ಕುರಿತಾಗಿ ಒಂದು ಶ್ಲೋಕ ಬರುತ್ತೆ, ಏನಂತಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ. ಮಾತಾಜಿ ಓದ್ಬೇಕಾದ್ರೆ ನಗ್ತಾ ಇದ್ರು ಅವರು, ಮಂಜುಳಾ ಮಾತಾಜಿ ಅಲ್ಲ, ಯಾಕಂದ್ರೆ ನಗು ಬರುತ್ತೆ. ಅದೇ ತರನೇ ನಮ್ಗೆ ಈ ಮಾಸಕ್ಕೂ ಹೇಳ್ತಾರೆ, ಕಾರ್ತಿಕ ಮಾಸಕ್ಕೆ ಹೇಳ್ತಾರೆ. ಖುಷಿ ಆಯ್ತು ಮಾತಾಜಿ ಆ ಪದಗಳು ನೋಡಿ. ಹಾ ಮಾತಾಜಿ ಚೆನ್ನಾಗಿದೆ ಅಲ್ವಾ ಅದು. ಸೊ ಅದು ನೆಗೆಟಿವ್ ಆಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಇಲ್ಲಿ ನಮ್ಗೆ ಈ ಕಾರ್ತಿಕ್ ಮಾಸದ ಕುರಿತಾಗ್ನು ಹಾಗೆ ಹೇಳ್ತಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಯಮಧರ್ಮರಾಯನನ್ನ ನೋಡ್ಬೇಕಾ, ಯಮಲೋಕಕ್ಕೆ ಹೋಗ್ಬೇಕಾ, ಯಮ ಭಟ್ರನ್ನ ನೋಡ್ಬೇಕಾ, ಆತರ ಏನಾದ್ರು ಆಸೆ ಇದ್ರೆ ನೀವೇನ್ ಮಾಡ್ಬಾರ್ದು ಅಂದ್ರೆ ಕಾರ್ತಿಕ ಮಾಸದಲ್ಲಿ ಮಾತ್ರ ನೀವು ದೀಪ ಹಚ್ಕೊಡ್ದು ದಾಮೋದರನಿಗೆ ಅಂತ ಹೇಳ್ತಾರೆ, ಆತರ. ಸೊ ಅದೇ ತರನೇ ಇಲ್ಲೂ ಹೇಳ್ತಾ ಇದಾರೆ, ನಿಮ್ಗೆ ಇನ್ನ ಇಲ್ಲಿ ಭೌತಿಕ ಪ್ರಪಂಚದಲ್ಲಿ ನೀವು ತುಂಬಾ ಆಸೆಗಳನ್ನ ನೀವು ಏನೆಲ್ಲ ಪಟ್ಟಿದ್ರೆ ಅದನ್ನೆಲ್ಲ ನೆರವೇರಿಸ್ಕೋಬೇಕು ಅಂತ ಇದ್ಯಾ, ಹಾಗಾದ್ರೆ ನೀವು ಇದೊಂದನ್ನ ಮಾತ್ರ ನೀವು ಮಾಡ್ಬೇಡಿ. ನೀವು ಆ ಕೇಶಿ ಘಾಟ್ ಅಂತ ಇದೆಯಲ್ಲ ಅಲ್ಲಿ ಹೋಗ್ಬೇಡಿ. ಸೊ ಅಲ್ಲಿ ಯಾವುದು ಆ ಮರದ ಕೆಳಗಡೆ, ಸೊ ಒಂದು ಮರ ಇದೆ ಆಕ್ಚುಲಿ ಅಲ್ಲಿ, ಅದು ಮರ ಇಲ್ಲಿ ಹೇಳಿಲ್ಲ ಅವರು. ಸೊ ಆ ಮರದ ಕೆಳಗಡೆ ಅಲ್ಲಿ ಒಬ್ಬ ಶ್ಯಾಮ ವರ್ಣದ ಬಾಲಕ ನಿಂತ್ಕೊಂಡಿದ್ದಾನೆ, ಅವನು ಕೊಳಲನ್ನ ನುಡಿಸ್ತಾ ಇದ್ದಾನೆ. ಅವನತ್ರ ಮಾತ್ರ ಹೋಗ್ಬೇಡಿ, ಅವನನ್ನ ಮಾತ್ರ ನೀವು ನೋಡ್ಬೇಡಿ. ನಿಮ್ಗೆ ಅಕಸ್ಮಾತ್ ಅವನನ್ನೇನಾದ್ರೂ ನೋಡ್ಬಿಟ್ರೆ ನೀವು ಈ ಭೌತಿಕ ಪ್ರಪಂಚದಲ್ಲಿ ನೀವು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಅನ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ತರ ಹೇಳ್ತಾ ಇದಾರೆ ಇಲ್ಲಿ, ನಮ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇದಾರೆ. ನೆಗೆಟಿವ್ ಇಂದ ಅಲ್ಲಿ ಪಾಸಿಟಿವ್ ಬರ್ತಾ ಇದೆ ಅಲ್ವಾ. ಅಂದ್ರೆ ಏನ್ ಅರ್ಥ, ಸೊ ನಾವು ಕೃಷ್ಣನನ್ನ ನೋಡ್ಬಿಟ್ರೆ ನಮ್ಗೆ ಈ ಭೌತಿಕ ಆಕರ್ಷಣೆ ನಮ್ಗೆ ಇರೋದೇ ಇಲ್ಲ ಅಂತ ಅರ್ಥ ಅಲ್ವಾ. ಸೊ ನಮ್ಗೆ ಭೌತಿಕದಿಂದ ನಮ್ಗೆ ದೂರ ಹೋಗ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ನಮ್ಗೆ ಕೃಷ್ಣನ ಬಗ್ಗೆ ನಮ್ಗೆ ಆಕರ್ಷಣೆ ಬರುತ್ತೆ. ಅದಕ್ಕೆ ನೀವು ಇನ್ನ ಎಂಜಾಯ್ ಮಾಡ್ಬೇಕು ಅಂತ ಇದೆ ಅಂದ್ರೆ ನೀವು ಕೃಷ್ಣನ ಹತ್ರ ನೀವು ಸುಳಿಲೇಬೇಡಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದಾರೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ. ಈ ಐಹಿಕ ಜಗತ್ತಿನಲ್ಲಿ ಇರುವ ನಿನ್ನ ಸ್ನೇಹಿತರ ಸಂಘವನ್ನು ಅನುಭವಿಸುವ ಆಸೆ ನಿನಗಿನ್ನೂ ಇದ್ದಲ್ಲಿ
ಕೇಶಿ ಘಟ್ಟದ ದಂಡೆಯಲ್ಲಿ ನಿಂತಿರುವ ಕೃಷ್ಣನ ರೂಪವನ್ನ ನೋಡಬೇಡ. ಅವನು ಯಾರು ಅಂದ್ರೆ ಅವನು ಗೋವಿಂದನೆಂದು ಖ್ಯಾತನು. ಅವನ ಕಣ್ಣುಗಳು ಮರುಳುಗೊಳಿಸುವಂತಿದೆ ಅಲ್ವಾ. ಅವನ ರೂಪ ಯಾವ ತರ ಇದೆ, ನಾವು ಕೃಷ್ಣಾಕರ್ಷತಿ ಸರ್ವಾಕರ್ಷತಿ ಅಲ್ವಾ. ಕೃಷ್ಣ ಅಂದ್ರೇನೆ ಎಲ್ಲರನ್ನ ಆಕರ್ಷಣೆ ಮಾಡೋನು. ಅವನು ಕೊಳಲನ್ನ ಊದ್ಕೊಂಡು ನಿಂತ್ಕೊಂಡಿದ್ದಾನೆ, ನವಿಲಿಗರಿಯನ್ನ ಅವನು ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಮತ್ತೆ ಅವನಿಗೆ ಎಷ್ಟು ಬೆಳಕು ಬರ್ತಾ ಇದೆ ಅಂದ್ರೆ ಅವನ ದೇಹದಲ್ಲಿ ಒಂದು ಏನೋ ದೀಪಾಲಂಕಾರ ಮಾಡ್ಬಿಟ್ಟಿದೇನೋ ಅವನ ದೇಹಕ್ಕೆ ಅನ್ನೋ ತರ ಅನಿಸ್ತಿದೆ. ಅವನನ್ನ ಮಾತ್ರ ನೀವು ನೋಡ್ಬೇಡಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ನಾವು ಆ ಕೃಷ್ಣನ ವಿಗ್ರಹವನ್ನ ನಾವು ಮನೇಲಿ ಇಟ್ಕೊಂಡು ನಾವು ಪೂಜೆ ಮಾಡಿದ್ರೆ ಏನಾಗುತ್ತೆ, ಸೊ ನಮ್ಗೆ ಯಾವುದೇ ಒಂದು ಸಂಬಂಧ ನಮ್ಗೆ ಬೇಡ ಅನ್ಸುತ್ತೆ. ಅಂದ್ರೆ ನಾವ್ ಅಷ್ಟು ಎಲ್ಲವನ್ನ ನಾವು ಮರ್ತು ಬಿಡ್ತೀವಿ. ಆ ಕೃಷ್ಣನ ಒಂದು ಆಕರ್ಷಣೆಯಲ್ಲಿ ನಮ್ಗೆ ಯಾವ್ದು ಈ ಒಂದು ಭೌತಿಕ ವಿಷಯ ಮತ್ತೆ ಈ ದೇಹಕ್ಕೆ ಸಂಬಂಧಪಟ್ಟಿರುವಂತಹ ಈ ಎಲ್ಲ ಸಂಬಂಧಗಳು ಅವೆಲ್ಲವೂ ಸಹ ನಮ್ಗೆ ಬೇಡ ಅಂತ ಅನ್ಸ್ಬಿಡತ್ತೆ. ಸೊ ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಆ ವಿಗ್ರಹವನ್ನ ನಾವು ಮನೇಲಿ ಇಟ್ಕೊಂಡು ನಾವು ಬಂಧು ವರ್ಗದವರ ಜೊತೆ. ಹರೇ ಕೃಷ್ಣ. ಹೌದು ಮಾತಾಜಿ, ನನಗೆ ಸಮೇತ ಹಾಗೆ ಅನಿಸ್ತಾ ಇದೆ ಮಾತಾಜಿ ಇತ್ತೀಚೆಗೆ. ಹರಿ ಬೋಲ್ ಪ್ರಭುಜಿ. ನಿಮ್ಗೆಲ್ಲ ಎಷ್ಟು ಬೇಗ ಹೌದು ಮಾತಾಜಿ, ನನಗೂ ಕೂಡ ಹಂಗೆ ಅನ್ಸುತ್ತೆ. ಯಾರನ್ನೂ ನಂಬದ್ ಬೇಡ, ದೇವ್ರನ್ನ ನಂಬ್ಬೇಕು ಅಂತ. ಫ್ರೆಂಡ್ಸ್ ಫ್ಯಾಮಿಲಿ ಇದೆಲ್ಲ ನಂಬೋಕೆ ಅಷ್ಟೊಂದು ಅನ್ಸೋದಿಲ್ಲ ಮಾತಾಜಿ. ಬಟ್ ಒಂದನ್ನ ನಾವ್ ಏನನ್ನ ಜ್ಞಾಪಕ ಇಡಬೇಕು, ನಮ್ಗೆ ಯಾವಾಗ್ಲೂ ಆಚಾರ್ಯರು ಏನನ್ನ ಹೇಳ್ತಾರೆ ಅಂದ್ರೆ, ನಾವ್ ಯಾವಾಗ್ಲೂ ಕರ್ತವ್ಯದಲ್ಲಿ ನಾವು ಲೋಪವನ್ನ ಮಾಡೋ ಹಾಗೆ ಇಲ್ಲ. ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಜೊತೆ ಯಾರೆಲ್ಲ ಇದಾರೆ, ಸೊ ಅವ್ರನ್ನೆಲ್ಲರನ್ನು ನಾವ್ ಏನ್ ಅನ್ಕೋಬೇಕು ಈಗ ಅಂದ್ರೆ, ಇದು ಕೃಷ್ಣನ ಮನೆ, ಸೊ ನನ್ಗೆ ಇವ್ರನ್ನೆಲ್ಲ ನನಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನನ್ಗೆ ಕೃಷ್ಣ ಕೊಟ್ಟಿದ್ದಾನೆ ಅನ್ಕೊಂಡು ನೀವು ಅದೇ ಒಂದು ಮನಸ್ಥಿತಿಲಿ ಅವ್ರನ್ನೆಲ್ಲ ನೋಡ್ಕೋಬೇಕು. ಕರ್ತವ್ಯದಲ್ಲಿ ಏನೂ ಲೋಪ ಮಾಡೋ ಹಂಗಿಲ್ಲ. ಕೃಷ್ಣನು ಸಹ ನಮ್ಮನ್ನ ಮೆಚ್ಚೋದಿಲ್ಲ. ಇವಾಗ ಇಲ್ಲಾಂದ್ರೆ ಅರ್ಜುನ ನನ್ಗೆ ಹೇಳ್ತಾ ಇದ್ರು ಅಲ್ವಾ, ಸೊ ಬಿಡು ಅರ್ಜುನ, ನೀನ್ ಯಾಕೆ ಯುದ್ಧ ಮಾಡ್ತೀಯಾ, ಯಾಕೆ ನೀನು ರಾಜ್ಯಭಾರ ಮಾಡ್ಬೇಕು, ಯಾಕೆ ನಿಮ್ಗೆ ಸಿಂಹಾಸನ ಬೇಕು, ನೀವು ಬರೇ ನನ್ನ ನಾಮ ಹೇಳ್ಕೊಂಡಿರಿ ಅಂತ ಅವ್ರು ಹೇಳ್ಬೋದಾಗಿತ್ತಲ್ಲ. ಅವ್ರಾಗ ಹೇಳಿಲ್ಲ. ಆ ಕರ್ತವ್ಯಕ್ಕೆ ಅಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ. ನೀನು ಯುದ್ಧ ಮಾಡ್ತಾ ಮಾಡ್ತಾ ಅದೇ ಸಮಯದಲ್ಲಿ ನೀನು ನನ್ನನ್ನ ಸ್ಮರಿಸು ಅಂತ ಹೇಳಿದ್ದಾರೆ. ಕರ್ತವ್ಯವನ್ನ ಬಿಡು ಅಂತ ಅವ್ರು ಯಾವತ್ತೂ ಹೇಳೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಆ ಕರ್ತವ್ಯಕ್ಕೆ ಯಾವತ್ತೂ ಚ್ಯುತಿ ಬರ್ಕೊಡ್ದು ನಾವು. ಸೊ ನಾನಿವಾಗ ತಾಯಿಯಾಗಿ, ಹೆಂಡತಿಯಾಗಿ, ಮನೆಯಲ್ಲಿ ಏನು ಸೊಸೆಯಾಗಿ ಏನೆಲ್ಲ ಮಾಡ್ಬೇಕು ಅದೆಲ್ಲವನ್ನ ನಾನು ಮಾಡ್ತಾ ಮಾಡ್ತಾನೆ ಕೃಷ್ಣನನ್ನ ನಾನು ನೆನಪಿಸ್ಕೋಬೇಕು. ಹಾಗೆ ನಾವು ಕೃಷ್ಣನ ಬಳಿ ಹೋಗ್ಲಿಕ್ಕೆ ಸಾಧ್ಯ. ಕೃಷ್ಣ ನಮ್ಮಿಂದ ಅವರು ಏನ್ ಹೇಳ್ತಾರೆ, ಆಕರ್ಷಿತರಾಗ್ಲಿಕ್ಕೆ ಅವ್ರು ಸಾಧ್ಯ ಆಗತ್ತೆ ಅಲ್ವಾ. ಇದು ತುಂಬಾ ಮುಖ್ಯ. ನಮ್ಗೆ ಹಂಗ ಅನ್ಸುತ್ತೆ, ಬೇರೆಯವರೆಲ್ಲ ಬೇಡಪ್ಪ ಅನ್ಸುತ್ತೆ, ಬಟ್ ಆತರ ನಾವು ಮಾಡೋ ಹಾಗಿಲ್ಲ. ಇವಾಗ ನಾವಿವಾಗ ಇಷ್ಟು ದಿವಸ ನಾವು ಅವ್ರನ್ನೆಲ್ಲ ನನ್ನ ತಂದೆ, ನನ್ನ ತಾಯಿ, ಅಥವಾ ನನ್ನ ಮಗು, ನನ್ನ ಗಂಡ ಅನ್ಕೊಂಡಿದ್ವಲ್ಲ, ಇವಾಗ ಅವ್ರನ್ನೆಲ್ಲ ನಾವು ಕೃಷ್ಣನ ಮಕ್ಕಳು, ಅವರೆಲ್ಲರೂ ಅವ್ರನ್ನೆಲ್ಲ ನೋಡ್ಕೊಡುವಂತಹ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಭಗವಂತ ಅಂತ ಹೇಳ್ಬಿಟ್ಟು ನಾವು ಆ ಒಂದು ಮನಸ್ಥಿತಿಲಿ ನಾವು ನೋಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಧೃತರಾಷ್ಟ್ರನ ಪ್ರಾಬ್ಲಮ್ ಏನು, ಅವ್ನ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದ ಅಲ್ವಾ. ನಾವ್ ಇವಾಗ ಅಟ್ಯಾಚ್ಮೆಂಟ್ ಅಂತ ಬೆಳೆಸ್ಕೊಳ್ಳೇಬೇಕು ಅಂದ್ರೆ ಆಚಾರ್ಯರು ಏನ್ ಹೇಳ್ತಾರೆ, ನೀವು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೋಬೇಕಂದ್ರೆ ಅದು ಕೃಷ್ಣನೊಂದಿಗೆ ಮಾತ್ರ ನೀವು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು. ಸೊ ಬೇರೆಯವ್ರ ಜೊತೆ ಯಾರ ಜೊತೆ ನೀವು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬಾರ್ದು ಅಲ್ವಾ. ಸೊ ಮತ್ತೆ ನಾವು ಬೇರೆಯವ್ರನ್ನೆಲ್ಲ ನಾವು ನೋಡ್ಕೋಬೇಕು, ಆದ್ರೆ ನಮ್ಮ ಹೃದಯವನ್ನ ಯಾರಿಗೆ ಕೊಡ್ಬೇಕು, ಕೃಷ್ಣನಿಗೆ ಕೊಡ್ಬೇಕು. ಅದು ತುಂಬಾ ಮುಖ್ಯ. ನಾವಿವಾಗ ಏನ್ ಮಾಡಿದ್ವಿ, ನಮ್ಮ ಹೃದಯವನ್ನ ಗಂಡನಿಗೋ ಅಥವಾ ಮಕ್ಕಳಿಗೋ ಕೊಟ್ಬಿಟ್ಟಿದೀವಿ ಅಲ್ವಾ. ಆ ಹೃದಯವನ್ನ ನಾವು ಭಗವಂತನಿಗೆ ಕೊಡ್ಬೇಕು. ಆದ್ರೆ ನಮ್ಮ ಕರ್ತವ್ಯದಲ್ಲಿ ಏನಿದೆ, ನಾನು ಆ ಒಂದು ಸ್ಥಾನದಲ್ಲಿ ಇಟ್ಕೊಂಡು ನಾನು ಏನನ್ನ ಮಾಡ್ಬೇಕು ಅದನ್ನ ನಾವು ಮಾಡ್ಲೇಬೇಕು. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕೆ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದ್ರೆ ನೋಡಿ, ಇವಾಗ 1.5 hours ನಾವೆಲ್ಲ ಕುತ್ಕೊಂಡಿದೀವಿ ಅಲ್ವಾ. ನಾವ್ ಇವಾಗ ಏನ್ ಮಾಡ್ತಾ ಇದೀವಿ, ಭಜನೆ ಮಾಡ್ತಾ ಇದೀವಿ ಅಲ್ವಾ. ಆ ಭಜನೆಯನ್ನು ಸಹ ಕನ್ನಡದಲ್ಲಿ ಅದನ್ನ ನೆಗೆಟಿವ್ ಆಗಿ ಯೂಸ್ ಮಾಡ್ತಾರೆ. ಆ ವರ್ಡ್ ಅನ್ನ, ಭಜನೆ, ಮಂಗಳಾರತಿ ಅಲ್ವಾ, ಅವೆಲ್ಲವನ್ನೂ ಸಹ ನಾವು ನೆಗೆಟಿವ್ ಆಗಿ ಯೂಸ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದೀವಿ. ಆದ್ರೆ ಆ ಭಜನ ಕ್ರಿಯೆ ಮಾಡಿದ್ರೆ ನಮ್ಗೆ ಅನರ್ಥ ಎಲ್ಲ ನಿವೃತ್ತಿ ಆಗೋದು ಸಾಧು ಸಂಘದಲ್ಲಿ ಅಲ್ವಾ. ನಾವಿಲ್ಲಾಂದ್ರೆ ನಾವೇನ್ ಮಾಡ್ತಿದ್ವಿ, ಇವಾಗ ಕುತ್ಕೊಂಡು ನಾವು ಟಿವಿಲಿ ಯಾವ್ದೋ ಒಂದು ಕಿತ್ತೋಗಿರೋ ಸೀರಿಯಲ್ ಬರುತ್ತೆ, ಅದನ್ನೆಲ್ಲ ನಾವು ಕುತ್ಕೊಂಡು ನೋಡ್ತಾ ಇದ್ವಿ ಅಲ್ವಾ. ಎಷ್ಟು ಟೈಮ್ ವೇಸ್ಟ್ ಮಾಡಿದೀವಿ ನಾವು. ನಾಪಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಎಷ್ಟು ರಾಶಿ ಸಾಹಿತ್ಯ ಇದೆ. ಪ್ರಭುಪಾದ್ರು 2 ಗಂಟೆಗಳ ಕಾಲ ಅವರು ರೆಸ್ಟ್ ಅನ್ನ ತಗೊಂಡು ಬರ್ದಿರುವಂತಹ ಪುಸ್ತಕಗಳಿದೆ ಅಲ್ವಾ. ಅದನ್ನೆಲ್ಲ ಯಾವಾಗಪ್ಪ ಓದ್ತೀವಿ ನಾವು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ನೋಡಿ, ಇವಾಗ ಭಕ್ತಿ ರಸಾಮೃತ ಸಿಂಧುವಿನೇ ಆಗ್ಲಿ, ನಾವ್ ಯಾವಾಗ್ಲೂ ಓದಿರೋದು, ಮತ್ತೆ ನಮ್ಗೆ ಓದಕ್ಕೆ ನಮ್ಗೆ ಅವಕಾಶ ಸಿಕ್ಕದೇ ಇಲ್ಲ, ನಮ್ಗೆ ಟೈಮೇ ಆಗೋದಿಲ್ಲ. ಇನ್ನೊಂದ್ಸತಿ ನಾನು ಓದನಪ್ಪ ಎಷ್ಟು ಚೆನ್ನಾಗಿದೆಯಲ್ಲ ಅಂದ್ರೂ ಇಲ್ಲ. ಇವಾಗ ನೋಡಿ, ಇವಾಗ ಕ್ಲಾಸ್ ತಗೊಳ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ನನಗೆ ಇವಾಗ ಎಲ್ಲೋ 3-4 ಚಾಪ್ಟರ್ ನಾನು ಓದ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ ಅಲ್ವಾ. ಸಿಗೋದಿಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾವ್ದಾದ್ರು ಒಂದು ಕ್ಲಾಸ್ ಅಲ್ಲಿ ಇದ್ರೆ ನೀವು ಅದನ್ನ ತುಂಬಾ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಇನ್ನೊಂದ್ಸತಿ ನಿಮ್ಗೆ ಅದನ್ನ ಓದೋದಕ್ಕೆ ನಿಮ್ಗೆ ಅವಕಾಶನೇ ಸಿಗೋದಿಲ್ಲ. ತುಂಬಾ ಕಷ್ಟ ಇದೆ. ಯಾಕಂದ್ರೆ ಅಷ್ಟು ಸಾಹಿತ್ಯ ಇದೆ, ಅಷ್ಟು ವಿಷಯಗಳಿದೆ ನಿಮ್ಗೆ ತಿಳ್ಕೊಳ್ಲಿಕ್ಕೆ. ನಮ್ಗೆ ಈ ಜನ್ಮನೇ ಕಡಿಮೆ ಅಂತ ಅನ್ಸ್ಬಿಡುತ್ತೆ ನೋಡಿ. ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾರೆ, ನೀವ್ ಈ ತರ ಭಗವಂತನ ಭಕ್ತಿಯನ್ನ ಅಂದ್ರೆ ಭಗವಂತನ ವಿಗ್ರಹವನ್ನ ಆರಾಧನೆ ಮಾಡಿದ್ರೆ ಇಂತಹ ನಿರುಪಯೋಗಿ ಕಾರ್ಯಗಳಿಂದ ನೀವು ದೂರ ಆಗ್ಬೋದು. ಕ್ಲಬ್ಗೆ ಹೋಗೋದು, ಚಿತ್ರಮಂದಿರಕ್ಕೆ ಹೋಗೋದು, ನಾಟ್ಯ ಗೃಹಗಳಿಗೆ ಹೋಗುವಂತಹ ನೋಡಿ, ಅದನ್ನ ನಿರುಪಯೋಗಿ ಕಾರ್ಯಗಳು ಅಂತ ಹೇಳ್ತಾ ಇದಾರೆ. ಏನು ಸಿಗೋದಿಲ್ಲ ನಿಮ್ಗೆ, ಇಹಕ್ಕೂ ಇಲ್ಲ ಪರಕ್ಕೂ ಇಲ್ಲ ಅಂತೀವಲ್ಲ ಆತರ. ಸೊ ಅಂತಹ ಒಂದು ಕಾರ್ಯಗಳಿಂದ ನಾವು ದೂರ ಇರ್ಬಹುದು. ಅಂತಹ ಕೆಟ್ಟ ಚಟಗಳಿಂದನೂ ಸಹ ನಮ್ಮನ್ನ
ರಕ್ಷಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಶ್ರೀ ವಿಗ್ರಹ ಆರಾಧನೆ ನಾವು ಮಾಡ್ಲೇಬೇಕು. ನೋಡಿ, ನೀವು ಮನೆಯಲ್ಲಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡಿ, ಎಲ್ಲವೂ ಸಹ ಸರಿಯಾದ ಸ್ಥಳದಲ್ಲಿ ಬಂದು ಕುತ್ಕೊಂಡ್ಬಿಡುತ್ತೆ ಅಲ್ವಾ. ನೀವು ಇವಾಗ ಪೂಜೆ ಮಾಡ್ಬೇಕು ಅಂದ್ರೆ ಭಗವಂತಂದು ನೀವು ಫೋಟೋನೇ ಬೇಕಾದ್ರೆ ಇಟ್ಕೊಳ್ಳಿ, ನೀವು ಒಂದು ವಿಗ್ರಹನೇ ಇಟ್ಕೋಬೇಕು ಅಂತ ಇಲ್ಲ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಗುರುಗಳು ಅದನ್ನೇ ಹೇಳೋದು, ನೀವು ಫೋಟೋ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮ್ಗೆ ಇವಾಗ ತುಂಬಾ ಎಂಥೂಸಿಯಾಸಮ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ, ಅವಾಗ ನೀವು ವಿಗ್ರಹ ತಂದು ಇಟ್ಕೊಂಡ್ಬಿಡ್ತೀರಾ, ಆಮೇಲೆ ಅದು ಗಳಗ್ರಹಗಳಾಗ್ಬಿಡುತ್ತೆ. ಅಯ್ಯೋ ಇದಕ್ ಮಾಡ್ಬೇಕಲ್ಲ ಅನ್ನೋ ತರ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೆ ಆ ತರ ಬೇಡ ಅಂತಾನೆ ಹೇಳ್ತಾರೆ. ವಿಗ್ರಹಗಳಿದ್ರೆ ನಿಮ್ಮ ಮನೇಲಿ ಆಲ್ರೆಡಿ ಓಕೆ, ನೀವು ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನೀವು ಫೋಟೋವನ್ನ ತಂದಿಟ್ಕೊಂಡು ಫೋಟೋಗೆ ನೀವು ಪೂಜೆನ ಮಾಡಿ, ಅಲ್ಲೂ ಸಹ ಭಗವಂತ ನಮ್ಮ ಪೂಜೆನ ಸ್ವೀಕರಿಸ್ತಾನೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನೀವು ಏನನ್ನ ಮಾಡ್ಬೇಕು, ಫೋಟೋಗಳನ್ನ ತಂದಿಟ್ಕೊಳ್ಳಿ. ಅಕಸ್ಮಾತ್ ವಿಗ್ರಹಗಳೇ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಗೌರ್ನೀತಾಯನ ತಂದಿಟ್ಕೊಳ್ಳಿ. ಸೊ ಗೌರಾಂಗ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭು ಅವರಿಬ್ರು ಡ್ಯಾನ್ಸ್ ಮಾಡ್ತಾರಲ್ಲ, ಅದನ್ನ ಡ್ಯಾನ್ಸಿಂಗ್ ಡಾನ್ಸ್ ಅಂತ ಹೇಳ್ತೀವಲ್ಲ, ಅವ್ರನ್ನ ತಂದಿಟ್ಕೊಳ್ಳಿ. ಯಾಕಂದ್ರೆ ಅವರು ತುಂಬಾ ಕರುಣಾ ಸಾಗರರು. ಅವ್ರು ಬಂದಿರೋದೇ ನಮ್ಮಂತಹ ಏನು ಪತಿತರನ್ನ ಅವರು ಪಾವನ ಮಾಡ್ಲಿಕ್ಕೇನೆ ಬಂದಿರೋದು ಈ ಅವತಾರದಲ್ಲಿ. ಅದಕ್ಕೋಸ್ಕರ ಅವರು ಬೇಗ ಅಪರಾಧವನ್ನ ಅವ್ರು ತಗೊಳೋದಿಲ್ಲ. ಇವಾಗ ಅಕಸ್ಮಾತ್ ನಾನು 3-4 ದಿವಸ ನಾನು ಭಗವಂತನಿಗೆ ನಾನು ನೈವೇದ್ಯನೇ ಕೊಡೋದಿಲ್ಲ, ಅವಾಗ ಅವರು ತುಂಬಾ ಅಪರಾಧ ಅಂತ ತಗೊಳೋದಿಲ್ಲ. ಆದ್ರೆ ನಾವು ಬೇರೆ ಇನ್ನ ಯಾವುದೇ ಒಂದು ವಿಗ್ರಹಗಳನ್ನ ಇಟ್ಕೊಂಡ್ರೆ ನಾವ್ ಹೇಗಿರುತ್ತೆ ಅದು ಶ್ರದ್ಧೆಯಿಂದ ನಮ್ಗೆ ಷೋಡಶೋಪಚಾರ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರು ಆತರ ನಾವು ಮಾಡ್ಲೇಬೇಕಾಗತ್ತೆ. ಅದಕ್ಕೆ ನೀವು ಆ ವಿಗ್ರಹಗಳನ್ನ ಇಟ್ಕೊಳ್ಳೇಬೇಕಂದ್ರೆ ನೀವು ಗೌರ್ನಿತಾಯ ವಿಗ್ರಹಗಳನ್ನ ನೀವು ಇಟ್ಕೊಳ್ಳಿ. ಸೊ ನಾನು ಇನ್ನೊಂದೇನೋ ಹೇಳ್ಬೇಕಾಯ್ತು ಮತ್ತೆ. ಅದನ್ನ ಹೇಳ್ತಾ ಇದ್ನಲ್ಲ ನಾನು, ಎಲ್ಲವೂ ಸಹ ಸರಿಯಾದ ಸ್ಥಾನದಲ್ಲಿ ಬಂದ್ಬಿಡುತ್ತೆ ಅಂತ. ನಾನು ಇವಾಗ ಪೂಜೆ ಮಾಡ್ಬೇಕಂದ್ರೆ ನಾನು ಬೇಗ ಎದ್ದೋಳ್ಬೇಕು, ನಾನು ಸ್ನಾನನೇ ಮಾಡ್ಕೊಂಡು ನಾನು ಏನು ದೇವ್ರ ಮನೆಗೆ ಹೋಗ್ಬೇಕು, ಮತ್ತೆ ಅಡಿಗೆ ಮನೆಗೆ ಹೋಗ್ಬೇಕು. ಸೊ ದೇವ್ರ ಮನೆಗೆ ಹೋಗಿ ನಾನು ಅಲ್ಲಿ ಕ್ಲೀನ್ ಮಾಡಿದ್ರೆ ನಾನು ಹೇಗೆ ಪೂಜೆ ಮಾಡ್ಲಿಕ್ಕಾಗತ್ತೆ? ಹಿಂದಿನ ದಿವಸದ ಹೂವ ಎಲ್ಲ ನಾನು ತೆಗಿಲೇಬೇಕು. ಅಲ್ಲಿ ಶುಚಿತ್ವ ಬಂದೇ ಬಿಡುತ್ತೆ. ಅಡಿಗೆ ಮನೆಯಲ್ಲೂ ಅಷ್ಟೇ, ಅಲ್ಲಿ ಶುಚಿತ್ವ ಬಂದೇ ಬಿಡುತ್ತೆ ಅಲ್ವಾ. ನಾನು ಅಲ್ಲಿ ಶುಚಿ ಮಾಡಿ ನಾನು ಅಡಿಗೆ ಕೆಲಸ ಮಾಡ್ಬೇಕಾಗುತ್ತೆ. ಹೆಂಗಂದ್ರಂಗೆ ನಾನು ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಎಲ್ಲವೂ ಸಹ ಸರಿಯಾದ ಜಾಗಕ್ಕೆ ಬಂದ್ಬಿಡುತ್ತೆ. ಮತ್ತೆ ನಾವು ಅದನ್ನ ಪ್ರಸಾದವನ್ನ ಮಾಡಿರೋದನ್ನ ಭಗವಂತನಿಗೆ ಅರ್ಪಿಸ್ತೀವಿ. ಆ ಪ್ರಸಾದವನ್ನೇ ನಾವು ಮನೇಲಿ ಇರೋರು ಎಲ್ಲರೂ ಸಹ ತಿಂತಾರೆ. ನಮ್ಮ ಕೆಲಸದವ್ರನ್ನ ಇಟ್ಕೊಂಡು ಮನೇಲಿ ಯಾವ್ದಾದ್ರು ಒಂದು ಪೆಟ್ಟಿದ್ರೆ ಅದು ಸಹ ಪ್ರಸಾದವನ್ನ ತಿನ್ನುತ್ತೆ. ಇದಕ್ಕಿನ್ನ ಇನ್ನೇನ್ ಬೇಕು ಅಲ್ವಾ. ನೋಡಿ, ಎಲ್ಲವೂ ಸಹ ಅದ ಸರಿಯಾದ ಜಾಗದಲ್ಲಿ ಬಂದು ಬಿದ್ಬಿಡ್ತು ಅಲ್ವಾ. ನಾವು ಪ್ರತ್ಯೇಕವಾಗಿ ಏನನ್ನೋ ನಾವು ಮಾಡೋದ್ ಬೇಕಾಗಿಲ್ಲ ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಲ್ಲಿ ವಿಗ್ರಹಾರಾಧನೆ ತುಂಬಾ ಇಂಪಾರ್ಟೆಂಟ್. ನಾವು ಭಕ್ತಿಲಿ ಮುಂದುವರಿಬೇಕು ಅಂದ್ರೆ ಆ ಭಾಗವತ ವಿಧಿ ಮತ್ತೆ ಆ ನಾರದ ಪಂಚರಾತ್ರಿಕ ವಿಧಿ ಎರಡನ್ನೂ ನಾವು ಮಾಡ್ಬೇಕು. ಆಗ್ಲೇ ಆ ರೈಲು ಗಾಡಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ. 2 ಹಳ್ಳಿಗಳು ಇರ್ಬೇಕು. ಅದೇ ತರನೇ ನಾವು ಭಕ್ತಿಲಿ ಮುಂದುವರಿಬೇಕು ಅಂದ್ರೆ ಭಾಗವತ ವಿಧಿಯನ್ನು ಮಾಡ್ಬೇಕು. ನಾವು ಈ ಶ್ರವಣ ಕೀರ್ತನವನ್ನು ನಾವು ಮಾಡ್ಬೇಕು. ವಿಗ್ರಹ ಅರ್ಚನೆ ಅಂದ್ರೆ ವಿಗ್ರಹದ ಆರಾಧನೆನೂ ಸಹ ನಾವು ಮಾಡ್ಬೇಕು ಅಂತ ಹೇಳಿ ನಮ್ಗೆ ಆಚಾರ್ಯರು ಹೇಳ್ತಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ ನೆಕ್ಸ್ಟ್. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಭಕ್ತಿ ರಸಾಂತ ಸಿಂಧು. ಧಾರ್ಮಿಕ ಕಾರ್ಯಗಳ ಫಲಗಳು, ಆರ್ಥಿಕ ಸುಸಂಪನ್ನತೆ. ಮಾತಾಜಿ ಇಲ್ಲಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಮುಂದುವರೆದು ರೂಪ ಗೋಸ್ವಾಮರು ಹೀಗೆ ಬರೆಯುತ್ತಾರೆ. ನನ್ನ ಪ್ರಿಯ ಅವಿವೇಕಿ ಸಖಿಯೇ, ಕರ್ಮಗಳು, ಆರ್ಥಿಕ ಪ್ರತಿಕೂಲ, ಅನುಕೂಲ ಹಾಗೂ ಮುಕ್ತಿ ಇವುಗಳನ್ನು ಅಲ್ಲೆಗಳೆಯುವ ಮಂಗಳಕರ ಗ್ರಂಥ ಶ್ರೀಮದ್ ಭಾಗವತದ ವಿಚಾರವಾಗಿ ನೀನು ಅಷ್ಟಿಷ್ಟು ಕೇಳಿರಬೇಕೆಂದು ನಾನು ಭಾವಿಸಿದ್ದೇನೆ. ಭಗವಂತನ ಲೀಲೆಗಳನ್ನು ವರ್ಣಿಸುವ ಶ್ರೀಮದ್ ಭಾಗವತದ 10ನೇ ಸ್ಕಂದದ ಪಾಠವು ನಿನ್ನ ಕಿವುಗಳ ಮೇಲೆ ಬಿದ್ದು ಕ್ರಮೇಣ ನಿನ್ನ ಹೃದಯಸ್ಥವಾಗುವುದು ನಿಶ್ಚಯವೆಂಬುದನ್ನು ನನ್ನ ನಂಬಿಕೆಯಾಗಿದೆ. ಧಾರ್ಮಿಕ ಕಾರ್ಯಗಳ ಫಲಗಳು, ಆರ್ಥಿಕ ಸಂಪನ್ನತೆ ಹಾಗೂ ಪರಮೋನ್ನತದಲ್ಲಿ ಒಂದಾಗುವ ಅಪೇಕ್ಷೆ ಅಥವಾ ಮುಕ್ತಿ ಇವುಗಳನ್ನು ಕಸವನ್ನು ಹೊರಕೆಸೆಯಲು ವ್ಯಕ್ತಿಯು ಸಮರ್ಥನಾಗುವ ತನಕ ಶ್ರೀಮದ್ ಭಾಗವತನ್ನು ಅರ್ಥ ಮಾಡಿಕೊಳ್ಳಲಾರೆಂದು ಆ ಗ್ರಂಥದ ಮೊದಲಲ್ಲಿಯೇ ಹೇಳಲಾಗಿದೆ. ಭಾಗವತವು ವಿಶೇಷತಃ ಭಕ್ತಿ ಸೇವೆಯ ವಿಷಯವನ್ನು ಚರ್ಚಿಸುತ್ತದೆ. ವಿರಕ್ತ ಮನೋಭಾವದಿಂದ ಶ್ರೀಮದ್ ಭಾಗವತವನ್ನು ಅಧ್ಯಯನ ಮಾಡಿದ್ದಲ್ಲದೆ ಆ ಗ್ರಂಥದ 10ನೇ ಸ್ಕಂದದಲ್ಲಿ ಉತ್ಕವಾಗಿರುವ ಭಗವಂತನ ಲೀಲೆಗಳನ್ನು ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಲಾರನು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ಶ್ರೀಮದ್ ಭಾಗವತ ವಿಚಾರದಲ್ಲಿ ಸ್ವಯಂ ಪ್ರೇರಿತ ಒಲವಿದ್ದ ಹೊರತು ಭಾಗವತದ 10ನೇ ಸ್ಕಂದದಲ್ಲಿರುವ ರಾಸಲೀಲೆ, ಪ್ರೇಮನರ್ತನ ಮುಂತಾದ ಪ್ರಕರಣಗಳನ್ನು ಅರ್ಥ ಮಾಡಿಕೊಳ್ಳಲು ವ್ಯಕ್ತಿಯು ಯತ್ನಿಸಬಾರದು. ಶ್ರೀಮದ್ ಭಾಗವತನ್ನು ಅದರ ಯಥಾರ್ಥದಲ್ಲಿ ಸವಿಯುವ ಮೊದಲು ವ್ಯಕ್ತಿಯು ಶುದ್ಧ ಭಕ್ತಿ ಸೇವೆ ಸಲ್ಲಿಸುವ ನೆಲೆಯನ್ನು ತಲುಪಿರಬೇಕು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೋಡಿ, ಏನನ್ನ ಹೇಳ್ತಿದ್ರೆ ಧನ್ಯವಾದಗಳು ಮಾತಾಜಿ. ರೂಪ ಗೋಸ್ವಾಮಿ ಅವರು ಏನ್ ಹೇಳ್ತಾ ಇದಾರೆ, ಇನ್ನ ಅವ್ರು ಬರಿತಾ ಇದ್ದಾರೆ. ಇವಾಗ ನಮ್ಗೆ ಕಾಮ್ಯ ಕರ್ಮಗಳು ಮತ್ತೆ ನಾವು ಆರ್ಥಿಕವಾಗಿ ಮುಂದುವರಿಯೋದು, ಮುಕ್ತಿ, ಸೊ ಇವೆಲ್ಲವನ್ನ ಅಂದ್ರೆ ಇದಕ್ಕೇನೋ ಒಂದು ಅರ್ಥನೇ ಇಲ್ಲ. ನಾವ್ ಹೇಗೆ ಇದಕ್ಕಿಂತ ಮುಂಚೆ ನಾವ್ ಏನ್ ತಿಳ್ಕೊಂಡ್ವಿ, ಈ ಫಿಲಮ್ಗೆ ಹೋಗೋದು, ಕ್ಲಬ್ಗೆ ಹೋಗೋದು, ಅದೆಲ್ಲ ನಿರುಪಯೋಗಿ ಕಾರ್ಯಗಳು ಅಲ್ವಾ. ಅದೇ ತರನೇ
ಇವೆಲ್ಲದಕ್ಕೂ ಸಹ ಏನೇ ನಮ್ಮ ಜೀವನವನ್ನ ಸವಿಸೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಶ್ರೀಮದ್ ಭಾಗವತವನ್ನ ನಾವು ಓದ್ಬೇಕು. ಆ ಶ್ರೀಮದ್ ಭಾಗವತದಲ್ಲಿ ನಮ್ಗೆ ಅದರ ಕುರಿತಾಗಿ ನಮ್ಗೆ ಹೇಳಿದ್ದಾರೆ ಅಲ್ವಾ, ಯಾವುದು ನಮ್ಮ ಜೀವನದಲ್ಲಿ ಉನ್ನತವಾದದ್ದು ಅಲ್ವಾ, ಅಲ್ಟಿಮೇಟ್ ಅಂತ ಏನ್ ಹೇಳ್ತೀವಿ, ಪರಮವಾದದ್ದು ಯಾವುದು, ಶ್ರೇಷ್ಠವಾದದ್ದು ಯಾವುದು ಅಂತ ಹೇಳ್ಬಿಟ್ಟು ನಮ್ಗೆ ಭಾಗವತಮಲ್ಲಿ ಅರ್ಥ ಮಾಡಿಸಿದ್ದಾರೆ. ಇದನ್ನ ನಮ್ಗೆ ಏನು ಗೊತ್ತಿತ್ತು, ನಾವು ನಮ್ಮ ಇಂದ್ರಿಯ ಸುಖವೇ ನಮ್ಗೆ ಮುಖ್ಯ, ಇಲ್ಲಾಂದ್ರೆ ನಾವು ಸ್ವಲ್ಪ ಮುಂದುವರೆದಿದ್ರೆ ಆಧ್ಯಾತ್ಮಿಕವಾಗಿ ಮುಕ್ತಿ ಬೇಕಪ್ಪ, ಇದು ಬರೇ ಜಂಜಾಟ ಇದೆ, ಇದು ಈ ಒಂದು ಜೀವನ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡ್ಕೊಂಡು ನಮ್ಗೆ ವೈರಾಗ್ಯ ಬಂದು ನಾನು ಮುಕ್ತಿ ಪಡಿಬೇಕು ಅಂತ ನಾವು ಮ್ಯಾಕ್ಸಿಮಮ್ ಇಷ್ಟೇ ನಾವು ತಿಳ್ಕೊತಾ ಇದ್ದು ಅಲ್ವಾ. ಆದ್ರೆ ನಮ್ಗೆ ಭಾಗವತದಲ್ಲಿ ನಮ್ಗೆ ತಿಳಿಸ್ಕೊಡ್ತಾ ಇರೋದು ನಾವು ಭಕ್ತಿಯನ್ನ ನಾವು ಮಾಡ್ಬೇಕು, ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ ಅಂತ ಬಿಟ್ಟು ಅರ್ಥ ಮಾಡಿಸಿರೋದೇ ಈ ಭಾಗವತ ಅಲ್ವಾ. ಮತ್ತೆ ಈ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ನಾವು ಕೃಷ್ಣನ ಆ ಒಂದು ಲೀಲೆಗಳಿದೆ, ಎಸ್ಪೆಷಲಿ ಅದರಲ್ಲಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋದು ಆ ರಾಸಲೀಲೆ. ಅದಕ್ಕೋಸ್ಕರ ಇವಾಗ ಎಷ್ಟೊಂದ್ ಜನ ಅವ್ರ ಹೊಟ್ಟೆನ ತುಂಬಿಸ್ಕೊಳ್ಲಿಕ್ಕೆ ಅವರು ಆ ಭಾಗವತ ಕಥನ, ಅದಕ್ಕೆ ಸಪ್ತಾಹ ಅಂತ ಮಾಡ್ತಾರೆ ಅಲ್ವಾ. ಸೊ ಅವ್ರು ಅದನ್ನ ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಾರೆ. ಅದಕ್ಕೋಸ್ಕರ ಆ ಸಪ್ತಾಹಗಳನ್ನ ನೀವು ಕೇಳ್ಕೊಡ್ದು ಅಂತಾನೆ ನಮ್ಗೆ ಆಚಾರ್ಯರು ಹೇಳೋದು ಅಲ್ವಾ. ಸೊ ಅದು ಹೇಗೆ ಆ ಹಾಲನ್ನ ಆ ಹಾವು ಮುಟ್ಟಿದ್ರೆ, ಸರ್ಪ ಮುಟ್ಟಿದ್ರೆ ನಾವು ಅದನ್ನ ವಿಷ ಭರಿತ ಅಂತ ನಾವು ಕುಡಿಯೋತಿಲ್ವೋ, ಅದೇ ತರನೇ ಈ ತರ ಯಾರು ತನ್ನ ಉದರ ಪೋಷಣೆಗೋಸ್ಕರ ಅವರು ಸಪ್ತಾಹವನ್ನ ಮಾಡ್ತಾರೋ ಅವರ ಮುಖಾರವಿಂದದಿಂದ ನಾವು ಭಾಗವತ ಶ್ರವಣವನ್ನ ನಾವು ಮಾಡ್ಕೂಡ್ದು ಅಂತ ನಮ್ಗೆ ಹೇಳೋದು. ಮತ್ತೆ ಅದ್ರಲ್ಲಿ ಇನ್ನ ಏನನ್ನ ಹೇಳ್ತಾ ಇದಾರೆ, ಈ ಧಾರ್ಮಿಕ ಕಾರ್ಯಗಳು ಮಾಡ್ಬಿಟ್ಟು ನಾವು ಅದರಿಂದ ಬರುವಂತಹ ಫಲಗಳನ್ನ ಅನುಭವಿಸ್ಬೇಕು, ಇಲ್ಲಾಂದ್ರೆ ನಾನು ಆರ್ಥಿಕವಾಗಿ ಮುನ್ನಡಿಬೇಕು, ಇಲ್ಲಾಂದ್ರೆ ನಾನು ಆ ಭಗವಂತನಲ್ಲಿ ಒಂದಾಗ್ಬಿಡ್ಬೇಕು, ಆ ಬ್ರಹ್ಮ ಜೊತೆಲಿ ಲೀನ ಆಗ್ಬಿಡ್ಬೇಕು ಅಂತ ನಮ್ಗೆ ಆ ಮುಕ್ತಿ ಅಂತ ನಾವ್ ಏನ್ ಹೇಳ್ತೀವಿ, ಸಾಯುಜ್ಯ ಮುಕ್ತಿ, ಈ ತರ ಎಲ್ಲ ಅಪೇಕ್ಷೆ ಇರೋರ್ಗೆ ಇರೋ ತನಕ ನಮ್ಗೆ ಭಾಗವತಂ ಅರ್ಥ ಮಾಡ್ಕೊಳ್ಲಿಕ್ಕೇನೆ ಸಾಧ್ಯ ಇಲ್ಲ ಅಲ್ವಾ. ನೋಡಿ, ಇಲ್ಲಾಂದ್ರೆ ನೀವು ಯಾಕೆ ಇಲ್ಲಿ 1.5 ಗಂಟೆಗಳ ಕಾಲ ಕುತ್ಕೋತಾ ಇದ್ರಿ, 1.5 ಗಂಟೆಗಳ ಕಾಲ ನೀವ್ ಏನಾದ್ರು ಬೇರೆ ಬಿಸ್ನೆಸ್ ಮಾಡಿದ್ರೆ ನಿಮ್ಗೆ ಹಣ ಬರ್ತಿತ್ತು. ಇಲ್ಲಾಂದ್ರೆ ನೀವೆಲ್ಲೋ ಒಂದು ಮೂವಿಗೋ ಎಲ್ಲಾದ್ರೂ ಹೋಗಿದ್ರೆ, ಟಿವಿ ನೋಡಿದ್ರೆ ನಿಮ್ಗೆ ಖುಷಿ ಸಿಗ್ತಾ ಇತ್ತು. ಯಾಕೆ ಬಂದ್ರಿ ಇಲ್ಲಿ ನೀವು ಇವಾಗ 1.5 ಗಂಟೆಗಳ ಕಾಲ? ಯಾಕೆ ನೀವು ಆ ಸಮಯವನ್ನ ನೀವು ಇವಾಗ ಇಲ್ಲಿ ಕಳೀತಾ ಇದ್ದೀರಾ? ಯಾಕೆ ಕಳೀತಾ ಇದ್ದೀರಾ? ಎಲ್ಲ ಶ್ರೀಮಂತಿಕೆಗಿಂತ ಎಲ್ಲ ಹಣದಾಸೆಗಿಂತ ಮುಖ್ಯವಾದದ್ದು ಇದೇ ಭಗವಂತನ ಕೀರ್ತನೆ, ಎಲ್ಲ ಭಗವಂತನ ಎಷ್ಟೇ ಹಣ ಕಾಸು ಸಂಪಾದನೆ ಮಾಡಿದ್ರು ಮಾತಾಜಿ, ಸಚ್ಚಿದಾನಂದಕ್ಕೆ ನಿಜವಾದ ಆನಂದ ಇದ್ರಲ್ಲೇ ಮಾತಾಜಿ ಸಿಗೋದು, ಈ ಭಕ್ತಿಯಲ್ಲಿ. ಅದಕ್ಕೆ ಅದೊಂದೇ ಸಚ್ಚಿದಾನಂದ ಸಿಗತ್ತ ಮಾಡೋದು, ಮನಸ್ಸಿಗೆ ನೆಮ್ಮದಿ, ಖುಷಿ ಇದ್ರಲ್ಲೇ ಇರೋದು. ಮಾಡೋವಾಗೆಲ್ಲ ನೆಮ್ಮದಿ ಸಿಗ್ಬೇಕು. 5 ಮೊದಲು ಅದು ನೆಮ್ಮದಿ ಸಿಕ್ಕಿದ್ಮೇಲೆ ಆನಂದ ಸಿಕ್ಕುತ್ತೆ. ಕೋಟಿಗಿದ್ರು ಮಾತಾಜಿ ಇಂತ ಅವಕಾಶ ಸಿಗಲ್ಲ ಮಾತಾಜಿ. ಅಲ್ವಾ. ಸೊ ನೀವ್ ಯೋಚನೆ ಮಾಡಿ, ಇವಾಗ ನೋಡಿ ನಮ್ಗೆ ಇಂತ ಅವಕಾಶ ಸಿಗಲ್ಲ ಮಾತಾಜಿ. ಈ ತರ ಪ್ಲಾಟ್ಫಾರ್ಮ್ ನಮ್ಗೆ ನಾಮನಿಷ್ಠಾಸ್ ಪ್ರಭುಜಿಲಿ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಾಂದ್ರೆ ನೋಡಿ ಅವ್ರು ಝೂಮ್ ಲಿಂಕ್ ನ ಪರ್ಚೇಸ್ ಮಾಡ್ತಾರೆ, ಅವ್ರು ಪರ್ಚೇಸ್ ಮಾಡ್ಬಿಟ್ಟು ಇಲ್ಲಾಂದ್ರೆ ನೀವು ನೋಡಿರ್ಬೋದಲ್ಲ, ಫ್ರೀ ಇದು ಝೂಮ್ ಲಿಂಕ್ 40 ನಿಮಿಷ ಬರುತ್ತೆ ಅಷ್ಟೇ. ನಮ್ದು ಇವಾಗ 2 ಅವರ್ಸ್ ಎಷ್ಟು ಅವರ್ಸ್ ಬೇಕಾದ್ರೂ ನಾವು ಮಾಡ್ಬೋದು ಅಲ್ವಾ. ನೋಡಿ, ಇದನ್ನೆಲ್ಲ ಅವರು ದುಡ್ಡಿಗೆ ತಗೊಂಡು ಅವರು ನಮ್ಗೆ ಈ ಕ್ಲಾಸಸ್ ಅನ್ನ ಫ್ರೀ ಆಗಿ ಮಾಡ್ತಾ ಇದಾರೆ. ನಮ್ಗೆ ಅದನ್ನ ರಿಯಲೈಸ್ ನಾವ್ ಮಾಡ್ಕೋತಿಲ್ಲ ಅಷ್ಟೇ, ಅವ್ರು ನಮ್ಗೋಸ್ಕರ ಎಷ್ಟು ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾಮನಿಷ್ಠಾಸ್ ಪ್ರಭುಜಿಗಳು. ಸೊ ಇವಾಗ ಹೌದು ಮಾತಾಜಿ, ನಮಗೆ ತುಂಬಾ ಜನ ಕೇಳಿದ್ರು ಮಾತಾಜಿ, ನೀವು ಝೂಮ್ ಇಷ್ಟು ದಿವಸ ಆಯ್ತಲ್ಲ, ನೀವು ದುಡ್ಡೇನಾರ ಕಟ್ತಾ ಇದ್ರ ಅಂತ ಕೇಳಿದ್ರು. ಇಲ್ಲ, ಇಸ್ಕಾನ್ ಟೆಂಪಲ್ ಇಂದ ಫ್ರೀ ಇದೆ ಅಂತ ಹೇಳಿದೆ ಮಾತಾಜಿ. ಅಲ್ಲ, ಅವ್ರು ಕಟ್ತಾ ಇದಾರೆ, ನಮಗೋಸ್ಕರ ಅವ್ರು ಕಟ್ತಾ ಇದಾರೆ. ಅವ್ರು ಕಟ್ತಾ ಮಾತಾಜಿ, ನಾವು ಕಟ್ತಾ ಇಲ್ಲ ಅಂತ ಹೇಳಿದೆ. ನಾವ್ ಕಟ್ತಾ ಇಲ್ಲ, ಅದೇ ಹೇಳಿ, ನಾವು ಡೊನೇಟ್ ಮಾಡ್ತೀವೋ, ನಾವು ಫೀಸ್ ಕೊಡ್ತೀವೋ ಅದೇನು ಲೆಕ್ಕ ಮಾಡ್ತಾ ಇಲ್ಲ ಅವರು, ಯಾರಿಗೂ ಫೋರ್ಸ್ ಮಾಡಲ್ಲ. ಅವ್ರು ಜಸ್ಟ್ ಗ್ರೂಪ್ ಅಲ್ಲಿ ಹಾಕ್ತಾರ ಅಷ್ಟೇ, ನಮ್ಗ್ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನೀವು ದಾನ ಮಾಡಿ, ಡೊನೇಟ್ ಮಾಡಿ. ಮತ್ತೆ ನಿಮ್ ಮನೇಲಿ ಬರ್ತ್ಡೇ ಅದೆಲ್ಲ ಬರ್ತಿರುತ್ತೆ, ಬೇರೆ ನೀವು ಅಲ್ಲಿ ಹೋಗಿ ಹೋಟ್ಲಿಗೆ ಹೋದ್ರೆ ನಾವು 5-6 ಸಾವಿರ ಖರ್ಚು ಮಾಡ್ತೀವಿ ಆರಾಮ್ಸೆ ಅಲ್ವಾ, ನಾರ್ತ್ ಇಂಡಿಯನ್ ಡಿಶ್ ತಿಂದ್ರೆ ಅಲ್ವಾ. ಅದನ್ನೇ ನಾವು ಭಗವಂತನಿಗೆ ಇಲ್ಲಿ ಕೊಡ್ಬೋದು ಅಲ್ವಾ. ಅಲ್ಲಿ ಎಷ್ಟೊಂದ್ ಜನಕ್ಕೆ ಅಲ್ಲಿ ಭಕ್ತರಿಗೆ ಪ್ರಸಾದ ಕೊಡ್ಬೋದು, ಭಗವಂತನಿಗೆ ಕೈಂಕರ್ಯ ಮಾಡ್ಬೋದು ಅಲ್ವಾ. ಅಷ್ಟಕ್ಕೋಸ್ಕರ ಅವ್ರು ಕಳಿಸ್ತಾನೆ ಇರ್ತಾರೆ ಗ್ರೂಪ್ ಅಲ್ಲಿ. ನಾವು ಅದಕ್ಕೆ ಬೇಜಾರ್ ಮಾಡ್ಕೋಬಾರ್ದು, ನಮ್ಗೆ ಭಗವಂತ ಮನಸ್ಸು ಕೊಡ್ತಾನೆ, ಒಳಗಿಂದ ಪ್ರೇರಣೆ ಕೊಡ್ತಾನೆ ಅಲ್ವಾ. ಇವಾಗ ನಿನ್ ಮಗುದು ಬರ್ತ್ಡೇ ಇದೆ, ನಿಂದೇ ಬರ್ತ್ಡೇ ಇದೆ, ಮ್ಯಾರೇಜ್ ಡೇ ಇದೆ ಅಲ್ವಾ, ತಂದೆ ತಾಯಿದಿದೆ, ಕೊಡು, ಒಂದ್ ಸ್ವಲ್ಪ ದುಡ್ಡು ಕೊಡು. ನೀನು 5,000ದಲ್ಲಿ ನೀನು 5,000 ಮೋಜು ಮಸ್ತಿ ಮಾಡಿದ್ರೆ 500 ರೂಪಾಯಿ ಕೊಡು ಭಗವಂತನಿಗೆ ಅಂತ ನಮಗೆ ಒಳಗಿಂದ ಪ್ರೇರಣೆ ಕೊಡ್ತಾರೆ ಭಗವಂತ. ಅದಕ್ಕೆ ಅವ್ರು ಯಾವಾಗ್ಲೂ ಕಳಿಸ್ತಾನೆ ಇರ್ತಾರೆ ಆ ಡೊನೇಷನ್ ಲಿಂಕ್ ನ. ಅದಕ್ಕೆ ಬೇಜಾರ್ ಮಾಡ್ಕೋಬಾರ್ದು. ಎಷ್ಟೋ ಜನ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಬಿಟ್ಟೇ ಹೋಗ್ಬಿಡ್ತಾರೆ, ಇದೇನಿದು ಈ ತರ ಕಳಿಸ್ತಾನೆ ಇರ್ತಾರಲ್ವಾ ಇವ್ರಿಗೆ ಬೇರೆ ಏನು ಕೆಲ್ಸನೇ ಇಲ್ವಾ ಅನ್ನತ ಯೋಚನೆ ಮಾಡ್ತಾರೆ. ಅವ್ರು ಅರ್ಥ ಮಾಡ್ಕೋತಾ ಇಲ್ಲ ಅಲ್ವಾ. ಇವಾಗ ನೋಡಿ, ನಾನು ಏನ್ ಹೇಳ್ದೆ ನಿಮ್ಗೆ, ಕಾರ್ತಿಕ್ ಮಾಸದಲ್ಲಿ 1 ದೀಪ ಹಚ್ಚಿದ್ರು ಸಹ ನಾವು ಯಮನ ಬಳಿಗೆ ನಾವು ಹೋಗೋ ಹಾಗೆ ಇಲ್ಲ ಅಲ್ವಾ. ನಿಮ್ಗೆ ಏನಾದ್ರು ಯಮನ್ ನೋಡ್ಬೇಕು, ಯಮನ ದೂತರನ್ನ ನೋಡ್ಬೇಕಂದ್ರೆ ನೀವು ಒಂದ್ ಕೆಲ್ಸ ನೀವು ಮಾಡಿ. ಏನ್ ಮಾಡ್ಬೇಕು, ನೀವು ದಾಮೋದರನಿಗೆ ನೀವು ಕಾರ್ತಿಕ ಮಾಸದಲ್ಲಿ ನೀವು ತುಪ್ಪದ ದೀಪವನ್ನ ಬೆಳಗ್ಬೇಡಿ, ಆಗ ನಾವು ನೇರವಾಗಿ ನಾವು ಯಮನ ದರ್ಶನವನ್ನ ನಾವು ಮಾಡ್ಬೋದು ಅಂತ ಹೇಳ್ತಾರೆ ಅಲ್ವಾ. ನೋಡಿ, ಅದಕ್ಕೇನೆ ಅವರು ನಮ್ಗೆ ಏನ್ ಮಾಡ್ತಾ ಇದಾರೆ, ನಮ್ಗೆ ಡೊನೇಷನ್, ನಾವು ಗೃಹಸ್ಥರ ಕರ್ತವ್ಯ ಏನು ಅಂದ್ರೆ ದಾನವನ್ನ ನಾವು ಮಾಡ್ಲೇಬೇಕು. ನಾವು ದಾನವನ್ನ ಮಾಡ್ಲಿಲ್ಲ ಅಂದ್ರೆ ನಾವು ಪರಿಶುದ್ಧರ ಆಗೋದೇ ಇಲ್ಲ ನಾವು. ಸೊ ನಮ್ಗೆ ಇವಾಗ ಆ ಒಂದು
ಕರ್ಮ ಫಲವನ್ನ ನಾವು ತ್ಯಾಗ ಮಾಡ್ಬೇಕು. ಕರ್ಮ ಫಲ ತ್ಯಾಗ ಮಾಡದ ಹೊರತು ನಮ್ಗೆ ಆ ಶಾಂತಿ ಅನ್ನೋದು ನಮ್ಗೆ ಸಿಗೋದೇ ಇಲ್ಲ ಅದು. ಸೊ ಅದಕ್ಕೋಸ್ಕರನೇ ಅವ್ರು ನಮ್ಗೆ ಒಂದು ಸರಿಯಾದ ಮಾರ್ಗದಲ್ಲಿ ನೀವು ದಾನವನ್ನ ಮಾಡಿ. ಯಾಕಂದ್ರೆ ನಾವು ನೋಡಿದ್ವಿ ಭಗವದ್ಗೀತೆಯಲ್ಲಿ ದಾನ ಅಂದ್ರೆ ಯಾವ ತರ ಮಾಡ್ಬೇಕು, ಸಾತ್ವಿಕ ದಾನ, ರಾಜಸಿಕ ದಾನ, ತಾಮೋ ಗುಣದ ದಾನ ಇದೆ. ಅದರ ಫಲ ಏನು ಅಂತ ನಾವು ತಿಳ್ಕೊಂಡ್ವಿ. ಸೊ ಅದಕ್ಕೋಸ್ಕರ ಅವ್ರು ನಮ್ಗೆ ಆ ಒಂದು ಅವಕಾಶವನ್ನ ಕೊಡ್ತಾ ಇದ್ದಾರೆ ಅವ್ರು ನಮ್ಗೆ. ಸೊ ಆತರ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿ ಏನನ್ನ ಮಾತಾಜಿ ಹೇಳ್ತಾ ಇದ್ದಾರೆ, ಇನ್ನೊಂದ್ಸಲ ಹೇಳಿ ಅಂದ್ರು. ಹೇಳಿದ್ರಲ್ಲ ಅದು ತುಪ್ಪದ ದೀಪ ಹಚ್ಚಬಾರ್ದ ಮಾತಾಜಿ? ಪ್ರಭುಜಿ ಅದು ನೆಗೆಟಿವ್ ಆಗಿ ಹೇಳ್ತಾ ಇರೋದು ಪ್ರಭುಜಿ. ನಮ್ಗೇನಾದ್ರು ಯಮಧರ್ಮನ ನೋಡ್ಬೇಕಂತ ಯಾರಿಗಾದ್ರೂ ಇಷ್ಟ ಇದೆಯಾ? ನರಕಕ್ಕೆ ಹೋಗ್ಬೇಕಂತ ಇಷ್ಟ ಇದೆಯಾ? ಯಮದೂತರು ನಮ್ಮನ್ನ ಎಳ್ಕೊಂಡು ಹೋಗ್ಬೇಕು ಅಂತ ಯಾರಿಗಾದ್ರೂ ಇಷ್ಟ ಇದೆಯಾ? ಇಲ್ಲ ಅಲ್ವಾ? ಅವ್ರು ಹೆಂಗ್ ಹೇಳ್ತಿದಾರೆ ಅಂದ್ರೆ, ನಿಮ್ಗೆ ಆತರ ಇಷ್ಟ ಇದ್ರೆ ನೀವು ಇದೊಂದನ್ನು ಮಾಡ್ಬಿಡಿ, ಅವಾಗ ನಿಮ್ಮ ಆಸೆ ನೆರವೇರುತ್ತೆ ಅಂತ ಹೇಳ್ತಿದ್ದಾರೆ. ಏನನ್ನ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ? ನೀವು ದಾಮೋದರನಿಗೆ ತುಪ್ಪದ ದೀಪ ಹಚ್ಚಬೇಡಿ ಕಾರ್ತಿಕ ಮಾಸದಲ್ಲಿ ಅಂತ. ಅವಾಗ ಏನಾಗುತ್ತೆ, ನೀವು ನೇರವಾಗಿ ನೀವು ಯಮನ ಲೋಕಕ್ಕೆ ಹೋಗ್ತೀರಾ ಅಂತ ನಮ್ಗೆ ಆತರ ನೆಗೆಟಿವ್ ಆಗಿ ಹೇಳ್ತಾ ಇದಾರೆ. ಅಂದ್ರೆ ಏನರ್ಥ? ಒಂದು ತುಪ್ಪದ ದೀಪ ಹಚ್ಚಿ, ಆಪೋಸಿಟ್ ಆಗಿ ಅವ್ರು ಹೇಳ್ತಾ ಇದಾರೆ, ವಿರುದ್ಧವಾಗಿ ಅವ್ರು ಹೇಳ್ತಾ ಇದಾರೆ. ನೀವು ಒಂದು ದೀಪವನ್ನ ಹಚ್ಚಿ, ಅವಾಗ ನೀವು ಯಮನನ್ನ ನೋಡಂಗೆ ಇಲ್ಲ ನೀವು ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆತರ ಹೇಳ್ತಾ ಇರೋದು. ಇದಕ್ಕಿಂತ ಮುಂಚೆನೂ ಹಾಗೆ ಹೇಳಿದ್ದು, ನಿಮ್ಗೆ ಇನ್ನ ತುಂಬಾ ಈ ಭೌತಿಕ ಪ್ರಪಂಚದಲ್ಲಿ ಎಂಜಾಯ್ ಮಾಡ್ಬೇಕು ಅಂತ ಆಸೆ ಇದೆಯಾ? ಆಸೆ ಇದ್ರೆ ನೀವು ಇದೊಂದನ್ನ ಮಾಡ್ಬೇಡಿ ಅಂತ ಹೇಳ್ತಾ ಇದಾರೆ. ಇದನ್ನು ಸಹ ವಿರುದ್ಧವಾಗಿ ಹೇಳ್ತಾ ಇದಾರೆ ಅವರು. ನಾವೇನಾದ್ರೂ ಕೃಷ್ಣನನ್ನ ನೋಡ್ಬಿಟ್ರೆ, ಕೃಷ್ಣನ ಆಕರ್ಷಣೆಗೆ ಒಳಗಾಗ್ಬಿಟ್ರೆ ನಮ್ಗೆ ಈ ಭೌತಿಕವಾದದ್ದು ಏನು ಬೇಡ ಅನ್ಸ್ಬಿಡತ್ತೆ. ನಮ್ಗಿನ್ನ ಆತರ ಆಸೆ ತುಂಬಾ ಇದೆ, ಭೌತಿಕವಾಗಿ ಎಂಜಾಯ್ ಮಾಡ್ಬೇಕು ಅಂತಿದ್ರೆ ನೀವು ಕೃಷ್ಣನನ್ನ ನೋಡ್ಬೇಡಿ ಅಂತ ಹೇಳ್ತಾ ಇದಾರೆ ನಮ್ಗೆ. ಆತರ ಅಂದ್ರೆ ವಿರುದ್ಧವಾಗಿ ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಕೃಷ್ಣನನ್ನ ನೋಡಿ ನೀವು, ಆಗ ನಿಮ್ಗೆ ಭೌತಿಕ ವಿಷಯಗಳ ಬಗ್ಗೆ ನಿಮ್ಗೆ ಆಸೆ ಬರೋದಿಲ್ಲ ಅಂತ ಆತರ ಅರ್ಥ ಮಾಡ್ಕೋಬೇಕು. ಮತ್ತೆ ನಮ್ಗೆ ಇಲ್ಲಿ ಇನ್ನೊಂದು ಏನನ್ನ ಹೇಳ್ತಿದ್ದಾರೆ, ಈ 10ನೇ ಅಧ್ಯಾಯದಲ್ಲೇನೆ, ಸರಿ 10ನೇ ಸ್ಕಂದದಲ್ಲೇನೆ ನಮ್ಗೆ ಕೃಷ್ಣನ ರಾಸಲೀಲೆಗಳ ಬಗ್ಗೆ ಇರೋದು. ಆ ಒಂದು ಇವಾಗ ಹೊಟ್ಟೆಪಾಡಿಗೋಸ್ಕರ ಅವರು ಭಾಗವತ ಸಪ್ತಾಹ ಮಾಡ್ತಾರಲ್ಲ, ಅವರು ಎಲ್ಲರನ್ನ ಅಟ್ರಾಕ್ಟ್ ಮಾಡ್ಬೇಕಲ್ಲ. ಅಟ್ರಾಕ್ಟ್ ಮಾಡ್ಬೇಕಂದ್ರೆ ಇಂತಹ ವಿಷಯಗಳನ್ನೇ ಹೇಳ್ಬೇಕು. ಅದಕ್ಕೆ ಕೃಷ್ಣನ ರಾಸಲೀಲೆಯನ್ನ ಅವರು ನೇರವಾಗಿ ಹೇಳ್ಬಿಡ್ತಾರೆ ಅಲ್ವಾ. ಅಲ್ಲಿ ಅವರು ಅಪರಾಧವನ್ನ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಅಂತಹ ಒಂದು ಅರ್ಹತೆ ಇಲ್ಲ ನಮ್ಗೆ ಆ ಭಗವಂತನ ರಾಸಲೀಲೆಯನ್ನ ಅರ್ಥ ಮಾಡ್ಕೊಳೋದು. ಅದಕ್ಕೆ ಆಚಾರ್ಯರು ಏನ್ ಹೇಳ್ತಾರೆ, ಇವಾಗ ಒಂದು ಮಗು ಕನ್ನಡಿಯಲ್ಲಿ ಏನ್ ಮಾಡುತ್ತೆ, ಆಟ ಆಡ್ಕೊಂತಿರುತ್ತೆ. ಇವಾಗ ನಾವ್ ಆಟ ಆಡ್ಕೋತೀವ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬದ ಜೊತೆ ನಾವು ಆಟ ಆಡ್ಕೋತೀವ. ಯಾರು ಆಟ ಆಡ್ಕೋತಾರೆ ಪ್ರತಿಬಿಂಬದ ಜೊತೆ? ಮಕ್ಕಳು ಆಟ ಮಾಡ್ಕೋತಾರೆ ಅಲ್ವಾ. ಮಕ್ಕಳು ಅಲ್ಲಿ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಂಡು ಅವರು ಆಟ ಆಡ್ಕೋತಾರೆ ಅಲ್ವಾ. ಅದೇ ತರನೇ ರಾಸಲೀಲೆ ಅಂತಂದ್ರೆ ಅದು ಆಧ್ಯಾತ್ಮಿಕವಾದದ್ದು. ಅದನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಕೃಷ್ಣ ಅವರು ತನ್ನ ಒಂದು ತನ್ನ ಒಂದು ಅಂಶದೊಂದಿಗೆನೆ ಅವನು ಅಲ್ಲಿ ನೃತ್ಯವನ್ನ ಮಾಡ್ತಾ ಇರೋದು, ಬೇರೆ ಯಾರು ಅಲ್ಲ ಅಲ್ಲಿ ಅಲ್ವಾ. ಅದಕ್ಕೆ ಆಚಾರ್ಯರನ್ನ ಹೇಗೆ ಅರ್ಥ ಮಾಡಿಸ್ತಾರೆ ಅಂದ್ರೆ, ಇವಾಗ ಅಕಸ್ಮಾತ್ ನಾವ್ ಇವಾಗ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನದಲ್ಲಿ ಇವಾಗ ನಾವು ನಮ್ಮ ಮನೆಯವರೆಲ್ಲ ಹೋಗಿರ್ತೀವಿ, ನಾವ್ ಒಂದು 10-15 ಜನ ಇದ್ವಿ, ಮನೆಯವರೆಲ್ಲ ನಿಂತ್ಕೊಂಡು, ಸೊ ನಾವ್ ಕೈ ಇಟ್ಕೊಂಡು ನಾವಲ್ಲಿ ನೃತ್ಯವನ್ನ ಮಾಡಿದ್ರೆ, ಸೊ ನಾವಲ್ಲಿ ಏನಾದ್ರೂ ನಾವ್ ಈ ಭೌತಿಕವಾಗಿ ಅಲ್ಲಿ ಗಂಡು ಹೆಣ್ಣು ನೃತ್ಯವನ್ನ ಮಾಡಿದಾಗ ಇರುವಂತಹ ರಸದಲ್ಲಿ ನಾವೇನಾದ್ರೂ ಅಲ್ಲಿ ನೃತ್ಯವನ್ನ ಮಾಡ್ತಾ ಇದೀವ, ನಾವಲ್ಲಿ ಭಗವಂತನ ಒಂದು ದೇವಸ್ಥಾನದಲ್ಲಿ ನಾವೆಲ್ಲ ಮನೆಯವರೇನೆ, ಅಲ್ಲಿ ಗಂಡ ಹೆಂಡತಿ ಎಲ್ಲಾರು ಇದ್ದಾರೆ, ಮಕ್ಕಳು. ಸೊ ನಾವ್ ಇವಾಗ ಆ ಒಂದು ರಸದಲ್ಲಿ ನಾವೇನಾದ್ರೂ ಡ್ಯಾನ್ಸ್ ಅನ್ನ ಮಾಡ್ತೀವ, ಆ ಕಾಮ ವಾಸನೆ ಏನಾದ್ರೂ ಇರುತ್ತಾ ಅಲ್ಲಿ? ಇಲ್ಲ ಅಲ್ವಾ. ಅದೇ ತರನೇ ಇವಾಗ ಭಗವಂತ ಆ ಗೋಪಿಕಾಸ್ತ್ರೀಯರ ಜೊತೆ ಅವರು ನೃತ್ಯ ಮಾಡಿರೋದು ಅದೇ ತರನೇ. ಆ ಮಗು ತನ್ನ ಪ್ರತಿಬಿಂಬ ಜೊತೆ ಆಟ ಆಡ್ಕೊಂಡಾಗ ಯಾವ ಒಂದು ಮನಸ್ಥಿತಿಲಿ ಇರುತ್ತೆ, ಮತ್ತೆ ಇವಾಗ ನಾವೇ ನಮ್ಮ ಮನೆಯವರೆಲ್ಲರನ್ನೂ ಸಹ ನೃತ್ಯ ಮಾಡಿದಾಗ ಯಾವ ಒಂದು ಮನಸ್ಥಿತಿಲಿ ಇರ್ತೀವಿ, ಅದೇ ಒಂದು ಕಾಮರಹಿತವಾಗಿರುವಂತದ್ದು, ಅದು ಆಧ್ಯಾತ್ಮಿಕವಾದದ್ದು. ಇದನ್ನ ನಾವು ಯಥಾರೂಪವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮೊದಲ 9 ಸ್ಕಂದಗಳನ್ನ ಓದರೆ ನಾವು 10ನೇ ಸ್ಕಂದಕ್ಕೆ ಬರ್ಬೇಕು. ಅವಾಗಷ್ಟೇ ನಾವು ಅದನ್ನ ಆ ಒಂದು ಅದರ ಉತ್ಕೃಷ್ಟತೆನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಾವು ಅಪರಾಧ ಮಾಡ್ಬಿಡ್ತೀವಿ. ನಾವು ಅದನ್ನ ಸಾಮಾನ್ಯ ಗಂಡು ಹೆಣ್ಣಿನ ನಡುವೆ ಇರುವಂತಹ ಒಂದು ನೃತ್ಯ ಅಂತ ನಾವು ಅನ್ಕೊಂಡ್ಬಿಡ್ತೀವಿ, ಕೃಷ್ಣ ಮತ್ತೆ ಗೋಪಿಕಾಸ್ತ್ರೀಯರ ನೃತ್ಯವನ್ನ. ಅದಕ್ಕೋಸ್ಕರ ನಾವು ಆ ತಪ್ಪನ್ನ ನಾವು ಮಾಡ್ಕೊಡ್ತೀವಿ. ಅದಕ್ಕೆ ನಮ್ಗೆ ಪ್ರತಿ ಸತಿ ನಮ್ಗೆ ಹೇಳ್ತಾರೆ ಹೇಗೆ ನಾವು ಓದ್ಬೇಕು, ನಾವು ಆ ಭಾಗವತವನ್ನ ನಾವು ಅದೇ ತರ ನಾವು ಭಗವಂತನ ದರ್ಶನ ಮಾಡ್ಕೋಬೇಕಾದ್ರೂ ನಾವು ಅಷ್ಟೇ, ನಾವು ನೇರವಾಗಿ ನಾವೇನ್ ಮಾಡ್ತೀವಿ, ಭಗವಂತನ ಮುಖಾರವಿಂದವನ್ನ ನಾವು ನೋಡ್ಬಿಡ್ತೀವಿ ಅಲ್ವಾ. ನಮ್ಗೆ ಅದು ರೂಢಿ ಆಗೋಗ್ಬಿಟ್ಟಿದೆ ಅಲ್ವಾ. ಭಗವಂತನ ದರ್ಶನ ಅಂದ್ರೆ ನಾವು ಮುಖಾರವಿಂದವನ್ನ ನಾವು ನೋಡ್ಬಿಡ್ಬೇಕು ಅಂತ. ಆದ್ರೆ ನಮ್ಗೆ ಇವಾಗ ಹೇಗೆ ಈ ಸ್ಕಂದವನ್ನ ನಾವು ಭಾಗವತವನ್ನ ನಾವು ಓದಿದಾಗ 10ನೇ ಸ್ಕಂದವನ್ನ ಭಗವಂತನ ಮುಖಾರವಿಂದಕ್ಕೆ ಹೋಲಿಸಿದ್ದಾರೆ. ಸೊ ನಾವು ಹೇಗೆ ಈಗ 9 ಸ್ಕಂದಗಳನ್ನ ಓದೇ 10ನೇ ಸ್ಕಂದಕ್ಕೆ ಬರ್ಬೇಕು, ಅದೇ ತರ ನಾವು ಭಗವಂತನ ದರ್ಶನ ಮಾಡ್ಬೇಕಾದ್ರೆ ನಾವು ಪಾದಗಳಿಂದ ನಾವು ಶುರು ಮಾಡ್ಬೇಕು. ಸೊ ಪಾದಗಳಿಂದ ಮೇಲೆ 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 ಏರ್ತಾ ಸೊ ನಾವು ಭಗವಂತನ ಮುಖಾರವಿಂದವನ್ನ ನಾವು ದರ್ಶನ ಮಾಡ್ಬೇಕಾಗತ್ತೆ.
ಸೊ ನಮ್ಮ ಭಗವಂತನ ಎರಡು ಪಾದಗಳನ್ನ ಮೊದಲನೇ ಸ್ಕಂದ 2ನೇ ಸ್ಕಂದಕ್ಕೆ ಅವರು ಹೋಲಿಸಿದ್ದಾರೆ. ಅದೇ ತರನೇ ಆ ಮೇಲಿನದ್ದೆಲ್ಲನ್ನು ಸಹ 3ನೇ ಸ್ಕಂದ 4ನೇ ಸ್ಕಂದ 5 6 7 8 9 10ನೇ ಸ್ಕಂದವನ್ನ ಅವರು ಆ ಒಂದು ಭಗವಂತನ ಮುಖಾರವಿಂದಕ್ಕೆ ಅವರು ಹೋಲಿಸಿದ್ದಾರೆ. ಸೊ ಈ ತರ ನಮ್ಗೆ ಹೇಗೆ ನಾವು ನೋಡಿ ಭಗವಂತನ ದರ್ಶನವನ್ನ ಮಾಡ್ಬೇಕು ಅಂತನೂ ಸಹ ನಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಅದೇ ತರನೇ ಭಾಗವತವನ್ನೂ ಸಹ ನಾವು ಹೇಗೆ ಓದ್ಬೇಕು ಅಂತ ನಮ್ಗೆ ಹೇಳ್ಕೊಡ್ತಾರೆ. ನಾವು ಜಂಪ್ ಮಾಡಬಾರ್ದು 10ನೇ ಸ್ಕಂದಕ್ಕೆ. ನಾವು ಹಂತ ಹಂತವಾಗಿ ಓದ್ಕೊಂಡು ಹೋದ್ರೆ ಅಷ್ಟೇನೆ ನಮ್ಗೆ ಅದರ ಒಂದು ವೈಶಿಷ್ಟ್ಯತೆ ಅರ್ಥ ಆಗೋದು. ನೀವು ಇದನ್ನ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ಇವಾಗ ದಾಮೋದರ ಆರತಿ ಮಾಡ್ತಾ ಇರ್ಬೇಕಾದ್ರೆ ಆ ಫೋಟೋವನ್ನ ನೋಡಿದ್ರೆ ಒಂದು ಮಗುವಿಗೆ ಅಮ್ಮ ಕಟ್ಟಾಕಿದ್ದಾಳೆ. ಅದ್ರಲ್ಲಿ ಏನು ತುಂಬಾ ಶ್ರೇಷ್ಠತೆ ಇದೆ? ಒಂದು ನಮ್ಮ ಮಕ್ಕಳು ಹಠ ಮಾಡಿದ್ರೆ, ತಪ್ಪು ಮಾಡಿದ್ರೆ, ಅವ್ರು ತಪ್ಪು ಮಾಡಬಾರ್ದು ಅಂತ ನಾವು ಹಾಗೆ ಶಿಕ್ಷೆ ಮಾಡ್ತೀವಿ ಅಲ್ವಾ, ನಾವು ಕಟ್ ಹಾಕ್ತಿವಿ ಅಲ್ವಾ. ಇದ್ರಲ್ಲಿ ಯಾವಾಗ ಶ್ರೇಷ್ಠತೆ ಅಂತ ನಿಮ್ಗೆ ಅನ್ಸುತ್ತೆ? ಯಾವಾಗ ಇದು ಅವ್ರ ತಾಯಿ ಮಗುವನ್ನ ಕಟ್ಟಾಕಿರೋದು ಶ್ರೇಷ್ಠ ಅಂತ ನಿಮ್ಗೆ ಅನ್ಸುತ್ತೆ? ದಾಮ ಅಂದ್ರೆ ಹೊಟ್ಟೆ ಅಲ್ಲ ಮಾತಾಜಿ? ದಾಮ ಅಂತಂದ್ರೆ ದರ ಅಂದ್ರೆ ದಾರ, ದಾಮ ಅಂದ್ರೆ ಹಗ್ಗ, ಉದರ ಅಂದ್ರೆ ಉದರ ಅಂದ್ರೆ ಹೊಟ್ಟೆ. ನಿಮ್ಗೆ ಯಾವಾಗ ಇದು ಶ್ರೇಷ್ಠ ಅನ್ಸುತ್ತೆ? ದಾಮೋದರ ಲೀಲೆ ಯಾವಾಗ ಶ್ರೇಷ್ಠ ಅನ್ಸುತ್ತೆ? ಯಾವಾಗಂದ್ರೆ ಅದ್ ಮಾತಾಜಿ ಪರಮ ದೇವೋತ್ತಮ ಪುರುಷನಾದ ಕೃಷ್ಣನನ್ನ ಯಶೋಧ ಕಟ್ಟಿ ಇಡ್ದಾಳೆ ಅಂತಂದಾಗ ನಿಮ್ಗೆ ಆ ಕೃಷ್ಣನ ಶ್ರೇಷ್ಠತೆ ಗೊತ್ತಾದ್ರೇನೆ ಅಷ್ಟೇ ನಿಮ್ಗೆ ಅದು ಗ್ರೇಟ್ ಅನ್ಸೋದು. ಇಲ್ಲಾಂದ್ರೆ ಸಾಮಾನ್ಯವಾದದ್ದು. ಅದಕ್ಕೆ ಯಾಕೆ ನಾವು ಹಾಡು ಹೇಳ್ಬೇಕು, ಅದಕ್ಕೆ ಯಾಕೆ ನಾವು ದೀಪ ಹಚ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಆ ಕೃಷ್ಣನ ಶ್ರೇಷ್ಠತೆ ಅರ್ಥ ಆದಾಗ ಅಷ್ಟೇ ನಿಮ್ಗೆ ಆ ದಾಮೋದರ ಲೀಲೆ ಮಹತ್ವವನ್ನ ಪಡ್ಕೊಳುತ್ತೆ. ಅದೇ ತರನೇ ಈ ಭಗವದ್ಗೀತೆನೂ ಅಷ್ಟೇ ಯಾವಾಗ ಮಹತ್ವವನ್ನ ಪಡ್ಕೊಳುತ್ತೆ ಅಂದ್ರೆ, ಇದು ಆ ದೇವೋತ್ತಮ ಪರಮ ಪುರುಷ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಕರ್ತ ಅವರ ಮುಖಾರವಿಂದ ಬಂದಿರುವಂತಹ ಒಂದು ಪುಸ್ತಕ ಇದು ಅಂತ ಗೊತ್ತಾದಾಗ ಅಷ್ಟೇ ನಿಮ್ಗೆ ಭಗವದ್ಗೀತೆ ತುಂಬಾ ಶ್ರೇಷ್ಠತೆಯನ್ನ ಪಡ್ಕೊಳೋದು. ಯಾಕಂದ್ರೆ ಅದು ಒಂದು ಸಾಮಾನ್ಯ ಪುಸ್ತಕ ಆಗೋಗ್ಬಿಡತ್ತೆ ಅಲ್ವಾ. ಅದಕ್ಕೇನೆ ನಾವು ಈ 9 ಸ್ಕಂದಗಳನ್ನ ನಾವು ಓದಿದ್ರೆ ಅಷ್ಟೇನೆ ಆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಅವ್ರು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳು ನಮ್ ತರ ಅಲ್ಲ ಅಲ್ವಾ. ನಾವ್ ಇವಾಗ ಯಾವ್ದೇ ಒಂದು ಕಾರ್ಯ ಮಾಡಿದಾಗ ನಾವು ಆ ಒಂದು ನಿಯಮಕ್ಕೆ, ಪ್ರಕೃತಿಯ ನಿಯಮಕ್ಕೆ ಒಳಗಾಗ್ಬಿಡ್ತೀವಿ. ನಾನು ಇವಾಗ ಒಂದು ಕೆಲಸ ಮಾಡಿದಾಗ ಅಲ್ಲಿ ಒಂದು ಏನು ಪುಣ್ಯ ಪಾಪ ಬಂದ್ಬಿಡುತ್ತೆ. ಆದ್ರೆ ಭಗವಂತನ ಕಾರ್ಯಗಳು ಆ ತರ ಅಲ್ಲ. ಅದಕ್ಕೇನೆ ಅವರ ಕಾರ್ಯಗಳನ್ನ ಲೀಲೆಗಳು ಅಂತ ನಾವು ಹೇಳ್ತೀವಿ, ಪಾಸ್ಟ್ ಟೈಮ್ಸ್ ಅಂತ ಹೇಳ್ತೀವಿ ಅಲ್ವಾ. ಭಗವಂತ ಅವ್ರು ಏನೇ ಒಂದು ಕಾರ್ಯ ಮಾಡಿದಾಗ ಅವ್ರ ಪ್ರಕೃತಿಯ ನಿಯಮಕ್ಕೆ ಒಳಗಾಗಿರೋದಿಲ್ಲ ಅವರ ಕಾರ್ಯಗಳು ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಆ ಭಗವಂತನನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇನೆ ನಮ್ಗೆ ಆ ರಾಸಲೀಲೆಯನ್ನ, ಭಗವಂತನ ಬೇರೆ ಲೀಲೆಗಳನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇದು ಶ್ರೀಮದ್ ಭಾಗವತದ ವಿಚಾರದಲ್ಲಿ ಸ್ವಯಂ ಪ್ರೇರಿತ ಒಲವಿದ್ದ ಹೊರತು ಭಾಗವತದ 10ನೇ ಸ್ಕಂದದಲ್ಲಿರುವ ರಾಸಲೀಲೆ, ಪ್ರೇಮ ನರ್ತನ ಮುಂತಾದ ಪ್ರಕರಣಗಳನ್ನ ಅರ್ಥ ಮಾಡಿಕೊಳ್ಳಲು ವ್ಯಕ್ತಿಯು ಯತ್ನಿಸಬಾರದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ಆ ಭಾಗವತದಲ್ಲಿ ಇರೋದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ನಾವು ಶುದ್ಧ ಭಕ್ತಿ ಸೇವೆ ಸಲ್ಲಿಸುವ ಆ ಒಂದು ಹಂತಕ್ಕೆ ನಾವು ಬರ್ಬೇಕು ಅಂತ ಹೇಳ್ತಾರೆ. ಸೊ ನಾವು ಅದು ಯಾವಾಗ ಹಂತಕ್ಕೆ ಬರ್ಲಿಕ್ಕೆ ಸಾಧ್ಯ ಅಂದ್ರೆ, ನಾವು ಆ ಒಂದು 9 ಸ್ಕಂದಗಳನ್ನ ನಾವು ಒಂದಾದ್ಮೇಲೆ ಒಂದು ಓದ್ಕೊಂತಾ ಬಂದ್ರೆ ಅಷ್ಟೇ ನಾವು 10ನೇ ಸ್ಕಂದವನ್ನ ನಾವು ಆ ಯಥಾವತ್ತಾಗಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಹರೇ ಕೃಷ್ಣ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಓದಿ ಮೇಲೆ ಉಲ್ಲೇಖಿಸಲಾಗಿರುವ ರೂಪ ಗೋಸ್ವಾಮಿ ವಿರಚಿತ 2 ಶ್ಲೋಕಗಳಲ್ಲಿ ಕೆಲವು ರೂಪಕಾಲಂಕಾರಿಕ ಸ್ವರೂಪದ ಸಂಗತಿಗಳಿವೆ. ಅವು ಲೌಕಿಕವಾದ ಸಮಾಜ, ಸ್ನೇಹ ಹಾಗೂ ಪ್ರೇಮಗಳನ್ನು ಪರೋಕ್ಷವಾಗಿ ಖಂಡಿಸುತ್ತವೆ. ಸಾಮಾನ್ಯವಾಗಿ ಜನರು ಸಮಾಜ, ಸ್ನೇಹ ಹಾಗೂ ಪ್ರೇಮ ಇವುಗಳಿಂದ ಆಕರ್ಷಿತರಾಗುತ್ತಾರೆ. ಹಾಗೆಯೇ ಐಹಿಕ ಕಾಲುಷ್ಯಗಳನ್ನು ಹೆಚ್ಚು ಮಾಡಿಕೊಳ್ಳಲು ವ್ಯಾಪಕವಾದ ಏರ್ಪಾಡುಗಳನ್ನು, ವಿಶೇಷ ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ರಾಧಾಕೃಷ್ಣರ ತ್ರಿಮೂರ್ತಿಗಳ ದರ್ಶನವು ಐಹಿಕ ಸಂಘದ ಆಸೆಯುಳ್ಳ ಅಂತಹ ಪ್ರಯತ್ನಗಳನ್ನು ಮರೆಯುವಂತೆ ಮಾಡುತ್ತವೆ. ಸ್ನೇಹ ಹಾಗೂ ಪ್ರೇಮಗಳೆಂಬ ಐಹಿಕ ನಂಟನ್ನು ಪ್ರಶಂಸಿಸುತ್ತಿರುವಂತೆಯೂ ಶ್ರೀಮೂರ್ತಿ ಅಥವಾ ಗೋವಿಂದನ ಸಾನ್ನಿಧ್ಯವನ್ನು ಹೀಗೆಳೆಯುತ್ತಿರುವಂತೆಯೂ ಅರ್ಥ ಬರುವ ರೀತಿಯಲ್ಲಿ ರೂಪ ಗೋಸ್ವಾಮಿಯವರು ಶ್ಲೋಕಗಳನ್ನು ರಚಿಸಿದ್ದಾರೆ. ಪ್ರಶಂಸನೀಯವಾದದ್ದನ್ನು ಖಂಡಿಸುತ್ತಿರುವಂತೆಯೂ ಖಂಡನಾರ್ಹವಾದದ್ದನ್ನು ಪ್ರಶಂಸಿಸುತ್ತಿರುವಂತೆಯೂ ರೂಪಾಲಂಕಾರಗಳನ್ನು ಸಂಯೋಜಿಸಲಾಗಿರುವಂತೆ ತೋರುತ್ತದೆ. ಐಹಿಕ ಸ್ನೇಹ, ಪ್ರೇಮ ಮತ್ತು ಸಮಾಜಗಳಂತಹ ಹುಚ್ಚು ಕಲ್ಪನೆಗಳನ್ನು ಮರೆಯಬೇಕೆಂಬುದು ವ್ಯಕ್ತಿಯ ಬಯಕೆಯಾಗಿದ್ದಲ್ಲಿ ಅವನು ಗೋವಿಂದನ ರೂಪದ ದರ್ಶನ ಮಾಡಬೇಕೆಂಬುದು ಶ್ಲೋಕದ ವಾಸ್ತವವಾದ ಆಶಯ. ಕೃಷ್ಣನಿಗೆ ಸಂಬಂಧಿಸಿದ ಸಂಗತಿಗಳನ್ನು ಸವಿಯುವ ದಿವ್ಯ ಗುಣವನ್ನು ಕುರಿತಂತೆಯೂ ರೂಪ ಗೋಸ್ವಾಮಿಯವರು ವರ್ಣಿಸಿದ್ದಾರೆ. ಒಬ್ಬ ಭಕ್ತನು ಒಮ್ಮೆ ಹೀಗೆ ಎಂದು ಮೊರೆಯಿಟ್ಟಿದ್ದಾನೆ: ನನ್ನ ಕಣ್ಣೀರಿನಿಂದ ತೊಳೆಯಲಾದ ಈ ದೇವೋತ್ತಮ ಪರಶುವನ್ನು ನೋಡಿದ ಕ್ಷಣದಿಂದ ನನ್ನನ್ನು ಕಂಪಿಸುತ್ತಿರುವುದು ಅದ್ಭುತವೇ ಸರಿ. ಈ ಗೋವಿಂದನು ನಾನು ನನ್ನ ಐಹಿಕ ಕರ್ತವ್ಯಗಳನ್ನು ನಿರ್ವಹಿಸಲಾಗದಂತೆ ಮಾಡಿಬಿಟ್ಟಿದ್ದಾನೆ. ಅವನನ್ನು ನೋಡಿದ ಗಳಿಗೆಯಿಂದ
ನಾನು ಸುಮ್ಮನೆ ಮನೆಯಲ್ಲಿರುವುದು ಕೂಡ ಸಾಧ್ಯವಾಗುತ್ತಿಲ್ಲ. ಸದಾ ಅವರೊಟ್ಟಿಗೆ ಇರಬೇಕೆಂಬ ಆಸೆಯು ಪ್ರಬಲವಾಗಿದೆ. ಈ ಮಾತಿನ ಭಾವಾರ್ಥವನ್ನು ಹೀಗೆ ಹೇಳಬಹುದು: ವ್ಯಕ್ತಿಯು ಭಕ್ತನೊಬ್ಬನ ಸಂಪರ್ಕಕ್ಕೆ ಬರುವ ಭಾಗ್ಯಶಾಲಿಯಾದ ತಕ್ಷಣವೇ ಕೃಷ್ಣನ ಲೀಲೆಗಳನ್ನು ಕುರಿತು ಶ್ರವಣ ಮಾಡುವ ತವಕ, ಕೃಷ್ಣನ ಕುರಿತು ತಿಳಿಯುವ ತವಕ ಅವನಲ್ಲಿ ಮೂಡಬೇಕು. ಬೇರೆ ಮಾತುಗಳಲ್ಲಿ ವ್ಯಕ್ತಿಯು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞಾವಂತನಾಗಲು ಉತ್ಸುಕನಾಗಬೇಕು. ಅದೇ ರೀತಿ ಹರೇ ಕೃಷ್ಣ ಮಹಾಮಂತ್ರದ ಜಪ ಹಾಗೂ ಶ್ರವಣಗಳನ್ನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಸೊ ಇಲ್ಲಿ ನೀವೇನ್ ಪ್ರಶ್ನೆ ಕೇಳಿದ್ರು ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ಪ್ರಭುಜಿ. ಈ ಒಂದು ಪ್ಯಾರಾದಲ್ಲಿ ನೀವು ಕೇಳಿದ್ರಿ ಅಲ್ವಾ, ನನ್ಗೆ ಅರ್ಥ ಆಗ್ಲಿ ನಾನು ತರ ಕೇಳಿದ್ರಲ್ಲ, ಇನ್ನೊಂದ್ಸತಿ ಹೇಳಿ ಅಂತ. ಅಂದ್ರೆ ಅಲ್ಲಿ ಅವರು ವಿರುದ್ಧವಾಗಿ ಹೇಳ್ತಾ ಇದ್ದಾರೆ. ಇದು ಒಂದು ರೀತಿ ಅರ್ಥ ಮಾಡಿಸೋದು. ಅವ್ರು ಇವಾಗ 2 ಶ್ಲೋಕದಲ್ಲಿ ಏನ್ ಹೇಳಿದ್ರು, ಒಂದು ಶ್ಲೋಕದಲ್ಲಿ ಅವರು ನಮ್ಗಿನ್ನ ಈ ಭೌತಿಕ ಪ್ರಪಂಚದ ಮೇಲೆ ಆಸಕ್ತಿ ಇದ್ರೆ ನೀವು ಕೃಷ್ಣನನ್ನ ಮಾತ್ರ ನೋಡ್ಬೇಡಿ. ಅವನ ಕೇಶಿ ಘಟ್ಟದಲ್ಲಿ ಅವನು ಕೊಳಲನ್ನ ಊದ್ಕೊಂಡು ಅವನು ಪೀತಾಂಬರವನ್ನ ಧರಿಸಿ ತಲೆ ಮೇಲೆ ತವಿಲುಗೆರೆಯನ್ನ ಇಟ್ಕೊಂಡು ಅವನು ನಿಂತ್ಕೊಂಡಿದ್ದಾನೆ, ಅವನನ್ನ ಮಾತ್ರ ನೀವು ನೋಡ್ಬೇಡಿ ಅಂತ ಹೇಳಿದ್ರು ಅಲ್ವಾ. ಮತ್ತೆ ನಮ್ಗೆ ಇನ್ನ ಒಂದ್ ಏನನ್ನ ಹೇಳಿದ್ರು, ಇದೇ ತರದೇ ನಿಮ್ಗೆ ಏನಾದ್ರೂ ಸಹ ಈ ತರ ಕಾಮ್ಯ ಕರ್ಮಗಳು, ಆರ್ಥಿಕ ಅನುಕೂಲ, ಮುಕ್ತಿ ಇದೆಲ್ಲ ನಿಮ್ಗೆ ಬೇಕು ಅಂತ ನಿಮ್ಗೆ ಇಚ್ಛೆ ಇದೆ ಅಂದ್ರೆ ನೀವು ಆ ಶ್ರೀಮದ್ ಭಾಗವತವನ್ನ ಮಾತ್ರ ನೀವು ಓದ್ಬೇಡಿ ಅನ್ನೋ ತರ ಹೇಳಿದ್ರು ಅಲ್ವಾ. ಸೊ ಎರಡನ್ನೂ ಸಹ ರೂಪ ಗೋಸ್ವಾಮಿ ಅವರು ಯಾವ ತರ ಹೇಳಿದ್ದಾರೆ, ಯಾವ್ದು ತುಂಬಾ ಶ್ರೇಷ್ಠವಾದದ್ದು ಅದನ್ನ ಮಾಡ್ಬೇಡಿ, ಅದನ್ನ ಖಂಡಿಸ್ತಾ ಇದ್ದಾರೆ ಅವರು. ಶ್ರೇಷ್ಠವಾದದನ್ನ ಖಂಡಿಸೋ ತರ, ಮತ್ತೆ ಯಾವ್ದು ಖಂಡನೀಯವಾದದನ್ನ ಪ್ರಶಂಸಿಸೋ ತರ ಕಾಣಿಸ್ತಾ ಇದೆ ನಮ್ಗೆ ಅಲ್ವಾ. ಇದು ಒಂದು ಹೇಳೋ ರೀತಿ ಅಲ್ವಾ. ನಾವೀಗ ನಮ್ಮ ಮಕ್ಕಳಿಗೂ ಹೇಳ್ತೀವಲ್ವಾ, ಇದೇ ತರ ನೀನು 3 ಹೊತ್ತು ಟಿವಿ ನೋಡ್ತಾ ಇರು, ಸೊ ಮುಂದೆ ನಿನ್ಗೆ ನಾವೇನ್ ಹೇಳ್ತೀವಿ, 3 ಹೊತ್ತು ಟಿವಿ ನೋಡ್ತಿದ್ರೆ ಅವ್ರಿಗೆ ಏನಾಗುತ್ತೆ ಮುಂದೆ? ಅದು ಸರಿಯಾದ ಹೇಳ್ತಾ ಇದೀವಿ ಅಲ್ವಾ. ಸೊ ನೀನೇನ್ ಆಗ್ತೀಯ, ನೀನು ದೊಡ್ಡ ಕೆಲ್ಸಕ್ಕೆ ಸೇರ್ಕೋತೀಯ ಅಂತ ಹೇಳ್ತೀವಿ. ಅಂದ್ರೆ ಏನ್ ಅರ್ಥ? ಉಲ್ಟಾ ಅಲ್ವಾ. ಸೊ 3 ಹೊತ್ತು ಟಿವಿ ನೋಡ್ತಾ ಇದ್ರೆ ಅವನು ದೊಡ್ಡ ಕೆಲ್ಸಕ್ಕೆ ಹೋಗಕ್ ಆಗಲ್ಲ ಅಂತ. ಹೌದು ಮತ್ತೆ ಅಲ್ವಾ. ಕಣ್ಣು ಹೋಗುತ್ತೆ ಅಂತ ಹೇಳೋದು ಅದು ಸರಿಯಾಗಿರೋದೆ ಅಲ್ವಾ. ನೀವು ಟಿವಿ ನೋಡ್ತಿದ್ರೆ ಕಣ್ಣು ಹಾಳಾಗತ್ತೆ ಅಂತ. ಹಿಂಗೆ ನೀನು ಸಮಯ ವೇಸ್ಟ್ ಮಾಡ್ತಾ ಇರು, ನಿನ್ಗೊಂದ್ ದೊಡ್ಡ ಕೆಲಸ ಸಿಗತ್ತೆ ಅಂತ ಹೇಳಿದ್ರೆ ಏನ್ ಅರ್ಥ? ಸಿಗಲ್ಲ ಅಂತ. ಅಂದ್ರೆ ನೀನು ಸಮಯವನ್ನ ವೇಸ್ಟ್ ಮಾಡ್ಬೇಡ ಅಂತ ನಾವ್ ಹೇಳ್ತಾ ಇದೀವಿ. ಅಂದ್ರೆ ಅದೊಂದು ಹೇಳೋ ರೀತಿ ಅಲ್ವಾ. ಇವಾಗ ನಮ್ಗೆ ಕೋಪ ಬಂದಾಗ ನಾವ್ ಹೇಳ್ತೀವಿ ಅಲ್ವಾ. ಸೊ ಅದೇ ತರ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿ ಅವರು ಬೇರೆ ರೀತಿಯಿಂದ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ. ಅವ್ರು ಇವಾಗ ಇಲ್ಲಿ ಏನನ್ನ ಮಾಡ್ಬೇಡಿ ಅಂತ ಹೇಳ್ತಿದ್ರು ಅದನ್ನ ನಾವು ಮಾಡ್ಬೇಕು ಇಲ್ಲಿ ಅಲ್ವಾ. ಅಂದ್ರೆ ಕೃಷ್ಣನ ನೋಡ್ಬೇಡಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ನಾವ್ ಇವಾಗ ನೋಡ್ಬೇಕು ಅಂತ. ನೀವು ಭಾಗವತವನ್ನ ಓದ್ಬೇಡಿ ಅಂತ ಹೇಳ್ತಿರಂದ್ರೆ ಭಾಗವತವನ್ನ ಓದ್ಬೇಕು. ಓದ್ಬಿಟ್ರೆ ಏನಾಗುತ್ತೆ, ನಮ್ಗೆ ಭೌತಿಕ ಇಚ್ಛೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಅಲ್ವಾ. ಕೃಷ್ಣನ ನೋಡ್ಬಿಟ್ರೆ ಭೌತಿಕ ಇಚ್ಛೆಗಳೆಲ್ಲ ಹೊಟ್ಟೋಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಅದನ್ನ ನೀವು ಮಾಡಿ ಅಂತ ಹೇಳ್ತಿದ್ದಾರೆ, ಅಂದ್ರೆ ಅದನ್ನ ಮಾಡ್ಬೇಡಿ ಅಂತ ಹೇಳ್ತಿದ್ದಾರೆ. ಕೃಷ್ಣನ ನೋಡ್ಬೇಡಿ, ಭಾಗವತವನ್ನ ಓದ್ಬೇಡಿ ಅಂತ ಹೇಳ್ತಾರೆ. ಅಂದ್ರೆ ನಾವಿವಾಗ ನಾವೇನ್ ಮಾಡ್ಬೇಕು ಭಾಗವತ ಓದ್ಬೇಕು, ಕೃಷ್ಣನ ನೋಡ್ಬೇಕು. ಇವಾಗ ಗುರುಗಳು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ನಾವು ಅವ್ರು ಹೇಳಿದನ್ನ ಫಾಲೋ ಮಾಡ್ಬೇಕಾ ಈಗ? ಇಲ್ಲ ಮಾತಾಜಿ, ಇಲ್ಲ, ಅದು ವಿಡಂಬನೆ ಅಲ್ವಾ. ಅವ್ರು ಇವಾಗ ಏನ್ ಮಾಡ್ಬಾರ್ದು ಅಂತ ಹೇಳಿದ್ರೆ ಅದನ್ನ ನಾವು ಮಾಡ್ಬೇಕು. ಕೃಷ್ಣನ ನೋಡ್ಬೇಡಿ ಅಂತ ಹೇಳ್ತಿದಾರೆ, ನಾವು ನೋಡ್ಬೇಕು. ಭಾಗವತವನ್ನ ಓದ್ಬೇಡಿ ಅಂತ ಹೇಳ್ತಿದಾರೆ, ನಾವು ಓದ್ಬೇಕು. ಅದನ್ನ ನಮ್ಗೆ ಈ ಒಂದು ಪ್ಯಾರಾದಲ್ಲಿ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ಅದೇ ತರನೇ ಇಲ್ಲಿ ಇನ್ನೊಬ್ಬ ಭಕ್ತ ಹೇಳ್ತಾ ಇದ್ದಾನೆ. ಅವ್ನು ಇವಾಗ ಕೃಷ್ಣನನ್ನ ನೋಡ್ಬಿಟ್ಟಿದ್ದಾನೆ, ನೋಡಿದ್ಮೇಲಿಂದ ಅವನಿಗೆ ಕಣ್ಣಲ್ಲಿ ನೀರ್ ಬರ್ತಾ ಇದೆ, ಆ ನೀರಲ್ಲೇ ಅವನು ಭಗವಂತನನ್ನ ತೊಳಿತಾ ಇದ್ದಾನೆ. ಅವನನ್ನ ನೋಡಿದ್ಮೇಲಿಂದ ಅವನಿಗೆ ತಿನ್ಲಿಕ್ಕೆ ಇಷ್ಟ ಆಗ್ತಿಲ್ಲ, ಕುತ್ಕೊಳ್ಲಿಕ್ಕೆ ಇಷ್ಟ ಆಗ್ತಿಲ್ಲ, ಏನ್ ಕೆಲಸ ಮಾಡ್ಲಿಕ್ಕೂ ಇಷ್ಟ ಆಗ್ತಿಲ್ಲ. ಅವನನ್ನೇ ಮತ್ತೆ ಮತ್ತೆ ನೋಡ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನೋಡಿ, ಇದನ್ನ ನೇರವಾಗಿ ಹೇಳ್ತಾ ಇದ್ದಾರೆ ಅಲ್ವಾ. ನೇರವಾಗಿ ಏನೋ ನೋಡಿ, ಒಬ್ಬ ಭಕ್ತ ಏನೇ ಹೇಳ್ತಾ ಇದ್ದಾನೆ, ನನ್ನ ಕಣ್ಣೀರಿನಿಂದ ತೊಳೆಯಲಾದ ಈ ದೇವೋತ್ತಮ ಪುರುಷನನ್ನ ನೋಡಿದ ತಕ್ಷಣದಿಂದ ನನ್ನ ಮೈ ಕಂಪಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವನು ಏನ್ ಮಾಡ್ಬಿಟ್ಟಿದ್ದಾನೆ, ಇವನು ನೋಡಿದ್ದೇ ಸರಿ, ನನಗೆ ಈ ಭೌತಿಕ ವಿಷಯಗಳಲ್ಲಿ ಯಾವುದೇ ಒಂದು ಆಸಕ್ತಿ ಬರ್ತಾ ಇಲ್ಲ, ನನ್ಗೆ ಏನನ್ನೂ ಮಾಡ್ಬೇಕು ಅಂತ ಅನಿಸ್ತಿಲ್ಲ, ಈ ಭೌತಿಕವಾದದ್ದು ಏನನ್ನೂ ಮಾಡ್ಬೇಕು ಅಂತ ಅನಿಸ್ತಾ ಇಲ್ಲ. ಅವ್ನು ನೋಡಿದ ತಕ್ಷಣದಿಂದ ಆ ಗಳಿಗೆಯಿಂದ ನನಗೆ ಮನೇಲಿ ಇರೋಕ್ಕೂ ಆಗ್ತಾ ಇಲ್ಲ, ನನಗೆ ಅವನ ಜೊತೆನೆ ಇರ್ಬೇಕು ಅಂತ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇನ್ನೊಂದ್ ತರ ಹೇಳೋ ತರ, ಅಂದ್ರೆ ಇದು ನೇರವಾಗಿ ಹೇಳೋ ತರ. ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಇವಾಗ ಭಕ್ತನೊಬ್ಬನ ಸಂಪರ್ಕಕ್ಕೆ ಬರುವಂತವನ್ನ ಭಾಗ್ಯಶಾಲಿ ಅಂತ ಕರೀತಾ ಇದಾರೆ. ಅವ್ರು ಏನ್ ಮಾಡ್ತಾ ಇದಾರೆ, ಕೃಷ್ಣನ ಲೀಲೆಗಳನ್ನ ಕೇಳಿಸ್ಕೋಬೇಕು ಅಂತ. ಇವಾಗ ನೋಡಿ, ನಮ್ಗೆ ಕೇಳಿದ್ದನ್ನೇ ಕೇಳ್ತಾ ಇದೀವಿ, ನಾವು ಏನಾದ್ರೂ ಹೊಸದನ್ನ ಕೇಳ್ತಾ ಇದೀವ, ಕೇಳಿದ್ದನ್ನೇ ಕೇಳ್ತಾ ಇದೀವಿ, ಆದ್ರೂ ನಮ್ಗೆ ಕೇಳಿಸ್ಕೋಬೇಕು ಅಂತ ತವಕ ಇದೆ ಅಲ್ವಾ. ಇದೇ ಆಗೋದು, ಕೃಷ್ಣನ ಸಂಪರ್ಕಕ್ಕೆ ಬಂದ್ರೆ, ಕೃಷ್ಣನ ಭಕ್ತರ ಸಂಪರ್ಕಕ್ಕೆ ಬಂದ್ರೆ ಏನಾಗುತ್ತೆ, ಈ ತರ ತವಕ ಆಗೋಗ್ಬಿಡುತ್ತೆ. ಸೊ ನಾವು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಲಿ ಇರ್ಲಿಕ್ಕೆ ನಾವು ಉತ್ಸಾಹದಿಂದ ನಾವು ಕೃಷ್ಣ ಪ್ರಜ್ಞೆಲಿ ಇರೋ ತರ ನಾವು ಯಾವಾಗ್ಲೂ ನಾವು ಯೋಜನೆಗಳನ್ನ ನಾವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಗೆ ಇಲ್ಲಿ
ಹರೇ ಕೃಷ್ಣ ಮಹಾಮಂತ್ರದ ಜಪ ಮತ್ತೆ ಶ್ರವಣದ ಕುರಿತಂತೆ ಒಂದು ಉಕ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಭಗವಾನ್ ಕೃಷ್ಣನ ಲೀಲೆಗಳನ್ನು ಸದಾ ಮಿಡಿಯುವ ನಾರದರ ವೀಣಾನಾದವನ್ನು ಕೇಳಲು ವಿಮಲ ಪುರುಷರಿಗೆ ಸಾಧ್ಯವಾಗಿದೆ ಎಂದು ಹೇಳಲಾಗಿದೆ. ಯಾರಿಗೆ ಸಾಧ್ಯ? ವಿಮಲ ಅಲ್ವಾ? ಸೊ ಯಾರಿಗೆ ಮಲ ಅಂತ ಇರೋದಿಲ್ವೋ ಅವ್ರಿಗೆ ಮಾತ್ರನೇ ಅದು ಸಾಧ್ಯವಾಗಿದೆ. ಆದರೆ ಅದೇ ನಾದ ತರಂಗವು ನನ್ನ ಕಿವಿಗಳನ್ನು ಪ್ರವೇಶಿಸಿದೆ. ಹಾಗಾಗಿ ನಾನೀಗ ಸದಾ ದೇವೋತ್ತಮ ಪುರುಷನ ಸಾನ್ನಿಧ್ಯದಲ್ಲಿ ಇದ್ದೇನೆಂದು ನನಗನ್ನಿಸುತ್ತಿದೆ. ಐಹಿಕ ಸುಖದ ಬಗೆಗಿನ ಮೋಹವು ಕ್ರಮೇಣ ನನ್ನಿಂದ ದೂರವಾಗುತ್ತಿದೆ ಅಲ್ವಾ. ನಮ್ಗೆ ಇದಕ್ಕಿಂತ ಮುಂಚೆ ಏನ್ ಹೇಳಿದ್ರು? ನಮ್ಗೆ ಈ ಐಹಿಕ ಮೋಹ ಹೋಗ್ಬೇಕು ಅಂದ್ರೆ ನಮ್ಗೆ ಕೃಷ್ಣನ ಆ ವಿಗ್ರಹವನ್ನ ಆರಾಧನೆ ಮಾಡ್ಬೇಕು. ಈ ಐಹಿಕ ಮೋಹ ಹೋಗ್ಬೇಕಂದ್ರೆ ನಾವು ಭಾಗವತ ಶ್ರವಣ ಮಾಡ್ಬೇಕು. ಈಗ ಐಹಿಕ ಮೋಹ ಹೋಗ್ಬೇಕಂದ್ರೆ ಏನನ್ನ ಮಾಡ್ಬೇಕು? ನಾವು ಆ ಒಂದು ಭಗವಂತನ ನಾಮವನ್ನ ಕೇಳ್ಬೇಕು ಅಲ್ವಾ. ಇವಾಗ ನಾಮಸ್ಮರಣೆ ಬಗ್ಗೆ ಅವ್ರು ನಮ್ಗೆ ಹೇಳ್ತಿದ್ದಾರೆ. ಅದಕ್ಕೆ ಎಕ್ಸಾಂಪಲ್ ಏನನ್ನ ಕೊಡ್ತಾ ಇದಾರೆ? ನಾರದರನ್ನ ಕೊಡ್ತಾ ಇದಾರೆ. ಇವಾಗ ನಾರದರ ಅವರು ವೀಣೆಯನ್ನ ಅವರು ನುಡಿಸಿದಾಗ ಅದರಿಂದ ಬರ್ತಿರುವಂತಹ ಭಗವಂತನ ಆ ಒಂದು ನಾಮ ಆ ವಿಮಲ ಪುರುಷರ ಕಿವಿಗೆ ಬೀಳುತ್ತೆ ಅಲ್ವಾ. ಕಿವಿಗಳ ಅಂದ್ರೆ ಅವ್ರು ಯಾವಾಗ್ಲೂ ಮಿಡಿತಾ ಇರ್ತಾರೆ. ಯಾವಾಗ ನಾರದ ಆ ವೀಣೆಯನ್ನ ಮೀಟ್ತಾರೆ, ಅವ್ರು ವೀಣೆಯನ್ನ ನುಡಿಸ್ತಾರೆ ಅಂತ ಹೇಳ್ಬಿಟ್ಟು. ಇವಾಗ ಆ ಒಂದು ಅಂತಹ ಒಂದು ಏನು ಅದರಿಂದ ಆ ವೀಣೆಯಿಂದ ಬರ್ತಿರುವಂತಹ ನಾದ ಇವಾಗ ನಮ್ಮ ಕಿವಿಗಳನ್ನ ಅದು ಏನಾದ್ರು ಪ್ರವೇಶ ಮಾಡಿದ್ರೆ ಏನನ್ಸುತ್ತೆ? ನಮ್ಗುನು ಸಹ ಆ ಒಂದು ಭಗವಂತನ ಬಗ್ಗೆ ನಾವು ಕೇಳ್ಬೇಕು, ಶ್ರವಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಮತ್ತೆ ನಮ್ಗೆ ಅದ್ರ ಜೊತೆ ಇನ್ನೇನ್ ಅನ್ಸುತ್ತೆ? ಈ ಐಹಿಕ ಮೋಹ ಎಲ್ಲ ಕ್ರಮೇಣ ತೊಲಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಅದೇ ರೀತಿ ಅಲ್ಲಿಂದ ಓದ್ಲಾ ಮಾತಾಜಿ? ಓದಿ ಮತ್ತೆ. ಅದೇ ರೀತಿ ರೂಪ ಗೋಸ್ವಾಮಿಯವರು ಮಧುರಾ ಮಂಡಲವನ್ನು ಈ ಮಾತುಗಳಲ್ಲಿ ವರ್ಣಿಸುತ್ತಾರೆ. ಮನೋಹರವಾದ ಯಮುನಾ ನದಿಯ ತಡಿಯಲ್ಲಿ ಪಕ್ಷಿಗಳು ಚಿಲಿಪಿಲಿ ಮಾಡುತ್ತಿರುವ ಕದಂಬ ವೃಕ್ಷಗಳ ನಡುವೆ ನಿಂತಿರುವ ಭಗವಂತನನ್ನು ನಾನು ಸ್ಮರಿಸುತ್ತೇನೆ. ಈ ನೆನಹುಗಳು ನನಗೆ ಅಲೌಕಿಕ ಸೌಂದರ್ಯದ ಮತ್ತು ಮುದದ ಸಾಕ್ಷಾತ್ಕಾರವನ್ನು ನೀಡುತ್ತವೆ. ಮಧುರಾ ಮಂಡಲವನ್ನು ಹಾಗೂ ವೃಂದಾವನವನ್ನು ಕುರಿತಂತೆ ರೂಪ ಗೋಸ್ವಾಮಿಯವರ ಅನಿಸಿಕೆಗಳನ್ನು ಭಕ್ತರಲ್ಲದವರು ಕೂಡ ಅನುಭವಿಸಬಹುದು. 84 ಚದರ ಮೈಲಿಗಳಷ್ಟು ವಿಸ್ತಾರವಾದ ಮಧುರಾ ಜಿಲ್ಲೆಯು ಯಮುನಾ ನದಿಯ ದಂಡೆಯ ಮೇಲೆ ಎಷ್ಟು ಮನೋಹರವಾಗಿ ವ್ಯಾಪಿಸಿಕೊಂಡಿದೆ ಎಂದರೆ ಆ ಸ್ಥಳಕ್ಕೆ ಹೋಗುವ ಯಾರೇ ಆಗಲಿ ಈ ಐಹಿಕ ಜಗತ್ತಿಗೆ ಮರಳಲು ಇಷ್ಟಪಡುವುದಿಲ್ಲ. ರೂಪ ಗೋಸ್ವಾಮಿಯವರು ಹೇಳಿರುವ ಮಾತುಗಳು ಮಧುರಾ ಹಾಗೂ ವೃಂದಾವನಗಳನ್ನು ಕುರಿತ ಸಾಕ್ಷಾತ್ಕೃತ ವರ್ಣನೆಗಳಾಗಿವೆ. ಮಧುರಾ ಹಾಗೂ ವೃಂದಾವನ ಪ್ರದೇಶಗಳು ದಿವ್ಯ ನೆಲೆಯವು ಎಂಬುದನ್ನು ಮೇಲೆಯ ಎಲ್ಲಾ ಗುಣವರ್ಣನೆಗಳು ಸಾರಿ ಹೇಳುತ್ತವೆ. ಹಾಗಲ್ಲದ ಪಕ್ಷದಲ್ಲಿ ನಮ್ಮ ಅಲೌಕಿಕ ಭಾವನೆಗಳನ್ನು ಈ ಸ್ಥಳದಲ್ಲಿ ಆವಾಹಿಸಿಕೊಳ್ಳುವಂತೆಯೇ ಇಲ್ಲ. ಮಧುರಾ ಹಾಗೂ ವೃಂದಾವನ ಪ್ರದೇಶಗಳನ್ನು ಪ್ರವೇಶಿಸುತ್ತಿದ್ದಂತೆಯೇ ನಮ್ಮಲ್ಲಿನ ಲೋಕೋತ್ತರ ಭಾವಗಳು ತಕ್ಷಣ ಜಾಗೃತವಾಗುತ್ತವೆ, ಸಂದೇಹವೇ ಇಲ್ಲ. ಮುಂದಕ್ಕೆ ಓದೋದ ಮಾತಾಜಿ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಧನ್ಯವಾದ. ಸೊ ಇಲ್ಲಿ ಏನ್ರ ಬಗ್ಗೆ ಹೇಳ್ತಾ ಇದಾರೆ? ಮಥುರಾ ವಾಸ ಅಲ್ವಾ. ಸೊ ಇವಾಗ 4ನೇದು ಹೇಳ್ತಾ ಇದ್ದಾರೆ. ಏನೇನಾಯ್ತು ಈಗ ಇಲ್ಲಿ ತನಕ? ಅವರು ಶ್ರೀಮೂರ್ತಿರ ವಿಗ್ರಹ ಸೇವನೆ ಆಯ್ತು, ಮತ್ತೆ ಭಾಗವತ ಶ್ರವಣ ಆಯ್ತು, ಮತ್ತೆ ನಾಮಕೀರ್ತನೆ ಆಯ್ತು. ಈಗ 4ನೇದು ಮಥುರಾ ವಾಸ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ ಇವಾಗ ಮಥುರಾ ವಾಸದ ಬಗ್ಗೆ ಯಾಕೆ ಏನನ್ನ ಹೇಳ್ತಾ ಇದ್ದಾರೆ ಇಲ್ಲಿ? ಆ ಮಥುರೆ ಮತ್ತೆ ವೃಂದಾವನದಲ್ಲಿ ಕೃಷ್ಣ ಅವರು ತಮ್ಮ ಎಲ್ಲ ಲೀಲೆಗಳನ್ನ ಮಾಡಿರೋದು ಅಲ್ವಾ. ಮಥುರೆಯಲ್ಲಿ ಅವರು ಹುಟ್ಟಿದ್ರು, ಅದಾದ್ಮೇಲೆ ಅವರು ಗೋಕುಲ ಮತ್ತೆ ವೃಂದಾವನಕ್ಕೆ ಹೋದ್ರು. ಇದೆಲ್ಲನೂ ಸಹ ಮಥುರಾ ಮಂಡಲದ ಒಂದು ಪ್ರದೇಶದ ಪ್ರಾಂತ್ಯ ಅಂತ ಏನ್ ಹೇಳ್ತೀವೋ ಅದಕ್ಕೆ ಬರುತ್ತೆ. 64 ಚದುರ ಮೈಲಿಗಳು ಅಂತ 84 ಚದುರ ಮೈಲಿಗಳು ಅಂತ ಏನ್ ಹೇಳ್ತಿದಾರೋ ಅದಕ್ಕೇನೆ ಬರುತ್ತೆ ಇದೆಲ್ಲನೂ ಸಹ ಅಲ್ವಾ. ಅಲ್ಲಿ ಪ್ರತಿಯೊಂದು ಕಣದಲ್ಲೂ ಸಹ ಅಲ್ಲಿ ಭಗವಂತನ ಆ ಒಂದು ಲೀಲೆಗಳು ನಡೆದಿರೋದು ಅಲ್ವಾ. ಯಾಕಂದ್ರೆ ನೋಡಿ ಕೃಷ್ಣ ನಮ್ಗೆ ಗೊತ್ತಿರೋ ಹಾಗೇನೆ ಅವರು ಕಾಲಿಗೆ ಚಪ್ಲಿಯನ್ನು ಹಾಕೊಂಡು ಓಡಾಡ್ಲಿಲ್ಲ. ಅವರು ಆ ಭೂಮಿಯನ್ನ ಅವರು ಅಷ್ಟು ಪವಿತ್ರಗೊಳಿಸ್ಬಿಟ್ರು ಅಲ್ವಾ. ಸೊ ಅಲ್ಲಿ ನಮ್ಮ ಆ ಪಾದ ಸ್ಪರ್ಶ ಆದ್ರೇನೆ ಅಥವಾ ಆ ಒಂದು ಜಾಗಕ್ಕೆ ಹೋದ್ರೇನೆ ಸಾಕು ನೋಡಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಮ್ಮ ಲೋಕೋತ್ತರ ಭಾವಗಳು ತತ್ಕ್ಷಣ ಜಾಗೃತ ಆಗುತ್ತೆ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರ ಮನಸ್ಸಲ್ಲೂ ಸಹ ನಾವೆಲ್ಲರೂ ಸಹ ಕೃಷ್ಣನ ವಿಭಿನ್ನ ಅಂಶಗಳು ಅಲ್ವಾ. ನಮ್ಗೆ ಕೃಷ್ಣನ ಮೇಲೆ ಸಹಜ ಪ್ರೀತಿ ಇದೆ, ಆದ್ರೆ ಇವಾಗ ಮಸಕಿದೆ ಅಲ್ವಾ. ಈ ಮಾಯೆಯಿಂದ ಅದು ಆವೃತವಾಗ್ಬಿಟ್ಟಿದೆ. ಆದ್ರೆ ನಾವ್ ಯಾವಾಗ ಇಲ್ಲಿ ವೃಂದಾವನ ಮಥುರಾ ಅಂತಹ ಕ್ಷೇತ್ರಕ್ಕೆ ಹೋಗ್ತೀವೋ ಅದು ಜಾಗೃತವಾಗ್ಬಿಡತ್ತೆ ಅಲ್ವಾ. ನೋಡಿ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಕಣದಲ್ಲೂ ಸಹ ಆ ಭಗವಂತನ ಆ ಒಂದು ಸ್ಪರ್ಶ ಇದೆ. ಆ ಭಗವಂತ ಪ್ರತಿಯೊಂದು ಏನ್ ಹೇಳ್ತಾರೆ ಆ ಜಾಗದಲ್ಲಿ ಎಲ್ಲ ಅವರು ಓಡಾಡಿದ್ದಾರೆ ಅಲ್ವಾ. ನಮ್ಗೆ ಆ ಒಂದು ಸ್ಪರ್ಶನೇ ಸಾಕು ನಮ್ಗೆ ಆ ಭಗವಂತನ ಜೊತೆ ಸಂಪರ್ಕದಲ್ಲಿ ಇದ್ದೀವಿ ಅಂತ ಅನ್ಲಿಕ್ಕೆ ಅಲ್ವಾ. ಮತ್ತೆ ಇಲ್ಲಿ ಇನ್ನ ಏನನ್ನ ಹೇಳ್ತಾ ಇದ್ದಾರೆ?
ಅಕಸ್ಮಾತ್ ನಾವೇನಾದ್ರೂ ಮಥುರಾದಿಗೆಲ್ಲ ಹೋದ್ರೆ ನೀವು ನೋಡಿರ್ಬೋದು, ಅಲ್ಲಿ ಎಷ್ಟೊಂದು ಟೀ ಶರ್ಟ್ಸ್ ಮೇಲೆ ಐ ಲಾಸ್ಟ್ ಮೈ ಹಾರ್ಟ್ ಇನ್ ವೃಂದಾವನ್ ಅಂತ ಬರ್ಕೊಂಡಿರ್ತಾರೆ. ವೃಂದಾವನಕ್ಕೆ ಹೋದವ್ರು ಎಷ್ಟೊಂದ್ ಜನ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಅವರು ಬರದೇ ಇಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಅಷ್ಟು ನೋಡಿ ಅವ್ರದಲ್ಲಿ ಜಾಗೃತ ಆಗ್ಬಿಡುತ್ತೆ. ನಮ್ಗೆ ನಾವಷ್ಟು ಇದಾಗಿಲ್ಲ, ಆಕ್ಚುಲಿ ಅಷ್ಟು ಏನೋ ಅದೃಷ್ಟವಂತರಲ್ಲ, ನಾವ್ ಹೋಗಿ ವಾಪಸ್ಸು ಬಂದ್ವಿ ಅಲ್ವಾ. ಆದ್ರೆ ಎಷ್ಟೊಂದು ಜನ ಅವರು ಮನೆ ಮಂಟ ವಾಪಸ್ ಎಲ್ಲ ಬರಕ್ಕೆ ಮನ್ಸಿಲ್ಲ ಮಾಡ್ಕೊಂಡು ಅಂದ್ರು ಮಾತಾಜಿ. ಅಲ್ಲಿ ವಾಪಸ್ ಹೋಗಿ ಅಲ್ಲೇ ಉಳ್ಕೊಂಡ್ಬಿಡ್ತಾರೆ. ಆಕ್ಚುಲಿ ಅಲ್ಲೇನೆ ಅವರು ಜೀವನವನ್ನ ನಡೆಸ್ತಾರೆ. ಈಗ ಉಳಿದಿರುವಂತ ಜೀವನವನ್ನಾದ್ರೂ ನಾವು ಆ ಮಥುರೆಯಲ್ಲಿ ನಾವು ಅಥವಾ ವೃಂದಾವನದಲ್ಲಿ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದನ್ನ ನಮ್ಗೆ ಇಲ್ಲಿ ಹೇಳ್ತಾರೆ ನೋಡಿ, ಯಾರೇ ಆಗ್ಲಿ ಈ ಸ್ಥಳಕ್ಕೆ ಹೋಗುವ ಯಾರೇ ಆಗ್ಲಿ ಈ ಐಹಿಕ ಜಗತ್ತಿಗೆ ಮರಳಲು ಇಷ್ಟಪಡುವುದಿಲ್ಲ ಅಂತ ಹೇಳ್ತಾರೆ ನೋಡಿ. ಅದು ಆಧ್ಯಾತ್ಮಿಕ ಜಗತ್ತಾಗ್ಬಿಡುತ್ತೆ ನಮ್ಗೆ. ಈ 84 ಚದುರ ಮೈಲಿಗಳು ಏನಿದೆಯೋ ಅದು ಆಧ್ಯಾತ್ಮಿಕ ಜಗತ್ತು. ಯಾಕಂದ್ರೆ ನಮ್ಗೆ ಏನನ್ನ ಹೇಳ್ತಾರೆ ಅಂದ್ರೆ ಅದು ಗೋಲೋಕ ವೃಂದಾವನ ನೇರವಾಗಿ ಇಲ್ಲಿಗೆ ಬಂದಿದೆ ಅಂತ ಹೇಳ್ತಾರೆ. ನೇರವಾಗಿ ಭಗವಂತ ಬಂದಾಗ ಅವನು ತನ್ನೆಲ್ಲ ಎಂಟೂರೇಜ್ ಅಂತ ಏನ್ ಹೇಳ್ತಾರೋ, ಅವನ ಪ್ಯಾರಾಫರ್ನೇಲಿಯಾ ಅಂತ ಏನ್ ಹೇಳ್ತಾರೋ ಆ ಎಲ್ಲವನ್ನ ಅವ್ರು ತಗೊಂಡ್ ಬರ್ತಾರೆ ಅವರು. ಸೊ ಅಂದ್ರೆ ಅದು ನೇರವಾಗಿ ಅದು ಗೋಲೋಕ ವೃಂದಾವನದಿಂದ ಅದು ಬಂದಿರೋದು ಅಂತ ಹೇಳ್ಬಿಟ್ಟು ಈ ಒಂದು 84 ಚದುರ ಮೈಲಿ ಏನಿದೆ ಪ್ರದೇಶ ಅದ್ರ ಬಗ್ಗೆ ವಿವರಣೆಯನ್ನ ಕೊಡ್ತಾರೆ. ಹರೇ ಕೃಷ್ಣ. ಮತ್ತೆ ಇದನ್ನ ಓದಿ ಯಾರಾದ್ರೂ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಭಕ್ತಿ ಸೇವೆಯನ್ನು ಕುರಿತಂತೆ ಈ ಗ್ರಂಥದಲ್ಲಿ ಬರುವ ಮಾತುಗಳನ್ನು ಗಮನಿಸಿದಾಗ ಸೇವೆಯ ಫಲಗಳ ವಿಚಾರದಲ್ಲಿ ಉತ್ಪ್ರೇಕ್ಷೆ ಇದೆ ಎಂದು ಒಮ್ಮೊಮ್ಮೆ ತೋರಬಹುದು. ಆದರೆ ಈ ವರ್ಣನೆಗಳಲ್ಲಿ ಅತ್ಯುಕ್ತಿ ಇಲ್ಲ. ಸತ್ಸಂಗದಿಂದ ತಕ್ಷಣವೇ ಫಲಗಳಿಸಿದ ಭಕ್ತರಿದ್ದರು ಎಂಬುದನ್ನು ಆ ಪೌರುಷ ಧರ್ಮ ಗ್ರಂಥಗಳು ತಿಳಿಸಿಕೊಡುತ್ತವೆ. ಆದರೆ ಸತ್ಫಲಗಳನ್ನು ಸಾಧಿಸುವುದು ಎಲ್ಲರಿಗೂ ಸಾಧ್ಯವಾಗದಿರಬಹುದು. ಉದಾಹರಣೆಗೆ ಭಗವಂತನ ಆಲಯದಲ್ಲಿ ಹರಡಿದ ಧೂಪದ ಕಂಪನ್ನು ಅಘ್ರಾಣಿಸಿದ ತಕ್ಷಣ ಕುಮಾರರು ಭಕ್ತರಾದರು. ಬಿಲ್ವಮಂಗಲ ಠಾಕೂರರು ಕೃಷ್ಣನನ್ನು ಕುರಿತಂತೆ ಕೇಳಿದೊಡನೆಯೇ ಮನೋಹರೆಯಾಗಿದ್ದ ಶ್ರೀ ಸಂಗಾತಿಯನ್ನು ಕರೆದು ಆ ಮಥುರಾ ವೃಂದಾವನಗಳತ್ತ ಹೊರಟರು. ಎಲ್ಲ ಶ್ರೇಷ್ಠ ವೈಷ್ಣವರೇ ಆದರು. ಆದ್ದರಿಂದ ಭಕ್ತಿ ಸೇವಾ ಫಲಗಳನ್ನು ಕುರಿತಂತೆ ಇಲ್ಲಿ ಬರುವ ಹೇಳಿಕೆಗಳಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಅವು ಸತ್ತ ಕಥೆಗಳು ಅಲ್ಲ, ಅವು ವಾಸ್ತವಾಂಶಗಳು. ಆದರೆ ಈ ಮಾತುಗಳನ್ನು ಕೆಲವು ಭಕ್ತರ ಮಟ್ಟಿಗೆ ಬಿಟ್ಟರೇ ಹೊರತು ಸಾಮಾನ್ಯವಾಗಿ ಎಲ್ಲರಿಗೂ ಅನ್ವಯವಾಗುವುದಿಲ್ಲ. ಫಲವನ್ನು ಕುರಿತು ಹೇಳಲಾಗಿರುವ ಮಾತುಗಳನ್ನು ಉತ್ಪ್ರೇಕ್ಷೆಗಳೆಂದೇ ಬಗೆದರೂ ಕೂಡ ಸಕಲ ಯಶೋಧ ಸೌಂದರ್ಯಕ್ಕಿಂತ ಸೌಂದರ್ಯದತ್ತ ನಮ್ಮ ಗಮನ ಹರಿಯಲೆಂದು ಹರಿಯಲೆಂಬ ದೃಷ್ಟಿಯಿಂದ ಅವುಗಳನ್ನು ಯಥಾರೂಪದಲ್ಲೇ ಸ್ವೀಕರಿಸಬೇಕು. ಪ್ರಜ್ಞೆಗಳನ್ನು ಈಗಾಗಲೇ ಸಾಧಿಸುವಂತವರಿಗೆ ಇಲ್ಲಿ ಮೀಸಲಾದ ಫಲಗಳು ಅಪರೂಪದೇನು. ಹರೇ ಕೃಷ್ಣ. ಮಾತಾಜಿ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ದು ಕೇಳಿಸ್ತಾ ಇದೆ, ಅವ್ರದ್ದು ಕೇಳಿಸ್ಲಿಲ್ಲ. ಅವ್ರದ್ದು ಸರಿ ಅದೇ ಮಾತಾಡಿದ ಒಂಥರ ಅಸ್ಪಷ್ಟ ಮತ್ತು ನಂದೇನಾದ್ರೂ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿ ನೋಡಿ ತುಂಬಾ ಸುಂದರವಾಗಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ಇಷ್ಟೆಲ್ಲ ನಮ್ಗೆ ಎಷ್ಟು ಉತ್ಪ್ರೇಕ್ಷೆ ಅನಿಸ್ತಿದೆ ಅಲ್ವಾ. ಇದೇನಪ್ಪ ಭಕ್ತಿ ಅಂತಂದ್ರೆ ಹೀಗೇನಾ, ಅವರು ಹೃದಯವನ್ನೇ ಕೊಟ್ಬಿಡ್ತಾರ. ಆ ಒಂದು ಜಾಗಕ್ಕೆ ಹೋಗಿ ನಿಂತಿದ ತಕ್ಷಣನೇ ನಮ್ಗೆ ಆ ಒಂದು ಏನು ನಮ್ಗೆ ಆ ಒಂದು ಅಲೌಕಿಕವಾದಂತಹ ಒಂದು ಅನುಭವ ಬಂದ್ಬಿಡುತ್ತಾ, ನಾವು ಸಹ ಭಕ್ತಿ ಮಾಡ್ಬೇಕು ಅಂತ ಅನಿಸ್ಬಿಡುತ್ತಾ ಅಂತಂದ್ರೆ ಇದನ್ನೆಲ್ಲ ಕೇಳಿದಾಗ ನಮ್ಗೆ ಉತ್ಪ್ರೇಕ್ಷೆ ಅಂತ ನಮ್ಗೆ ಅನಿಸ್ಬೋದು. ಆದ್ರೆ ಇದು ಉತ್ಪ್ರೇಕ್ಷೆ ಅಲ್ಲ, ಇದು ನಿಜ ಅಂತ ಹೇಳಿ ನಮ್ಗೆ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ. ಇಲ್ಲಿ ಯಾರ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ? ಚತುಷ್ಕುಮಾರರು ಅಲ್ವಾ. ಚತುಷ್ಕುಮಾರರು ಅವರು ಫಸ್ಟ್ ಅವರು ಏನು ಆ ಬ್ರಹ್ಮಜ್ಞಾನಿಗಳಾಗಿದ್ರು. ಅವರು ಆ ಬ್ರಹ್ಮನನ್ನ ಮಾತ್ರ ಅವರು ನಂಬ್ತಾ ಇದ್ರು. ಅವರು ಅಂದ್ರೆ ಈ ಪರಮಸತ್ಯನಿಗೆ ಒಂದು ರೂಪ ಇದೆ ಅಂತ ಅವರು ಒಪ್ತಾ ಇರ್ಲಿಲ್ಲ ಅವರು ಅಲ್ವಾ. ಆದ್ರೆ ಯಾವಾಗ ಅವರು ಆ ವಿಷ್ಣುವಿನ ಸನ್ನಿಧಿಗೆ ಬಂದಾಗ ಅವರ ಪಾದ ಕಮಲದಲ್ಲಿ ಇದ್ದಂತಹ ಆ ಒಂದು ಏನು ತುಳಸಿಯ ಒಂದು ಮಕರಂದವನ್ನ ಅವರು ಅದರ ಒಂದು ಏನ್ ಹೇಳ್ತಾರೆ ಅದ್ರ ವಾಸನೆಯನ್ನ ಅವ್ರು ಗ್ರಾಣಿಸಿದ ಮೇಲೆ ನೋಡಿ, ಜಸ್ಟ್ ತುಳಸಿ ವಾಸನೆನ ಅವ್ರು ತಗೊಂಡಿದ ತಕ್ಷಣನೇ ಅವರು ಭಕ್ತರಾಗ್ಬಿಡ್ತಾರೆ. ಅವರು ಆ ನಿರಾಕಾರವಾದಿಗಳಾಗಿರುವಂತಹ ಆ ಚತುಷ್ಕುಮಾರರು ಆ ಒಂದು ತುಳಸಿಯನ್ನ ಆಘ್ರಾಣಿಸಿದ ಮೇಲೆ ಅವರು ಭಕ್ತರಾಗ್ಬಿಡ್ತಾರೆ. ಅಂದ್ರೆ ನೋಡಿ ತತ್ಕ್ಷಣ ಆಗ್ತಾರೆ ಅವರು. ಇದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ. ಅಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇದಾರೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ. ಬಿಲ್ವಮಂಗಲ ಠಾಕೂರ್ ಬಗ್ಗೆ ಹೇಳ್ತಾ ಇದಾರೆ. ಬಿಲ್ವಮಂಗಲ ಠಾಕೂರ್ ಅವರು ವೇಶ್ಯನ್ನ ಅವರು ಮೀಟ್ ಮಾಡ್ಲಿಕ್ಕೆ ಅವರು ರಾತ್ರಿ ಅವರು ನದಿಯನ್ನ ಅವರು ದಾಟೋದಿಕ್ಕೆ ಒಂದು ಹೆಣವನ್ನ ಉಪಯೋಗಿಸ್ತಾರೆ. ಮತ್ತೆ ಆ ಸ್ತ್ರೀಯನ್ನ ಭೇಟಿ ಮಾಡ್ಬೇಕು ಅಂತ ಅವ್ರ ಮನೆಯ ಕಾಂಪೌಂಡ್ ಅನ್ನ ಅವರು ದಾಟ್ಲಿಕ್ಕೆ ಒಂದು ಹಗ್ಗವನ್ನ ಹಾವಿನ ತರ ಅವ್ರು ಉಪಯೋಗಿಸ್ತಾರೆ. ಕೊನೆಗೆ ಆ ಸ್ತ್ರೀ ಅವಳೇನು ಹೇಳ್ತಾಳೆ, ನೀನು ಎಷ್ಟು ಕಷ್ಟಪಟ್ಟು ಬಂದಿಯಲ್ಲ,
ಈ ಕಷ್ಟವನ್ನ ನೀನು ಕೃಷ್ಣನಿಗೋಸ್ಕರ ನೀನು ತಗೊಂಡಿದ್ರೆ ನೀನು ನಿನ್ನ ಜೀವನವೇ ಉದ್ಧಾರ ಆಗ್ಬಿಡ್ತು ಅಂತ ಒಂದೇ ಒಂದು ಮಾತು ಹೇಳೋದವಳು ಅಷ್ಟೇನೆ. ತತ್ಕ್ಷಣನೇ ಅವನು ಭಕ್ತನಾಗ್ಬಿಡ್ತಾನೆ, ಅವನು ವೃಂದಾವನದ ಕಡೆಗೆ ಅವನು ಹೆಜ್ಜೆ ಹಾಕ್ಬಿಡ್ತಾನೆ. ಅಂದ್ರೆ ಇದೆಲ್ಲನೂ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರೆ ಇದು ಉತ್ಪ್ರೇಕ್ಷೆ ಅಲ್ಲ. ಮೇ ಬಿ ಸಾಮಾನ್ಯ ಜನಗಳಿಗೆ ಇಂತಹ ಒಂದು ಬದಲಾವಣೆ ಆಗ್ದಲೇ ಇರಬಹುದು, ಆದ್ರೆ ಇದು ನಾವು ಭಕ್ತರ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದಾರೆ. ಇದು ಸಾಧ್ಯ, ನಮ್ಮಲ್ಲಿರುವಂತಹ ಆ ಕೃಷ್ಣ ಪ್ರೇಮ ಏನಿದೆ ಅದು ಜಾಗೃತವಾಗುತ್ತೆ ಅದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಇಲ್ಲಿ. ಅದು ದಿಟ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾ ಇದಾರೆ. ಹರೇ ಕೃಷ್ಣ. ಇಲ್ಲಿ ವರ್ಣಾಶ್ರಮ ಓದ್ಲ ಮತ್ತೆ ಬೇಗ ವರ್ಣಾಶ್ರಮದ ವ್ಯವಸ್ಥೆಯ ತತ್ವಗಳನ್ನು ಪಾಲಿಸುವುದರಿಂದ ಭಕ್ತಿ ಸೇವೆಯನ್ನು ಮಾಡುವುದರಿಂದ ಬರುವ ಸಿದ್ಧಿಯ ಹಂತಕ್ಕೆ ವ್ಯಕ್ತಿಯು ಕ್ರಮೇಣ ಮುನ್ನಡೆಯಬಹುದೆಂದು ಕೆಲವು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಆದರೆ ಬಹುಮಾನ್ಯರಾದ ಪ್ರಮಾಣಭೂತರು ಈ ವಾದವನ್ನು ಒಪ್ಪುವುದಿಲ್ಲ. ಭಕ್ತಿ ಸೇವಾ ಪ್ರತಿಕೆಯನ್ನು ಕ್ರಮಾಗತವಾಗಿ ವರ್ಧಿಸಿಕೊಳ್ಳಬಹುದೆಂದು ವಿಚಾರವನ್ನು ಚೈತನ್ಯ ಮಹಾಪ್ರಭುಗಳು ಕೂಡ ಖಂಡಿಸಿದ್ದಾರೆ. ರಾಮಾನಂದರಾಯರ ಜೊತೆಗೆ ಚೈತನ್ಯರು ನಡೆಸಿದ ಚರ್ಚೆಯಲ್ಲಿ ಈ ಅಂಶವು ವ್ಯಕ್ತವಾಗಿದೆ. ವರ್ಣಾಶ್ರಮದ ಧರ್ಮದ ಪ್ರಾಮುಖ್ಯವನ್ನು ಕುರಿತು ರಮಾನಂದರಾಯರು ಪ್ರಸ್ತಾವಿಸಿದಾಗ ಚೈತನ್ಯರು ಈ ಕಲ್ಪನೆಯನ್ನು ನಿರಾಕರಿಸಿದರು. ವರ್ಣ ಹಾಗೂ ಆಶ್ರಮ ವ್ಯವಸ್ಥೆಯನ್ನು ಅನುಸರಿಸಿ ಮುನ್ನಡೆಯುವುದು ಕೇವಲ ಬಾಹ್ಯಾಚರಣೆಯಾಗುತ್ತದೆ ಎಂಬುದನ್ನು ಚೈತನ್ಯರು ಪ್ರತಿಪಾದನೆಯಾಗಿತ್ತು. ವರ್ಣಾಶ್ರಮದ ಧರ್ಮವನ್ನು ಮೀರಿದ ತತ್ವ ಹೊಂದಿದೆ. ವ್ಯಕ್ತಿಯು ಉನ್ನತಿ ಪಡೆಯಲು ಬೇರೆಲ್ಲ ತತ್ವಗಳನ್ನು ತ್ಯಜಿಸಿ ಕೃಷ್ಣ ಪ್ರಜ್ಞೆಯ ಮಾರ್ಗವೊಂದನ್ನೇ ಹಿಡಿಯಬೇಕೆಂದು ಭಗವದ್ಗೀತೆಯಲ್ಲಿ ಕೂಡ ಪ್ರಭು ಹೇಳಿದ್ದಾನೆ. ಅದು ಅತ್ಯುನ್ನತ ಸಿದ್ಧಿಯ ಸೋಪಾನಕ್ಕೇರುವಲ್ಲಿ ವ್ಯಕ್ತಿಗೆ ನೆರವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ವಾ, ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದಾರೆ, ಯೂಶಲಿ ಇವಾಗ ಈ ಧಾರ್ಮಿಕ ಜನರು ಏನೇ ಹೇಳ್ತಾರೆ, ನೀವು ನಿಮ್ಮ ವರ್ಣಾಶ್ರಮ ಧರ್ಮವನ್ನ ನೀವು ಪಾಲಿಸಿ, ಆಗ ನೀವು ಭಕ್ತಿಯ ಒಂದು ಮಾರ್ಗಕ್ಕೆ ಬರ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಏನನ್ನ ಅರ್ಥ ಮಾಡಿಸ್ತಿದ್ದಾರೆ ಚೈತನ್ಯ ಮಹಾಪ್ರಭುಗಳು ಮತ್ತು ರಾಮಾನಂದರಾಯ. ಚೈತನ್ಯ ಮಹಾಪ್ರಭುಗಳು ಯಾರು? ಕೃಷ್ಣನ ಅವತಾರ. ಕೃಷ್ಣನೇ ಅವರು, ಬೇರೆ ಯಾರು ಅಲ್ಲ. ಕೃಷ್ಣ ಅವತಾರ ಅಲ್ಲ, ಕೃಷ್ಣನೇ. ಚೈತನ್ಯ ಮಹಾಪ್ರಭುಗಳು ಬೇರೆ ಯಾರು ಅಲ್ಲ, ಕೃಷ್ಣ ಅವರು ಶ್ರೀಮತಿ ರಾಧಾರಾಣಿಯ ಒಂದು ಮನೋಭಾವದಲ್ಲಿ ಮತ್ತೆ ಅವರ ಒಂದು ಬಣ್ಣದಲ್ಲಿ ಅವರು ಬಂದಿದ್ದಾರೆ. ಅವರು ಸ್ವತಃ ಕೃಷ್ಣನೇ ಅವರು. ಮತ್ತೆ ರಾಮಾನಂದರಾಯ ಯಾರು ಅಂತಂದ್ರೆ ಅವರು ಅರ್ಜುನ. ಅವರು ಹಿಂದೆ ದ್ವಾಪರ ಯುಗದಲ್ಲಿ ಅರ್ಜುನನಾಗಿ ಬಂದಿರಲ್ಲ, ಅವರು ರಾಯರಾಗಿ ಬಂದಿರ್ತಾರೆ. ಸೊ ರಾಮಾನಂದ ರಾಯರನ್ನ ಭೇಟಿ ಮಾಡಿದಾಗ ಸೊ ಚೈತನ್ಯ ಮಹಾಪ್ರಭುಗಳು ಮತ್ತೆ ರಾಮಾನಂದ ರಾಯರು ಅವ್ರ ಮಧ್ಯೆ ಮಾತುಕತೆ ನಡೆಯುತ್ತೆ. ಅಂದ್ರೆ ಯಾವುದು ಒಂದು ಪರಿಪೂರ್ಣ ಹಂತ ಅಂತ ಹೇಳ್ಬಿಟ್ಟು ಮಾತುಕತೆ ನಡೆದಾಗ ರಾಮಾನಂದ ರಾಯರವರು ನೋಡಿ ವರ್ಣಾಶ್ರಮದ ಬಗ್ಗೆ ಹೇಳ್ತಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಒಪ್ಕೊಳೋದಿಲ್ಲ. ಯಾಕಂದ್ರೆ ವರ್ಣಾಶ್ರಮ ಅನ್ನೋದು ಬರೀ ಒಂದು ಬಾಹ್ಯ ಒಂದು ಕಾರ್ಯಾಚರಣೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಅವರು. ಮತ್ತೆ ನಮ್ಗೆ ಈ ಧಾರ್ಮಿಕತೆಯಲ್ಲಿ ಇರೋರು ಏನು ಹೇಳ್ತಾರೆ, ನಾವು ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ರೆ ನಾವು ಕ್ರಮೇಣ ಭಕ್ತಿಗೆ ಬರ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಇಲ್ಲಿ ಏನನ್ನ ಹೇಳ್ಕೊಟ್ಟಿದ್ದಾರೆ, ನಮ್ಗೆ ನಾವು ಆತರ ಹಂತವಾಗಿ ನಾವು ಆ ಭಕ್ತಿಯನ್ನ ಮುಟ್ಟೋದೇನ್ ಬೇಕಾಗಿಲ್ಲ. ಭಕ್ತಿಯ ನೇರವಾಗಿ ನಾವು ಭಕ್ತಿಯ ಮಾರ್ಗಕ್ಕೆ ನಾವು ಹೋಗ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಗೆ ಎಕ್ಸಾಂಪಲ್ ಏನನ್ನ ಕೊಟ್ರು, ಈಗ ನಾವು ನಮ್ಮ ಮನೆ 10ನೇ ಫ್ಲೋರ್ ಅಲ್ಲಿ ಇದ್ರೆ ನನ್ನ ಮೆಟ್ಟಿಲನ್ನು ಸಹ ನಾನು ಉಪಯೋಗಿಸ್ಕೊಂಡು ಹೋಗ್ಬೋದು, ನಾನು 10ನೇ ಫ್ಲೋರ್ ಅಲ್ಲಿ ಇರುವಂತ ಮನೆಗೆ ರೀಚ್ ಆಗ್ಬೇಕಂದ್ರೆ. ಆದ್ರೆ ಅದೇ ತರ ಇವಾಗ 10ನೇ ಫ್ಲೋರ್ ಅಲ್ಲಿ ಭಕ್ತಿ ಇದೆ ಅಂತ ಅನ್ಕೊಂಡ್ರೆ ನಮ್ಗೆ ಇವಾಗ ಕರ್ಮಯೋಗ, ಜ್ಞಾನ ಯೋಗ, ಅಷ್ಟಾಂಗ ಯೋಗ ಅದನ್ನೆಲ್ಲ ಮಾಡಿ ಭಕ್ತಿ ಯೋಗಕ್ಕೆ ಬರ್ಬೇಕು. ಅದು ಕ್ರಮೇಣವಾಗಿ ನಾವು ಭಕ್ತಿ ಯೋಗಕ್ಕೆ ಬರೋದು, ಅದನ್ನೇ ಮಾಡೋದ್ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಇವಾಗ ನೇರವಾಗಿ ಶೀಘ್ರವಾಗಿ ಸುಲಭವಾಗಿ ನಾವು ಆ ಭಕ್ತಿ ಯೋಗಕ್ಕೆ ನಾವು ಹೋಗ್ಬೋದು. ಇದೇ ಜನ್ಮದಲ್ಲಿ ಈಗ್ಲೇ ನಾವು ಹೋಗ್ಬೋದು ಅಂತ ನಮ್ಗೆ ಅರ್ಥ ಮಾಡಿಸಿರೋದು ಅಲ್ವಾ. ಅದನ್ನ ನಮ್ಗೆ ಮೆಟ್ಲಿಗೆ ಹೋರಿಸಿದರೆ ಹಂತವಾಗಿ ನಾವು ಭಕ್ತಿಯನ್ನ ಮಾಡೋದನ್ನ. ಮತ್ತೆ ನಮ್ಗೆ ಡೈರೆಕ್ಟ್ ಆಗಿ ನಾವು ಭಕ್ತಿಯನ್ನ ಮಾಡೋದಿಕ್ಕೆ ಲಿಫ್ಟ್ಗೆ ಹೋಲಿಸಿದ್ದಾರೆ ಅಲ್ವಾ. ಬುದ್ಧಿವಂತರಾದವ್ರು ಏನ್ ಮಾಡ್ತಾರೆ, ಲಿಫ್ಟ್ ಅನ್ನ ಉಪಯೋಗಿಸ್ತಾರೋ ಅಥವಾ ಮೆಟ್ಟಿಲನ್ನ ಉಪಯೋಗಿಸ್ತಾರ? ಅವ್ರ 10ನೇ ಫ್ಲೋರ್ ಅಲ್ಲಿ ಮನೆ ಇದೆ ಅಂತಂದ್ರೆ ಯೂಸ್ ಮಾಡ್ತಾರೆ ಅಲ್ವಾ. ನಾವು ನೇರವಾಗಿ ಹೋಗ್ಬೋದು ಲಿಫ್ಟ್ ಅಲ್ಲಿ, ನಮ್ಗೆ ಏನು ಶ್ರಮ ಇಲ್ಲ. ಅದೇ ತರ ಭಕ್ತಿಯನ್ನ ನಾವು ನೇರವಾಗಿ ನಾವು ಭಕ್ತಿ ಮಾರ್ಗಕ್ಕೆ ಬಂದ್ಬಿಡ್ಬೋದು. ಇಲ್ಲಪ್ಪ ನಾನು ಫಸ್ಟ್ ವರ್ಣಾಶ್ರಮ ಧರ್ಮ ಫಾಲೋ ಮಾಡ್ತೀನಿ, ಆಮೇಲೆ ಕರ್ಮಯೋಗ, ಆಮೇಲೆ ಜ್ಞಾನ ಯೋಗ, ಅಷ್ಟಾಂಗ ಯೋಗ, ಆತರ ಏನು ಬೇಕಾಗಿಲ್ಲ. ನಾವು ಅದು ಒಂದು ಮಾರ್ಗ ಇದೆ, ಇಲ್ಲ ಅನ್ನಲ್ಲ. ಆದ್ರೆ ನಮ್ಗೆ ಇಲ್ಲಿ ಸುಲಭ ಮಾರ್ಗ ಕೊಟ್ಟಿದ್ರೆ ನಮ್ಗೆ ಅಷ್ಟು ಆಯಸ್ಸೇ ಇಲ್ಲ ಅಲ್ವಾ. ಇರೋದೇ ಒಂದಿಷ್ಟು 50 ವರ್ಷ, ಅಷ್ಟರಲ್ಲಿ ನಾವು ಭಕ್ತಿ ಮಾರ್ಗದಲ್ಲಿ ನಾವು ಬಂದ್ಬಿಟ್ಟು ನೇರವಾಗಿ ನಾವು ಭಕ್ತಿಯನ್ನ ನಾವು ಮಾಡ್ಬೋದು, ಭಗವಂತನ ಬಳಿಗೆ ನಾವು ಹೋಗ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ವರ್ಣಾಶ್ರಮ ಧರ್ಮದಿಂದ ನಾವು ಭಕ್ತಿಗೆ ಏನ್ ಬರೋದು ಬೇಕಾಗಿಲ್ಲ, ನಾವು ನೇರವಾಗಿ ನಾವು ಭಕ್ತಿಗೆ ನಾವು ಬರಬಹುದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಪ್ರಜ್ಞೆಯನ್ನ ನಾವು ಅನುಸರಿಸ್ಬೇಕು. ಯಾಕಂದ್ರೆ ಕೃಷ್ಣನೇ ಹೇಳಿದರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ಬಿಟ್ಟು ಕೃಷ್ಣ
ಅವರು ಭಗವದ್ಗೀತೆಯಲ್ಲಿ ಸ್ವತಃ ಅವರೇ ಹೇಳಿದ್ದಾರೆ 66ನೇ ಶ್ಲೋಕ 18ನೇ ಅಧ್ಯಾಯದಲ್ಲಿ ಅಲ್ವಾ. ಸೊ ನಮ್ಗೆ ಈಗ ವರ್ಣಾಶ್ರಮ ಧರ್ಮವನ್ನ ಯಾಕೆ ಕೊಟ್ಟಿರೋದು ಅಂತಂದ್ರೆ ನಮ್ಗೆ ವೇದಗಳಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಒಂದು ರೆಗ್ಯುಲೇಟೆಡ್ ಪಾತ್ ಅಲ್ವಾ. ಇವಾಗ ನೋಡಿ, ಒಬ್ಬರಿಗೆ ಏನು ಸ್ತ್ರೀ ಸಂಘ ಮಾಡ್ಬೇಕು ಅಂತ ಇರುತ್ತೆ. ಸ್ತ್ರೀ ಸಂಘ ಮಾಡಿದ್ರೆ ಅದು ಪಾಪ ಕೊಡುತ್ತೆ. ಆದ್ರೆ ನೀನು ಮದ್ವೆ ಮಾಡ್ಕೊಂಡು ಸ್ತ್ರೀ ಸಂಘ ಮಾಡು ಅಂದ್ರೆ ಅಲ್ಲಿ ಪಾಪ ಇಲ್ಲ ಅಲ್ವಾ. ಅದು ಒಂದು ನಮ್ಗೆ ಧರ್ಮಯುತವಾಗಿ ನಡೀತಾ ಇರುವಂತದ್ದು. ಅದಕ್ಕೋಸ್ಕರ ನಮ್ಗೆ ಇದನ್ನೆಲ್ಲ ಅವರು ಕೊಟ್ಟಿದ್ದಾರೆ ಈ ವೇದಗಳಲ್ಲಿ. ಈಗ ನಮ್ಗೆ ಭಕ್ತಿ ಮಾರ್ಗದಲ್ಲಿ ವೇದಗಳನ್ನ ಮೀರು ಅಂತ ಹೇಳ್ಬಿಟ್ಟೆ ಹೇಳ್ತಾ ಇರೋದು ಕೃಷ್ಣ ಅಲ್ವಾ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ ಅಂತಾನೆ ಹೇಳ್ತಾ ಇದ್ರು. ನೀನು ವೇದಗಳಲ್ಲಿ ಹೇಳಿರೋದನ್ನ ನೀನು ಮೀರಿ ನೀನು ಅದರಲ್ಲಿ 3 ಗುಣಗಳ ಬಗ್ಗೆನೇ ಹೇಳ್ತಾ ಇದ್ದಾರೆ. ನೀನು ಶುದ್ಧ ಗುಣಕ್ಕೆ ಬಾ, ಶುದ್ಧ ಸತ್ವ ಗುಣಕ್ಕೆ ಬಾ ಅಂತಾನೆ ಅವರು ಹೇಳ್ತಾ ಇರೋದು. ಸೊ ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ, ಭಕ್ತಿ ಮಾರ್ಗಕ್ಕೆ ನಾವು ನೇರವಾಗಿ ನಾವು ಬರಬಹುದು ಅಂತ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ. ಹರೇ ಕೃಷ್ಣ ಮಾತಾಜಿ. ಓದ ಮಾತಾಜಿ. ಓದಿ ಪ್ರಭುಜಿ. ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಅಧ್ಯಾಯ 20 ಶ್ಲೋಕ 9. ಸ್ವಯಂ ಪ್ರಭುವೇ ಹೀಗೆಂದಿದ್ದಾನೆ, ನನ್ನ ಲೀಲೆಗಳಲ್ಲಿ ಹಾಗೂ ಕಾರ್ಯಗಳಲ್ಲಿ ಸ್ವಯಂ ಪ್ರೇರಿತ ಒಲವನ್ನು ಬೆಳೆಸಿಕೊಂಡಿಲ್ಲದ ಕಾಲದಲ್ಲಿ ವ್ಯಕ್ತಿಯು ವರ್ಣ ಮತ್ತು ಆಶ್ರಮಗಳು ವಿಧಿಸುವ ನಿಯಮಗಳನುಸಾರ ನಡೆಯಬೇಕು. ಬೇರೆಯ ಮಾತುಗಳಲ್ಲಿ ಹೇಳುವುದಾದರೆ ವರ್ಣಾಶ್ರಮ ಧರ್ಮ ವಿಧಿಸುವ ಕಾರ್ಯವಿಧಾನಗಳು ಆರ್ಥಿಕ ಅನುಕೂಲ, ಇಂದ್ರಿಯ ತುಷ್ಟಿ ಮತ್ತು ಮುಕ್ತಿಯ ಉದ್ದೇಶವುಳ್ಳ ಯಜ್ಞವಿಧಿಗಳೇ ಆಗಿವೆ. ಅವೆಲ್ಲವೂ ಕೃಷ್ಣ ಪ್ರಜ್ಞೆಯನ್ನು ವರ್ಧಿಸಿಕೊಂಡಿಲ್ಲದ ಜನಕ್ಕೆ ಹೇಳಲಾಗಿರುವ ಕಾರ್ಯಗಳು. ವ್ಯಕ್ತಿಯನ್ನು ಕೃಷ್ಣ ಪ್ರಜ್ಞೆಯ ಪೀಠಕ್ಕೆ ತರಲೆಂದೇ ಅಂತಹ ಕಾರ್ಯಗಳನ್ನು ಅಪೌರುಷೇಯ ಧರ್ಮಗ್ರಂಥಗಳಲ್ಲಿ ಪ್ರತಿಪಾದಿಸಲಾಗಿದೆ. ಆದರೆ ಕೃಷ್ಣನಲ್ಲಿ ಸ್ವಯಂ ಪ್ರೇರಿತ ಪ್ರೇಮವನ್ನು ಈಗಾಗಲೇ ಬೆಳೆಸಿಕೊಂಡಿರುವಾತನು ಧರ್ಮಗ್ರಂಥಗಳಲ್ಲಿ ವಿಧಿಸಲಾಗಿರುವ ಕಾರ್ಯವಿಧಾನಗಳನ್ನು ಅನುಸರಿಸಬೇಕಾಗಿದ್ದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ, ಇವಾಗ ಯಾರಾದ್ರೂ ಆ ಭಕ್ತಿಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಇವಾಗ ನಮ್ಗೆ ಎಷ್ಟೊಂದು ಕಾರ್ಯಗಳನ್ನ ನಾವು ಮಾಡ್ಬೇಕು. ಈ ನಮ್ಮ ಗ್ರಂಥದಲ್ಲಿ ಹೇಳಿರೋದು ಅದನ್ನೆಲ್ಲ ಮಾಡೋದು ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ನಾವು ಪಿತೃಗಳಿಗೆ ತರ್ಪಣ ಬಿಡ್ತೀವಿ ಅಥವಾ ಇನ್ನ ಬೇರೆ ಎಷ್ಟೊಂದು ಕರ್ಮಗಳೆಲ್ಲ ನಾವು ಮಾಡ್ಬೇಕು. ಅದೆಲ್ಲ ಮಾಡೋದ್ ಬೇಕಾಗಿಲ್ಲ. ಇವಾಗ ಯಾರಾದ್ರೂ ಒಬ್ರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಹಂಗಂತ ಇವಾಗ ನಾವು ಸಹ ಕೃಷ್ಣ ಪ್ರಜ್ಞೆಗೆ ಬಂದಿದೀವಿ, ಅದನ್ನೆಲ್ಲ ನಾವು ಬಿಟ್ಬಿಡ್ಬೋದಾ ಹಾಗಾದ್ರೆ? ನಾವು ಸಂಪೂರ್ಣ ಕೃಷ್ಣ ಪ್ರಜ್ಞೆಗೆ ನಾವಿನ್ನ ಬಂದಿಲ್ಲ ಅಲ್ವಾ. ಸೊ ನಾವು ಬಿಡೋ ಹಾಗಿಲ್ಲ. ನಾವು ಆ ಹಂತಕ್ಕೆ ಬರ್ಬೇಕು. ನಾವು ಆ ಒಂದು ಶುದ್ಧ ಸತ್ವ ಗುಣಕ್ಕೆ ಬಂದಾಗ ನಾವೆಲ್ಲ ಬಿಡ್ಬೋದು. ಆಗ ನಮ್ಗೆ ಯಾವುದೇ ಒಂದು ನಮ್ಗೆ ಲೋಪ ಅಂತ ಬರೋದಿಲ್ಲ, ಕರ್ತವ್ಯದಲ್ಲಿ ಲೋಪ ಅಂತ ಬರೋದಿಲ್ಲ ಅಲ್ವಾ. ಈಗ ಇರೋ ಹಂತದಲ್ಲಿ ನಾವು ಬಿಡೋ ಹಾಗಿಲ್ಲ ಅಲ್ವಾ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾರೆ, ಯದ್ಯದಾಚರಿತಿ ಶ್ರೇಷ್ಠ ತತ್ತ ದೇವೇತರೋ ಜನಃ ಅಲ್ವಾ. ಸಾಮಾನ್ಯ ಜನರು ಆ ಶ್ರೇಷ್ಠ ವ್ಯಕ್ತಿಗಳನ್ನೇ ಅನುಸರಿಸ್ತಾರೆ. ಶ್ರೇಷ್ಠ ವ್ಯಕ್ತಿಗಳು ಹೇಗ್ ಮಾಡ್ತಾರೋ ಅವರ ಒಂದು ಜಾಡನ್ನೇ ಅವ್ರು ಅನುಸರಿಸ್ತಾರೆ. ಅದಕ್ಕೆ ಶ್ರೇಷ್ಠ ವ್ಯಕ್ತಿಗಳು ಯಾವಾಗ್ಲೂ ಸರಿಯಾಗಿನೇ ಅವ್ರು ನಡಿಬೇಕಾಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಕೃಷ್ಣನು ಸಹ ಅವ್ರು ಏನೋ ಮಾಡೋದ್ ಬೇಕಾಗಿರ್ಲಿಲ್ಲ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ. ಆದ್ರೂ ಸಹ ಅವರು ಒಬ್ಬ ಗೃಹಸ್ಥನಾಗಿ, ಒಬ್ಬ ಏನು ತಂದೆಯಾಗಿ, ಮಗನಾಗಿ, ಗಂಡನಾಗಿ ಏನೆಲ್ಲ ಮಾಡ್ಬೇಕು ಎಲ್ಲವನ್ನ ಅವರು ಮಾಡ್ತಾರೆ ಅಲ್ವಾ. ಈವನ್ ಅವರು ಹಸ್ತಿನಾಪುರದಿಂದ ಅವರು ವಾಪಸ್ಸು ದ್ವಾರಕೆಗೆ, ಕುರುಕ್ಷೇತ್ರ ಯುದ್ಧ ಎಲ್ಲ ಆದ್ಮೇಲೆ ವಾಪಸ್ ಹೋಗ್ಬೇಕಾದ್ರೆ ಅವರು ಸಂಧ್ಯಾ ವಂದನೆಯನ್ನು ಸಹ ಮಾಡ್ತಾರೆ ಮಾರ್ಗ ಮಧ್ಯದಲ್ಲಿ. ಅಂದ್ರೆ ಅವ್ರು ಏನನ್ನೂ ಬಿಡೋದಿಲ್ಲ ಅವರು, ಯಾಕಂದ್ರೆ ಅವರನ್ನ ನೋಡ್ತಾ ಇರ್ತಾರೆ. ಅವರು ಶ್ರೇಷ್ಠ ವ್ಯಕ್ತಿ, ಜನಗಳು ಅವರನ್ನೇ ಅನುಸರಿಸೋದು, ಅವ್ರ ಮಾತುಗಳನ್ನ ಅನುಸರಿಸೋದಿಲ್ಲ. ಆ ವ್ಯಕ್ತಿ ಹೇಗೆ ನಡ್ಕೋತಾನೆ ಅದನ್ನ ನೋಡಿ ಅವ್ರು ಅನುಸರಿಸ್ಕೋತಾರೆ. ಅದಕ್ಕೇನೆ ಕೃಷ್ಣ ಅವ್ರು ಯಾವಾಗ್ಲೂ ಸಹ ನನ್ ದೇವೋತ್ತಮ ಪರಮ ಪುರುಷ, ನಾನ್ ಇದೆಲ್ಲ ಮಾಡೋದ್ ಬೇಕಾಗಿಲ್ಲ ಅಂತ ಹೇಳೋದಿಲ್ಲ ಅವರು. ಅವ್ರು ನೋಡಿ ಸಂದೀಪನಿ ಮುನಿ ಹತ್ರ ಹೋಗಿ ಅವರು 64 ವಿದ್ಯೆಗಳನ್ನ ಕಲ್ತ್ಕೋತಾರೆ. ಅವ್ರಿಗೆ ಯಾರಾದ್ರೂ ಕಲ್ಸ್ಕೊಡ್ಬೇಕಾ ವಿದ್ಯೆಗಳನ್ನ? ಇಲ್ಲ. ಆದ್ರೆ ಅವರು ಗುರುಗಳ ಮುಖಾಂತರವೇ ಕಲ್ತ್ಕೋಬೇಕಂತ ಹೇಳಿ ಅವರು ಗುರುಗಳ ಆಶ್ರಮಕ್ಕೆ ಹೋಗಿ ಅಲ್ಲಿ ಗುರುಗಳ ಸೇವೆಯನ್ನ ಮಾಡಿ, ಗುರುಪತ್ನಿಯ ಸೇವೆಯನ್ನ ಮಾಡಿ ಅವರು 64 ವಿದ್ಯೆನ ಕಲ್ತ್ಕೋತಾರೆ. ಅಂದ್ರೆ ಅವರು ನಮ್ಗೆ ತೋರಿಸ್ಕೊಡ್ತಾ ಇದಾರೆ ಹೇಗೆ ಜೀವನವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಅದಕ್ಕೇನೆ ಇಲ್ಲಿ ನಮ್ಗೆ ಏನನ್ನ ಹೇಳ್ತಿದ್ದಾರೆ, ನಮ್ಗೆ ಇವಾಗ ವೇದಗಳಲ್ಲಿ ಏನನ್ನ ಹೇಳಿದ್ದಾರೆ, ಚತುರ್ವಿಧ ಪುರುಷಾರ್ಥ. ಚತುರ್ವಿಧ ಪುರುಷಾರ್ಥ ಅಂದ್ರೆ ಯಾವ್ದು ಅಂತ ಯಾರಾದ್ರೂ ಹೇಳ್ತೀರಾ? ಚತುರ್ವಿಧ ಪುರುಷಾರ್ಥಗಳು ಯಾವ್ದು ಅಂತ? ಹರೇ ಕೃಷ್ಣ. 4 ಚತುರ್ವಿಧ ಪುರುಷಾರ್ಥ ಯಾವುದು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾವ್ದಪ್ಪ ಚತುರ್ವಿಧ ಪುರುಷಾರ್ಥ? ಕಾಮ ಅರ್ಥ ಮೋಕ್ಷ. ಹರಿ ಬೋಲ್ ಅಲ್ವಾ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅದನ್ನೇ ಇಲ್ಲಿ ಹೇಳ್ತಾರೆ, ವರ್ಣಾಶ್ರಮ ಧರ್ಮ.
ನೀವು ಬ್ರಾಹ್ಮಣನಾಗಿದ್ರೆ ಬ್ರಾಹ್ಮಣ ಧರ್ಮವನ್ನ, ಕ್ಷತ್ರಿಯನಾಗಿದ್ರೆ ಕ್ಷತ್ರಿಯ ಧರ್ಮ, ವೈಶ್ಯನಾದ್ರೆ ವೈಶ್ಯ ಧರ್ಮ, ಶೂದ್ರನಾಗಿದ್ರೆ ಶೂದ್ರ ಧರ್ಮ. ಅದೇ ತರ ನೀನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ, ಈ ಧರ್ಮಗಳನ್ನ, ಈ ಆಶ್ರಮದಲ್ಲಿ ಏನಿದ್ಯಾ ಮತ್ತೆ ಈ ವರ್ಣದಲ್ಲಿ ಇದೆಯಲ್ಲ, ಅದರ ಒಂದು ಏನೆಲ್ಲ ನೀತಿ ನಿಯಮಗಳಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡ್ತಾ ಇದ್ರೆ ನಾವು ಧರ್ಮಯುತವಾಗಿ ನಾವು ಜೀವನ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಧರ್ಮಯುತವಾಗಿ ನಾವು ಜೀವನ ಮಾಡ್ತಿದ್ದಾಗ, ನಮ್ಮ ಕರ್ತವ್ಯಗಳನ್ನ ಮಾಡ್ತಿದ್ದಾಗ ನಮ್ಗೆ ಹಣ ಸಿಗುತ್ತೆ ಅಲ್ವಾ, ನಮ್ಮ ವೃತ್ತಿಯಲ್ಲಿದ್ದಾಗ. ಆ ಹಣವನ್ನ ನಾವ್ ಏನಕ್ಕೆ ಉಪಯೋಗಿಸ್ತೀವಿ? ನಾವಿಲ್ಲಿ ಬಂದಿರೋದಾದ್ರೂ ಏನಕ್ಕೆ? ನಾವು ಈ ಭೌತಿಕ ಪ್ರಪಂಚಕ್ಕೆ ಏನಕ್ಕೆ ಬಂದ್ವಿ? ಏನಕ್ಕೆ ಬಂದಿರೋದು ನಾವಿಲ್ಲಿ ಭೌತಿಕ ಪ್ರಪಂಚಕ್ಕೆ? ಕರ್ಮ ಕಳೆಯೋದಕ್ಕೆ, ಪಾಪಗಳನ್ನ ಕಳ್ಕೊಳ್ಳೋದಕ್ಕೆ. ಇಲ್ಲ ಪ್ರಭುಜಿ, ಎಂಜಾಯ್ ಮಾಡಕ್ ಬಂದಿದ್ವಿ ಮಾತಾಜಿ. ಎಂಜಾಯ್ ಮಾಡಕ್ಕೆ. ಅದಕ್ಕೆ ನಾವು ಧರ್ಮಯುತವಾಗಿ ನಾವು ನಾವು ಹಣವನ್ನ, ಅರ್ಥವನ್ನ ಗಳಿಸಿದ್ಮೇಲೆ ನಾವ್ ಏನಕ್ಕೆ ಉಪಯೋಗಿಸ್ತಾ ಇದೀವಿ? ಕಾಮನೆಗಳು, ನಮ್ಮೆಲ್ಲ ಕಾಮನೆಗಳನ್ನ ಪೂರೈಸಕ್ಕೆ ನಾವು ಉಪಯೋಗಿಸ್ತಾ ಇದೀವಿ. ಇದು ಸರಿಯಾದ ರೀತಿಯಲ್ಲಿ ಹೇಳಿರೋದು ವೇದಗಳಲ್ಲಿ. ನೀವ್ ಬಂದಿರೋದೇ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕೆ, ನೀವ್ ಹೆಂಗಂದ್ರಂಗೆ ಎಂಜಾಯ್ ಮಾಡಂಗಿಲ್ಲ ಅಲ್ವಾ. ಯಾಕಂದ್ರೆ ನಾವ್ ಇನ್ನ ಇಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ನಾವು ಸಿಲುಕೊಂಡ್ಬಿಡ್ತೀವಿ. ಅದಕ್ಕೆ ನಮ್ಗೆ ಏನ್ ಕೊಟ್ಟಿದ್ದಾರೆ? ಧರ್ಮ, ಅರ್ಥ, ಕಾಮ ಅಲ್ವಾ. ಧರ್ಮಯುಕ್ತವಾಗಿ ನೀವು ಹಣವನ್ನ ಗಳಿಸಿ, ಅರ್ಥವನ್ನ ಗಳಿಸಿ, ನಿಮ್ಮೆಲ್ಲ ಕಾಮನೆಗಳನ್ನ ಪೂರೈಸ್ಕೊಳ್ಳಿ. ಕಾಮನೆಗಳೆಲ್ಲ ಪೂರೈಸ್ಕೊಂಡ್ಮೇಲೆ ನಿಮ್ಗೆ ಅನ್ನಿಸ್ಬೇಕು ಇದೇನು ಇಷ್ಟೇನಾ ಜೀವನ ಅಂತ. ಆ ವೈರಾಗ್ಯ ಬಂದಾಗ ನಿಮ್ಗೆ ಆ ಮೋಕ್ಷದ ಕಡೆಗೆ ನಿಮ್ಮ ಮನಸ್ಸು ಬರುತ್ತೆ ಅಲ್ವಾ. ಇದು ಚತುರ್ವಿಧ ಪುರುಷಾರ್ಥ. ಮೋಕ್ಷ ಬಂದಾಗ ನಾವು ಮತ್ತೆ ಈ ಒಂದು ದೇಹವನ್ನ ಪಡೆಯೋ ಹಾಗಿಲ್ಲ, ನಾವಲ್ಲಿ ಬ್ರಹ್ಮ ಜ್ಯೋತಿಲಿ ನಾವಲ್ಲಿ ಲೀನ ಆಗ್ತೀವಿ. ಆದ್ರೆ ನಾವ್ ಇವಾಗ ತಿಳ್ಕೊಂಡ್ರ ಹಾಗೇನೆ ಬ್ರಹ್ಮ ಜ್ಯೋತಿಲಿ ಲೀನ ಆಗೋದು, ಆ ಸಾಯುಜ್ಯ ಮುಕ್ತಿ, ಅದು ಪರಿಪೂರ್ಣ ಹಂತನ ಸಾಯುಜ್ಯ ಮುಕ್ತಿ? ಪರಿಪೂರ್ಣ, ಅದು ಮುಗಿದ್ಮೇಲೆ ಮತ್ತೆ ಇಲ್ಲಿ ಬರ್ತೀವಿ. ಅದಕ್ಕೋಸ್ಕರ ನಮ್ಗೆ ಇವಾಗ ಏನನ್ನ ಹೇಳಿದ್ದಾರೆ? ಎಲ್ಲಿಗೆ ಹೋಗ್ಬೇಕಂತ ಹೇಳಿದ್ದಾರೆ? ಗೋಲೋಕ. ಗೋಲೋಕ ವೃಂದಾವನಕ್ಕೆ ನಾವು ಹೋಗ್ಬೇಕು, ಅಥವಾ ವೈಕುಂಠ ಅಥವಾ ಗೋಲೋಕ ವೃಂದಾವನಕ್ಕೆ ನಾವು ಹೋಗ್ಬೇಕು. ಅದು ನಮ್ಮ ಗುರಿಯಾಗಿರ್ಬೇಕು ಅಲ್ವಾ. ಗೋಲೋಕ ವೃಂದಾವನಕ್ಕೆ ಹೋಗೋದು ನಮ್ಮ ಗುರಿಯಾಗಿರ್ಬೇಕು. ಸೊ ಅದಕ್ಕೋಸ್ಕರ ಪಂಚಮ ಪುರುಷಾರ್ಥ ಅಂತ ಇದೆ. ಪಂಚಮ ಪುರುಷಾರ್ಥ ಅಂದ್ರೆ ಏನು? ಯಾವ್ದದು? ಚತುರ್ವಿಧ ಪುರುಷಾರ್ಥ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ನಮ್ಮ ವೇದಗಳು ಇಷ್ಟಕ್ಕೆ ನಿಲ್ಸೋದು. ಈ 5ನೇದು ಹೇಳಿದೆ, ಆದ್ರೆ ಅದು ನೇರವಾಗಿ ಹೇಳಿಲ್ಲ. ಅದಕ್ಕೆ ಭಾಗವತದಲ್ಲಿ ಅದು ನೇರವಾಗಿ ಹೇಳಿರೋದು. ಸೊ 5ನೇದು ಯಾವುದು? ಪಂಚಮ ಪುರುಷಾರ್ಥ ಯಾವುದು? ಭಕ್ತಿ ಸೇವಾ ಮಾತಾಜಿ. ಕೃಷ್ಣ ಪ್ರೇಮ ಪಡೆಯೋದು, ಭಕ್ತಿ ಸೇವೆ ಮಾಡಿ ಆ ಕೃಷ್ಣ ಪ್ರೇಮವನ್ನ ಪಡೆಯೋದೇ ಅದು ಪಂಚಮ ಪುರುಷಾರ್ಥ. ಅದೇನೆ ಪರಿಪೂರ್ಣವಾದದ್ದು ಅಲ್ವಾ. ಸೊ ಅದಕ್ಕೆ ನೋಡಿ, ಮೋಕ್ಷ ಬಂದ್ರು ಅದು ಏನಾಗುತ್ತೆ? ಹೌದು, ನಾವು ಆಧ್ಯಾತ್ಮಿಕ ಲೋಕದಲ್ಲೇ ಇದೀವಿ, ಆದ್ರೆ ಆ ಬ್ರಹ್ಮ ಜ್ಯೋತಿಯ ಹಂತದಲ್ಲಿ ಇದೀವಿ ನಾವು. ಅದು ಪ್ರಥಮ ಮಟ್ಟದ ಸಾಕ್ಷಾತ್ಕಾರ, ಅದು ಭಗವಂತನ ಸಾಕ್ಷಾತ್ಕಾರ. ನಾವಲ್ಲಿ ಹೆಚ್ಚು ದಿನ ಇರ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಭಗವಂತನ ಸೇವಾ ಕೈಂಕರ್ಯ ಇಲ್ಲ ಅಲ್ವಾ. ಸೊ ನಾವು ಮತ್ತೆ ವಾಪಸ್ಸು ಈ ಭೌತಿಕ ಜಗತ್ತಿಗೆ ನಾವು ಬರ್ಬೇಕಾಗತ್ತೆ. ನಾನು ಎಷ್ಟೊಂದ್ಸತಿ ಹೇಳಿರೋ ಹಾಗೇನೆ, ಆ ಜೈಲಲ್ಲಿ ಆ ಗೋಡೆ ಏನಿರುತ್ತೆ, ಎತ್ತರವಾದ ಗೋಡೆ, ಅದ್ರ ಮೇಲೆ ಕುತ್ಕೊಂಡಂಗೆ ಲೆಕ್ಕ ಅಲ್ವಾ. ಸೊ ನಾವು ಅದ್ರ ಮೇಲೆ ಕುತ್ಕೊಂಡಾಗ ನಾವು ಈ ಕಡೆ ಜೈಲಿಗೂ ಕಡೆನೂ ಹೋಗ್ಬೋದು, ಈ ಕಡೆ ಊರಿನ ಕಡೆಗೂ ಹೋಗ್ಬೋದು, ಸಿಟಿ ಕಡೆಗೂ ನಾವು ಹೋಗ್ಬೋದು. ಆದ್ರೆ ಸಿಟಿಯಲ್ಲಿ ನಮ್ಮನ್ನ ಅಲೋ ಮಾಡೋದಿಲ್ಲ, ಯಾಕಂದ್ರೆ ನಾವಲ್ಲಿ ಅಪರಾಧ ಮಾಡಿದೀವಿ. ಅದಕ್ಕೆ ನಮ್ಗಿರೋದು ಒಂದೇ ಒಂದು ದಾರಿ, ಎಲ್ಲಿಗೆ ಹೋಗ್ಬೇಕು? ಜೈಲ್ ಕಡೆಗೆ ಹೋಗ್ಬೇಕು. ಅದಕ್ಕೇನೆ ಯಾರು ಅಲ್ಲಿ ಬ್ರಹ್ಮ ಜೊತೆಗೆ ಹೋಗ್ತಾರೋ ಅವರು ಈ ಕೆಳಗಡೆಗೆನೆ ಬರ್ಬೇಕು. ಅವ್ರು ಮತ್ತೆ ಈ ಭೌತಿಕ ಪ್ರಪಂಚದಲ್ಲೇ ಅವರು ಮತ್ತೆ ಜನ್ಮವನ್ನ ಪಡಿಬೇಕಾಗತ್ತೆ ಅಲ್ವಾ. ಇಲ್ಲಿ ಭೌತಿಕ ಪ್ರಪಂಚದಲ್ಲೇ ಭಕ್ತಿಯನ್ನ ಮಾಡಿ, ಅದು ಭೂಮಿ ಮೇಲೆನೆ ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಂದ್ರೆ ಮೇಲಿನ ಲೋಕದಲ್ಲೆಲ್ಲ ನಾವು ತುಂಬಾ ಎಂಜಾಯ್ ಮಾಡ್ತಾ ಇರ್ತೀವಿ. ಕಾಮೇಚ ಅಂದ್ರೆ ಮಾತಾಜಿ, ಧರ್ಮೇಚ ಅರ್ಥೇಚ ಕಾಮೇಚ ಅಂದ್ರೆ ಮಾತಾಜಿ? ಧರ್ಮ, ಅರ್ಥ, ಕಾಮ, ಧರ್ಮ, ಅರ್ಥ, ಕಾಮನೆ ಪ್ರಭುಜಿ. ಅದೇನೇನೆ ಧರ್ಮ, ಅರ್ಥ, ಕಾಮ, ನಾತಿ ಚರಾಮಿ ಅಂತ ಏನೋ ಬರುತ್ತಲ್ವಾ. ನನಗೆ ನಾತಿ ಚರಾಮಿದು ಮೀನಿಂಗ್ ಗೊತ್ತಿಲ್ಲ. ಧರ್ಮ, ಅರ್ಥ, ಕಾಮ, ಆ 3ರಿಂದ ಆ ನಾತಿ ಚರಾಮಿ ಅಂತಂದ್ರೆ ಗೊತ್ತಿಲ್ಲ. ಶರಣ ಆಗು ಅಂತನೋ ಅಥವಾ ಏನ್ ಕೇಳ್ತಿದಾರೋ ಗೊತ್ತಿಲ್ಲ ನನಗೆ ಪ್ರಭುಜಿ. ಸೊ ಎಲ್ಲವನ್ನ ನನಗೆ ಶರಣ ಅಂದ್ರೆ ನನ್ನ ಅರ್ಪಿಸು ಅಂತ ಹೇಳ್ತಾ ಇದಾರೆ, ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ನಾವು ಯೂಶಲಿ ಇದ್ರಲ್ಲಿ ಕಲ್ತ್ಕೊಂಡಿರೋದಿಲ್ಲ ಅದನ್ನ. ಸೊ ಈ ಚತುರ್ವಿಧ ಪುರುಷಾರ್ಥಗಳು ಏನಿದೆ, ಸೊ ಅದನ್ನ ನಾವು ಮೀರಿ ನಾವು ಆ ಪಂಚಮ ಪುರುಷಾರ್ಥ ಕೃಷ್ಣ ಪ್ರೇಮವನ್ನ ಪಡಿಬೇಕು. ಅದನ್ನೇ ಅಲ್ಟಿಮೇಟ್, ಅದನ್ನೇ ಪರಮಗತಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೋ ಅವರು ಈ ಒಂದು ವೇದಗಳಲ್ಲಿ ಏನೆಲ್ಲಾ ವಿಧಿ ವಿಧಾನಗಳನ್ನ ನೀವು ಇದನ್ನ ಅನುಸರಿಸಲೇಬೇಕು, ನೀನು ಬ್ರಾಹ್ಮಣನಾದ್ರೆ ಇದನ್ನ ಮಾಡ್ಲೇಬೇಕು, ಕ್ಷತ್ರಿಯನಾದ್ರೆ ಇದನ್ನ ಮಾಡ್ಲೇಬೇಕು ಅಂತ ಏನೆಲ್ಲೋ ಇದೆಯೋ ಅದೆಲ್ಲ ನಾವು ಮಾಡೋದ್ ಬೇಕಾಗಿಲ್ಲ. ಯಾಕಂದ್ರೆ ನಾವು ಅದಕ್ಕೆಲ್ಲ ಮೀರಿ ನಾವು ಆ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇದೀವಿ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಇದು 5 ಭಕ್ತಿಯ ಪ್ರಬಲ ಸೇವೆಗಳು. ಸೊ ಇದನ್ನೆಲ್ಲ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ?
ಸಾಧು ಸಂಘ, ನಾಮಕೀರ್ತನೆ, ಭಾಗವತ ಶ್ರವಣ, ಮಥುರಾವಾಸ, ಶ್ರೀಮಿತ್ರ ಶ್ರದ್ಧೆಯ ಸೇವನೆ ಮಾಡಿದ್ರೆ ಏನ್ ಸಿಗುತ್ತೆ ಅಂತ ಗೊತ್ತಾಯ್ತು ನಮ್ಗೀಗ. ಕೃಷ್ಣನ ಪ್ರೀತಿ, ಕೃಷ್ಣನ ಸ್ನೇಹ, ಗೋಲೋಕದಲ್ಲಿ ಕೃಷ್ಣನ ಸ್ಥಾನ ಧಾಮ ಸಿಗುತ್ತೆ. ಸಿಗುತ್ತೆ, ಆನಂದ ಸಿಗುತ್ತೆ, ಸಚ್ಚಿದಾನಂದ ಸಿಗುತ್ತೆ. ಇದೆಲ್ಲ ಬಂದು. ಓಕೆ, ಸೊ ನಮ್ಗಿಲ್ಲಿ ನೆಗೆಟಿವ್ ಆಗಿ ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಈ ಭೌತಿಕದೆಲ್ಲ ಬೇಡ 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 ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಇನ್ನ ಕೃಷ್ಣ ಪ್ರೇಮ ಸಿಗ್ತಾ ಇಲ್ಲ, ನಾವು ಕೃಷ್ಣನನ್ನ ನೋಡಿಲ್ಲ ಅಲ್ವಾ. ಪ್ರಯತ್ನ ಪಡ್ತಾ ಇದೀವಿ ಆ ಕೃಷ್ಣನ ಪ್ರೇಮವನ್ನ ಪಡಿಲಿಕ್ಕೆ, ಕೃಷ್ಣನ ಭಕ್ತರಾಗ್ಲಿಕ್ಕೆ ಅಲ್ವಾ, ಕೃಷ್ಣನ ಸೇವೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಆದ್ರೆ ಇದ್ರಲ್ಲಿ ಏನಾಗೋಗ್ಬಿಡ್ತಾ ಇದೆ, ನಮ್ಗೆ ಬೇಡ 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 ಅನ್ನೋದೇ ಜಾಸ್ತಿ ಗೊತ್ತಾಗ್ತಾ ಇದೆ, ನಮ್ಗೆ ಅರಿವಿಗೆ ಬರ್ತಾ ಇದೆ ಅಲ್ವಾ. ಈ ಐಹಿಕವಾದದ್ದು ಏನು ಬೇಡ 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 ಅನ್ಸ್ತಾ ಇದೆ. ಈ 5 ಪ್ರಬಲ ಸೇವೆಯಲ್ಲಿ ಒಂದನ್ನ ಮಾಡಿದ್ರು ಸಾಕು, ನಾವು ಭಕ್ತಿಯಲ್ಲಿ ಮುಂದುವರಿಬಹುದು ಅಲ್ವಾ. ಸಾಧು ಸಂಘ, ನಾಮಕೀರ್ತನ, ಭಾಗವತ ಶ್ರವಣ, ಅದಾದ್ಮೇಲೆ ಏನು, ಮಥುರಾವಾಸ, ಶ್ರದ್ಧೆಯ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ ಅಲ್ವಾ. ಸೊ ಈ 5 ಮಾಡ್ಬಿಟ್ರೆ ನಮ್ಗೆ ಈ ಐಹಿಕವಾದದ್ದು ಯಾವ್ದು ನಮ್ಗೆ ಬೇಡ ಅಂತ ಅನ್ಸುತ್ತೆ ಅಲ್ವಾ. ಮತ್ತೆ ತಾನಾಗ್ತಾನೆ ಕ್ರಮೇಣವಾಗಿ ನಮ್ಗೆ ಭಗವಂತನ ಬಗ್ಗೆ ನಮ್ಗೆ ಪ್ರೀತಿ ಬರುತ್ತೆ ಅಲ್ವಾ. ಆ ಭಕ್ತಿಯುತ ಸೇವೆಯನ್ನ ನಾವು ಮಾಡಿದಾಗ ಭಗವಂತನ ಪ್ರೀತಿಯನ್ನ ನಾವು ಸಹ ಅದನ್ನ ಅನುಭವಿಸ್ಬೋದು, ಆಸ್ವಾದಿಸ್ಬೋದು ಅಲ್ವಾ. ಹರೇ ಕೃಷ್ಣ. ಸೊ ಮತ್ತೆ ನೆಕ್ಸ್ಟ್ ಹರೇ ಕೃಷ್ಣ. ಸೊ ನೆಕ್ಸ್ಟ್ ಭಕ್ತಿ ಅರ್ಹತೆಗಳು, ಇದನ್ನ ನಿಮ್ಗೆ ಗೀತಾ ಮಾತಾಜಿ ನಾಳೆ ಮಾಡ್ತಾರೆ. ಸೊ ಇನ್ನ ನಿಮ್ಗೆ ಒಟ್ಟು 5 ಅಧ್ಯಾಯಗಳಿದೆ. ಸೊ ಈಗ ಇದಾದ್ಮೇಲೆ ಮತ್ತೆ ನಮ್ಗೆ ರಾಗಾನುಗ ಭಕ್ತಿ, ಭಾವ ಭಕ್ತಿ, ಮತ್ತೆ ಪ್ರೇಮ ಭಕ್ತಿ, ಇದ್ರ ಬಗ್ಗೆ ನಮ್ಗೆ ತಿಳಿಸಿಕೊಡ್ತಾರೆ ನೆಕ್ಸ್ಟ್ ಹಂತ. ಸೊ ಇಲ್ಲಿ ತನಕ ನಾವು ಆ ವೈದಿ ಭಕ್ತಿಯನ್ನೇ ನಾವು ತಿಳ್ಕೊತಾ ಇದೀವಿ, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ನಮ್ಗೆ ನಿಯಂತ್ರಕ ತತ್ವಗಳನ್ನ ಹೇಗೆ ಪಾಲನೆ ಮಾಡೋದು ಅಂತಾನೆ ಹೇಳ್ತಾ ಇದ್ದಾರೆ ನಮ್ಗೆ. ಆಮೇಲೆ ರಾಗಾನುಗ ಭಕ್ತಿ, ಸಹಜವಾದ ಪ್ರೀತಿ. ಸೊ ಹೇಗೆ ಈಗ ಗೋಪಿಕಾಸ್ತ್ರೀಯರಿಗೆ ಇದೆಯಲ್ಲ ಸಹಜವಾದ ಪ್ರೀತಿ ಕೃಷ್ಣನ ಮೇಲೆ, ಅವ್ರಿಗೆ ಕೃಷ್ಣನ ಬಗ್ಗೆ ಗೊತ್ತೇ ಇಲ್ಲ ಶ್ರೇಷ್ಠತೆ. ಈಗ ನಾವು ಕಲ್ತ್ಕೋಬೇಕು. ಈಗ 9 ಹಂತಗಳಲ್ಲಿ 9 ಸ್ಕಂದಗಳಲ್ಲಿ ಏನಿದೆ ಭಾಗವತಮಲ್ಲಿ ಅಂದ್ರೆ ಕೃಷ್ಣ ಹೇಗೆ ಸೃಷ್ಟಿ ಕ್ರಿಯೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು, ಅವರ ಲೀಲೆಗಳು, ಅಂದ್ರೆ ಲೀಲೆಗಳು ಹೋಗ್ಲಿಕ್ಕಿಂತ ಮುಂಚೆ ಅವರ ಒಂದು ಶಕ್ತಿಯನ್ನ ಪ್ರದರ್ಶನ ಇದೆ. ಶಕ್ತಿ ಪ್ರದರ್ಶನ ಇದೆ. ಆಗ ನಮ್ಗೆ ಗೊತ್ತಾಗುತ್ತೆ, ಓ ಕೃಷ್ಣ ಇಷ್ಟು ಶ್ರೇಷ್ಠ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಪ್ರೀತಿಸ್ಲಿಕ್ಕೆ ಹೋಗ್ತೀವಿ ಅಲ್ವಾ. ಆದ್ರೆ ಗೋಪಿಕಾಸ್ತ್ರೀಯರೆಲ್ಲ ಆತರ ಅಲ್ಲ, ಅವ್ರಿಗೆ ಸಹಜವಾದ ಪ್ರೀತಿ ಇದೆ ಕೃಷ್ಣನ ಮೇಲೆ. ಅವ್ನು ತುಂಬಾ ಶಕ್ತಿಶಾಲಿ ಅಂತ ಅವ್ರಿಗೆ ಪ್ರೀತಿ ಇಲ್ಲ. ಈಗ ಹೇಗೆ ಅಮ್ಮನಿಗೆ ಮಗ ತುಂಬಾ ಶಕ್ತಿಶಾಲಿನೋ ಅಥವಾ ತುಂಬಾ ಕ್ಲಾಸಲ್ಲಿ ಚೆನ್ನಾಗಿ ಓದ್ತಾನೋ, ತುಂಬಾ ಸುಂದರವಾಗಿನೋ ಅದೆಲ್ಲ ಏನೂ ಇಲ್ಲ ಅಲ್ವಾ. ಸಹಜವಾದ ಪ್ರೀತಿ ತಾಯಿಗೆ ಮಗು ಮೇಲೆ, ಅದೇ ತರನೇ ಆ ಗೋಪಿಕಾಸ್ತ್ರೀಯರಿಗೆ ಕೃಷ್ಣನ ಮೇಲೆ ಪ್ರೀತಿ ಇದೆಯಲ್ಲ, ಅದು ರಾಗಾನುಗ ಭಕ್ತಿ. ಆಮೇಲೆ ಭಾವ ಭಕ್ತಿ, ಪ್ರೇಮ ಭಕ್ತಿ, ಇಷ್ಟನ್ನ ನಾವು ಮುಂದೆ ತಿಳ್ಕೊತೀವಿ. ಹರೇ ಕೃಷ್ಣ. ಸೊ ಇವತ್ತಿನ ಕ್ಲಾಸ್ ಅನ್ನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ತುಂಬಾ ಮುಖ್ಯವಾದಂತಹ ಒಂದು ಚಾಪ್ಟರ್ ನಾವು ಕಲ್ತ್ಕೊಂಡ್ವಿ. ಭಕ್ತಿ ರಸಾಮೃತ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ರೂಪ ಗೋಸ್ವಾಮಿ ಕಿ ಜೈ, ಷಡ್ ಗೋಸ್ವಾಮಿ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ. ವಾಂಚ ಕಲ್ಪತೃಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತ ನಾಮ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪ್ರತಿ ಕ್ಷಣ ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣ ಕೃಷ್ಣನ ಮರೆತು ಇರಬೇಡಿ. ಶುಭರಾತ್ರಿ ಎಲ್ಲರಿಗೂ. ಧನ್ಯವಾದಗಳು. 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 ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಹರೇ ಭಕ್ತಿ ಕೃಷ್ಣ. ಶಾಸ್ತ್ರಿ ಬುಕ್ ತಗೋಬೇಕಿತ್ತು ಸೆಟ್ ಮಾತಾಜಿ, ಅದ್ರ ಲಿಂಕ್ ಹಾಕ್ತೀರಾ? ಮಾತಾಜಿ ಇದು ನಾಗವೇಣಿ ಮಾತಾಜಿ ಹಾಕಿದ್ದಾರೆ ನೋಡಿ, ನಾಗವೇಣಿ ಮಾತಾಜಿ. ಹೌದಾ, ನಾ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಮಾತಾಜಿ, ಸಿಕ್ಲಿಲ್ಲ ನಮ್ ಅಂದ್ರೆ ಮತ್ತೆ ಗ್ರೂಪಲ್ಲೇ ಹಾಕಿ. ಹಾಕಿದಾರಾ? ಅವ್ರು L3 ಅಲ್ಲಿ ಹಾಕಿದ್ದಾರೆ. ಯಾವ್ದು ಮಾತಾಡಿ? ನಮ್ದು LA3 AL3 ಮಾತಾಜಿ. ಯಾವ ಗುಂಪಿಗೆ ಹಾಕ್ಬೇಕು ಮಾತಾಜಿ? ಲೆವೆಲ್ 3 ಅಂತ ಇದೆ ಮಾತಾಜಿ, ಅದ್ರಲ್ಲಿ ಹಾಕಿದ್ದಾರೆ. ಹಾ, ಇದು ನಮ್ದು AL3 ಅಲ್ವಾ, ಇದ್ರಲ್ಲಿ ಇದೆಯಾ? ನಿಮ್ದು AL3 ನಾ ಮಾತಾಜಿ? ಹೌದು. ನಾನು ಯಾವ್ದ್ರಲ್ಲಿ ಇದೆಯಾ ಮಾತಾಜಿ? ಇದು ಲೆವೆಲ್ 3ನೇ ಅಲ್ವಾ ಮಾತಾಜಿ? ಸೇಮ್ ಅಲ್ವಾ? AL3 ಲೆವೆಲ್ 3 ಎರಡರಲ್ಲೂ ಇದ್ದೀವಿ ನಾವು. ಓಕೆ. ಸೊ ಮಾತಾಜಿ AL3 ಅಲ್ಲಿ ಹಾಕಿದ್ರ ಗೊತ್ತಿಲ್ಲ ನನಗೆ, ಲೆವೆಲ್ 3 ಅಲ್ಲಿ ಅಂತೂ ಹಾಕಿದ್ದಾರೆ. AL3 ಅಲ್ಲಿ ಹಾಕಿಲ್ಲ, ಹಾಕ್ತೀನಿ ತಾಳಿ ಮಾತಾಜಿ. ಹಾಕಿ. ನಾಗವೇಣಿ ಮಾತಾಜಿ ಹೇಗಿದ್ರ? ನಾಗಮಣಿ ಮಾತಾಜಿ ಲೆವೆಲ್ 3 ಅಲ್ಲಿ ಹಾಕಿದ್ದಾರೆ, L3 ಅಲ್ಲಿ ಹಾಕಿಲ್ಲ. ನಾನು ಅಲ್ಲಿ ಹಾಕ್ತೀನಿ ಮಾತಾಜಿ, ಈಗ್ಲೇ ಹಾಕ್ತೀನಿ. ನಾನ್ ಮರ್ತು ಹೋಗ್ಬಿಡ್ತೀನಿ. ಪಾಪ ಹನುಮಂತ್ ಪ್ರಭುಜಿನೇ ಎಲ್ಲಾನು ಚೆನ್ನಾಗಿ ಹಾಕ್ತಾ ಇದಾರೆ. ಆಕ್ಚುಲಿ ತುಂಬಾ ಧನ್ಯವಾದಗಳು ಪ್ರಭುಜಿ. ನಾನ್ ಮರ್ತೇ ಹೋಗ್ಬಿಡ್ತೀನಿ ಆಮೇಲೆ ಕ್ಲಾಸ್ ಆದ್ಮೇಲೆ. ನೀವು ಎಷ್ಟು ಶ್ರದ್ಧೆಯಿಂದ ಹಾಕ್ತಾ ಇದ್ದೀರಾ, ನಿಜವಾಗ್ಲು ಹರಿಬೋಲ್. ಡೈಲಿ 4-5 ಟೈಮ್ಸ್ ಇದ್ರ ಅಟೆಂಡೆನ್ಸ್ ಲಿಂಕ್ ಹಾಕ್ತಾ ಇದಾರೆ ಮಾತಾಜಿ ಅವರು.
ಹೌದಾ? ಹೌದು. ಓಕೆ, ನೈಸ್. ಹರೇ ಕೃಷ್ಣ. ಅವತ್ ನಾಗಮಣಿ ಮಾತಾಜಿ ಕೇಳಿದ ತಕ್ಷಣನೇ ಹಾಕಿದ್ರು. ನಾನು ಇವಾಗ ನಂಗೆ ಸಿಕ್ತು ಮಾತಾಜಿ, ಹಾಕ್ತೀನಿ ನಾನು. ಓಕೆ ಸೊ ನಿಮ್ಗೆ ಏನ್ ಎರಡು ಬೇಕೋ ಅದನ್ನ group ನೀವು ಅಲ್ಲಿ ತಗೋಬಹುದು. ಓಕೆ ಓಕೆ. ಭಕ್ತಿ ವೃಕ್ಷ ಮಾತಾಜಿ ಸೆಟ್ ಭಕ್ತಿ ಎರಡ್ ತರ ಇದೆ, ಬೇರೆ ವಿತ್ ಇರುತ್ತಾ ಮಾತಾಜಿ? ನಾರ್ಮಲ್ ಬ್ಯಾಗ್ ಮತ್ತೆ ಇನ್ನೊಂದು ಸ್ಪೆಷಲ್. ಏನಿರುತ್ತೆ ಮಾತಾಜಿ ಇಲ್ಲ ನಾರ್ಮಲ್ ಅಲ್ಲಿ? ಮಾತಾಜಿ, ಇದೇ 4 ನಾವು ಮತ್ತೆ ಡೀಪ್ ಆಗಿ ಓದ್ತೀವಿ. ಹೌದಾ? ಭಗವದ್ಗೀತೆ ಇರುತ್ತೆ, ಭಕ್ತಿ ರಸಾಮೃತ ಸಿಂಧು, ಉಪದೇಶಾಮೃತ ಮತ್ತೆ ಈಶೋಪನಿಷತ್, ಈ 4 ಇರುತ್ತೆ ಮಾತಾಜಿ. ಸೇಮ್ ಇವಾಗ ನೀವ್ ಏನ್ ಓದಿದ್ರಿ ಅದನ್ನೇ ಮತ್ತೆ ಓದ್ತೀರಾ. ಓಕೆ ಮತ್ತೆ. ಬಟ್ ವಿತ್ ಎಕ್ಸಾಮ್ಸ್ ಇರುತ್ತೆ, ಡಿಸ್ಕಷನ್ಸ್ ಇರುತ್ತೆ, ಪ್ರೆಸೆಂಟೇಶನ್ಸ್ ಅದರದೆಲ್ಲ ಇರುತ್ತೆ ಮಾತಾಜಿ. ಆದ್ರಲ್ಲ ಸೆಟ್ ಅಲ್ಲಿ? ಒಂದ್ ನಿಮಿಷ. ನನಗೆ ಬರೀ ಬುಕ್ ಬೇಕು ಮಾತಾಜಿ, ಅದ ಎಕ್ಸಾಮ್ಸ್ ನಾವು AL3 ಅಂತ ಇದೆಯಾ ನಿಮ್ದು? ಎರಡು ಗ್ರೂಪ್ ಅಲ್ಲಿ ಇದೀವಿ ಮಾತಾಜಿ ನಾವು. ಓಕೆ ಪ್ರಭುಜಿ, ನಾನು ಹಾಕಿದೀನಿ ನೋಡಿ, ನನಗೆ ಗೊತ್ತಿಲ್ಲ ಇದೇನಾ AL3 ಅಂತ. ನೋಡಿ Okay, ಮಾತಾಜಿ, check ಬಂತ ಮಾಡ್ತೀನಿ. ನೋಡಿ ಬನ್ನಿ. ಇಲ್ಲ ಮಾತಾಜಿ ಬಂದಿಲ್ಲಲ್ಲ. ನಾ ಹಾಕ್ತೇನೆ. ಯಾವ್ದೋ ಬಂದಂಗ ಆಯ್ತು ಮಾತಾಜಿ. ನೋಡಿ ಹಾಕಿದೀನಿ ಮಾತಾಜಿ. ಈಗ AL3 June 02 ಅಂತ ಇದೆ. ಬಂದಿದೆ ಮಾತಾಜಿ. ಬಂದಿದೆ ಬಂದಿದೆ. ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ ಎಲ್ಲರಿಗೂ. ನಾಗವೇಣಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.